ರಾಜಕುಮಾರ್ ಅಂದರೆ ಚಾಲಕ ರಾಜರುಗಳು. ಆಟೋ ರಾಜಕುಮಾರ್ ಚಿಕ್ಕ ಒಂದು ಸಂಘಟನೆ, ಒಂದು ಹೆಲ್ಪ್ ಲೈನ್ ಆಗಿದೆ. ಆಟೋ ರಾಜಕುಮಾರ್ ಹೆಲ್ಪ್ ಲೈನ್ ಅಂತೇಳಿ ಆ ಹೆಲ್ಪ್ ಲೈನ್ ಈಗ ದೊಡ್ಡ ಸಂಘಟನೆ ಆಗಿ ಸರಿಸುಮಾರು 60 ಪಾರ್ಕ್ಗಳನ್ನು ಒಳಗೊಂಡು 1,000 ಸದಸ್ಯರು ಈ ಗ್ರೂಪ್ನಲ್ಲಿದ್ದಾರೆ. ಈ ಸಂಭ್ರಮವನ್ನು ಅರ್ಥಪೂರ್ಣವಾಗಿ ಆಚರಿಸಬೇಕು ಅಂತ ನಿರ್ಧರಿಸಿ ಇವತ್ತು ಹಲವಾರು ಸಾಮಾಜಿಕ ಕಾರ್ಯಗಳೊಂದಿಗೆ ಹಾಗೂ ಬೃಹತ್ತಾದ ಒಂದು ರಿಕ್ಷಾ ರ್ಯಾಲಿಯೊಂದಿಗೆ ನಾವು ಈ ಕಾರ್ಯಕ್ರಮವನ್ನು, ಈ ಸಂಭ್ರಮವನ್ನು ನಾವು ಸಂಭ್ರಮಿಸ್ತಾ ಇದ್ದೇವೆ. ಈ 5ನೇ ವಾರ್ಷಿಕೋತ್ಸವದ ಪ್ರಯುಕ್ತ ಸೌಹಾರ್ದ ಸಂಗಮ, ಸನ್ಮಾನ ಕಾರ್ಯಕ್ರಮ, ನವೀಕೃತ ಲೋಗೋ, ID ಬಿಡುಗಡೆ ಕಾರ್ಯಕ್ರಮವನ್ನು ಕೂಡ ನಾವು ಮಾಡಲಿದ್ದೇವೆ. ಹಾಗೆ ಹಲವಾರು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಕೂಡ ನೀಡಿ ಈ ಕಾರ್ಯಕ್ರಮವನ್ನು ನಾವು ಸ್ಮರಣೀಯವಾಗಿಸೋದಕ್ಕೆ ತೀರ್ಮಾನಿಸಿದ್ದೇವೆ. ಆಟೋ ರಾಜಕುಮಾರ್ ಅಂದರೆ ಏನು ಅಂತ ಹಲವರಿಗೆ ಸಂಶಯ ಇರಬಹುದು. ಕೆಲವರಿಗೆ ಆಟೋ ರಾಜಕುಮಾರ್ ಇದರ ಹೆಸರಿನ ಬಗ್ಗೆ ಏನೋ ಒಂದು ಗೊಂದಲ. ಆಟೋ ರಾಜಕುಮಾರ್ ಅಂದರೆ ಚಾಲಕ ರಾಜರುಗಳು, ಆಟೋ ರಿಕ್ಷಾ ಚಾಲಕ ರಾಜರುಗಳು ಅನ್ನೋ ಹೆಸರಿನೊಂದಿಗೆ ಈ ಆಟೋ ರಾಜಕುಮಾರ್ ಕಾರ್ಯಾಚರಿಸುತ್ತಿದೆ. ಇದರ ಪ್ರಾರಂಭ ಕೇವಲ 5-6 ಜನರಿಂದಾಗಿತ್ತು. ಒಂದು ದೂರದಿಂದ ಬಂದಂತಹ ಒಬ್ಬ ರಿಕ್ಷಾ ಚಾಲಕ ರಾತ್ರಿ ಸಮಯ ಟೈರ್ ಪಂಚರ್ ಆಗಿ ಸ್ಟೆಪ್ನಿ ಕೂಡ ಇಲ್ಲದಂತಹ ಒಂದು ಸಂದಿಗ್ಧ ಸಂದರ್ಭದಲ್ಲಿ ಸದ್ಯ ಈಗ ಅಧ್ಯಕ್ಷರಾಗಿರುವಂತಹ ಸಿದ್ದಿ ಕೊಡಕಲ್ರವರು ಅವರ ನೆರವಿಗೆ ಧಾವಿಸಿದ್ರು. ಆವಾಗ 5-6 ಜನರಲ್ಲಿ ಮನಸ್ಸಿನಲ್ಲಿ ಮೂಡಿದಂತಹ ಒಂದು ಯೋಚನೆ, ಹೀಗೆ ಎಲ್ಲೆಲ್ಲೋ ರಿಕ್ಷಾ ಚಾಲಕರು ಯಾವ್ಯಾವುದೋ ಸಂದರ್ಭದಲ್ಲಿ ರಾತ್ರಿ ಸಮಯ ಅನಿವಾರ್ಯವಾಗಿ ಬಾಡಿಗೆ ಹೋದಾಗ ಎಲ್ಲೋ ಸಂದಿಗ್ಧ ಸಂದರ್ಭದಲ್ಲಿ ಸಿಕ್ಕಿ ಬೀಳುವಂತಹ ಪರಿಸ್ಥಿತಿ ಖಂಡಿತ ಇರುತ್ತೆ ಅನ್ನುವ ಕಾರಣಕ್ಕೆ ಆವತ್ತು ಕೇವಲ ವಾಟ್ಸಪ್ನಲ್ಲಿ ಸಾಮಾಜಿಕ ಜಾಲತಾಣವನ್ನು ಉಪಯೋಗಿಸಿಕೊಂಡು 6-7 ಜನರನ್ನು ಈ ಆಟೋ ರಾಜಕುಮಾರ್ ಎಂಬ ಸಂಘಟನೆಯನ್ನ ಸ್ಥಾಪಿಸಿದರು. 4 ವರ್ಷಗಳಲ್ಲಿ ಹಲವಾರು ಸಾಮಾಜಿಕ ಕಾರ್ಯಗಳೊಂದಿಗೆ ರಿಕ್ಷಾ ಚಾಲಕರ ಯಾವುದೇ ಸಂದರ್ಭ, ಯಾವುದೇ ಸಮಸ್ಯೆ ಬಂದಾಗ ಅವರ ಜೊತೆಗೆ ನಿಂತು, ರಿಕ್ಷಾ ಚಾಲಕರ ಮನೆಯ ಹೆಣ್ಮಕ್ಕಳು ಮದುವೆ ಸಂದರ್ಭದಲ್ಲಿ ರಿಕ್ಷಾ ಚಾಲಕರಂದ್ರೆ 10-20 ರೂಪಾಯಿ ದುಡ್ಕೊಂಡು ದೈನಂದಿನ ಜೀವನವನ್ನ ಸಾಗಿಸುವಂತಹವರು, ಯಾವುದೇ ಹಣವನ್ನು ಅವರು ಮಾಡಿರೋದಿಲ್ಲ. ಅಂತಹ ಸಂದರ್ಭಗಳಲ್ಲಿ ಅವರ ಮನೆಯ ಹೆಣ್ಮಕ್ಕಳ ಮದುವೆ ಸಂದರ್ಭಗಳಲ್ಲಿ ಆ ಸಂಕಷ್ಟ ಸಮಯದಲ್ಲಿ ಮತ್ತು ರಿಕ್ಷಾ ಚಾಲಕರು ಯಾವುದಾದರೂ ಆರೋಗ್ಯ ಪರಿಸ್ಥಿತಿಯಲ್ಲಿ, ಅನಾರೋಗ್ಯದಂತಹ ಸ್ಥಿತಿಯಲ್ಲಿ ಅವರ ಚಿಕಿತ್ಸೆಗೆ ಸಹಾಯ ಹಸ್ತವನ್ನು ಮಾಡುತ್ತಾ ಬೆಳೆದು ನಿಂತಹ ಆಟೋ ರಾಜಕುಮಾರ್ 2 ಬಾರಿ ರಕ್ತದಾನ ಶಿಬಿರವನ್ನು ಕೂಡ ಮಾಡಿಕೊಂಡು ಹಲವಾರು ಜೀವಗಳಿಗೆ ಜೀವದಾನವನ್ನು ನೀಡಿ, ಇದೇ ರೀತಿ ಹಲವಾರು ಸಾಮಾಜಿಕ
ಕಾರ್ಯಗಳನ್ನು ಮಾಡುತ್ತಾ ಕೊನೆಗೆ ನಮ್ಮೆಲ್ಲರ ನಿರ್ಧಾರಗಳೊಂದಿಗೆ ಇದನ್ನು ಅಧಿಕೃತವಾಗಿ ರಿಜಿಸ್ಟರ್ ಮಾಡಿ ಯೂನಿಯನ್ ಆಗಿ ಪರಿವರ್ತಿಸಬೇಕು ಅಂತ ನಮ್ಮೆಲ್ಲರ ನಿರ್ಧಾರದೊಂದಿಗೆ ಈಗ ಸರ್ವ ಧರ್ಮ ಸರ್ವ ಜಾತಿಯ ಜನರನ್ನೆಲ್ಲರನ್ನ ಒಗ್ಗೂಡಿಸಿಕೊಂಡು ಯೂನಿಯನ್ ಆಗಿ ಪರಿವರ್ತಿಸಿ ಈ ಯೂನಿಯನ್ ಆದ ನಂತರ ಇದು ಪ್ರಥಮ ಸಭೆಯಾಗಿದೆ. ಹಾಗೆ ಆಟೋ ರಾಜಕುಮಾರ್ ಸ್ಥಾಪನೆಯಾದ ನಂತರದ 5ನೇ ವರ್ಷದ ಈ ಸಭೆಯಾಗಿದೆ ಇವತ್ತು ನಡೆಯುತ್ತಿರುವಂತಹದ್ದು. ಇವತ್ತು ಈ ಸಭೆಯನ್ನು ಸ್ಮರಣೀಯವಾಗಿಸಬೇಕು ಅಂತ ನೂರಾರು ವಿದ್ಯಾರ್ಥಿಗಳನ್ನು ಕರೆದು ಅವರಿಗೆ ಬಹುಮಾನವಿತ್ತು ಪ್ರೋತ್ಸಾಹಿಸುವಂತಹ ಕಾರ್ಯವನ್ನು ನಾವು ಇಟ್ಕೊಂಡಿದ್ದೇವೆ. ಈ ಆಟೋ ರಾಜಕುಮಾರ್ ಯಾವುದೇ ಸಂದರ್ಭದಲ್ಲಿ ರಿಕ್ಷಾ ಚಾಲಕರು ಎಲ್ಲೇ ಬಾಕಿಯಾದರೂ ಯಾವುದೇ ಸ್ಥಿತಿಯಲ್ಲಿ ಬಾಕಿಯಾದರೂ ಕೂಡ ಅವರ ನೆರವಿಗೆ ಧಾವಿಸಿ ಇತ್ತೀಚೆಗೆ ಹಲವು ಸಂದರ್ಭಗಳಲ್ಲಿ RTO ಇಲಾಖೆಯಿಂದ ಕೇವಲ ನಮ್ಮ ವ್ಯಾಪ್ತಿಯ ಮೀರಿ ಒಂದು ಅರ್ಧ ಕಿಲೋಮೀಟರ್ ಹೋದ ತಕ್ಷಣ 5-6 ಸಾವಿರ ರೂಪಾಯಿ ದಂಡ ವಿಧಿಸುವಂತ ಪರಿಪಾಠ ಪದೇ ಪದೇ ನಡೆದವಾಗ ಅದರ ವಿರುದ್ಧ ಕೂಡ ಸೆಟೆದು ನಿಂತಹ ಪ್ರಥಮ ಸಂಘಟನೆಯಾಗಿದೆ ಆಟೋ ರಾಜಕುಮಾರ್. ಈ ಆಟೋ ರಾಜಕುಮಾರ್ ಇಂತಹ ಸಂದರ್ಭಗಳಲ್ಲೂ ಆಟೋ ರಿಕ್ಷಾ ಚಾಲಕರ ಪರವಾಗಿ ಗಟ್ಟಿಯಾಗಿ ನಿಂತುಕೊಂಡು ಅದರ ವಿರುದ್ಧ ಒಂದು ಆಂದೋಲನದ ರೂಪದಲ್ಲೇ ಸಾಗುತ್ತಾ, ಅದೇ ರೀತಿ ಮಂಗಳೂರು ನಗರವನ್ನು ಅನಿವಾರ್ಯ ಕಾರಣಕ್ಕೆ ಪ್ರವೇಶಿಸಿದಾಗಲೂ ದಂಡ ವಿಧಿಸುವಂತಹ ಪರಿಪಾಠವನ್ನು ಇಲಾಖೆಗಳು ಮಾಡಿತ್ತು. ಅಂಥ ಸಂದರ್ಭಗಳಲ್ಲೂ ಕೂಡ ಮಾನ್ಯ ನಮ್ಮ ಶಾಸಕರಾದ ದ.ಕ.ಜ ಮುಖಾಂತರ ನಾವು ಇಲಾಖೆಯ ಅಧಿಕಾರಿಗಳನ್ನು ಸಂಪರ್ಕಿಸಿ ರಿಕ್ಷಾ ಚಾಲಕರಿಗೆ ತೊಂದರೆಯಾಗದಂತಹ ಒಂದು ವ್ಯವಸ್ಥೆ ಮಾಡುವಲ್ಲಿ ನಾವು ಯಶಸ್ವಿಯಾಗಿದ್ದೇವೆ. ಇನ್ನೂ ಕೂಡ ಮುಂದೆ ಕೂಡ ಆಟೋ ರಾಜಕುಮಾರ್ ರಿಕ್ಷಾ ಚಾಲಕರ ಯಾವುದೇ ಕಷ್ಟಗಳಿಗೆ ಸ್ಪಂದಿಸುತ್ತಾ, ಯಾವುದೇ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಕಾನೂನು ರೀತಿಯಲ್ಲಿ ಅದನ್ನು ಪರಿಹರಿಸುವ ನಿಟ್ಟಿನಲ್ಲಿ ಆಟೋ ರಾಜಕುಮಾರ್ ಸದಾ ಮುಂದೆ ಇರಲಿದೆ ಎನ್ನುವ ಭರವಸೆಯೊಂದಿಗೆ ನನ್ನ ಜವಾಬ್ದಾರಿ ಇವತ್ತು ಇಲ್ಲಿ ಬಂದಿರುವಂತಹ ಎಲ್ಲ ಅತಿಥಿಗಳನ್ನು ಸ್ವಾಗತಿಸುವುದಾಗಿದೆ. ಕಾರ್ಯವನ್ನು ಮುಗಿಸಲು ನಾನು ಬಯಸ್ತಾ ಇದ್ದೇನೆ. ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ ನಮ್ಮೆಲ್ಲರ ನೆಚ್ಚಿನ ನಾಯಕ, ಯುವ ನಾಯಕ, ಸಾಧಾರಣ ಇಲ್ಲೆಲ್ಲ ಪರಿಚಿತರಾಗಿರುವಂತಹ ಒಬ್ಬ ಯುವಕರ ಕಣ್ಮಣಿ ಅಂತಲೇ ಹೇಳ್ಬೋದು, ಸಿದ್ದಿಕ್ ಕೊಡಕಲ್ರವರು. ಅವರನ್ನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಇಂದಿನ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಈ ಭಾಗದ ಸಾವಿರಾರು ವಿದ್ಯಾರ್ಥಿಗಳ ಪಾಲಿನ ಆಶಾ ಕಿರಣ, ನಮ್ಮೆಲ್ಲರ ನೆಚ್ಚಿನ ಶಿಕ್ಷಕಿ, ಶ್ರೀ ಭಾರತಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 40 ವರ್ಷಗಳು ಸತತವಾಗಿ ಒಂದೇ ಶಾಲೆಯಲ್ಲಿ ಜ್ಞಾನಾರ್ಜನೆ ಮಾಡಿದಂತಹ ನನ್ನ ನೆಚ್ಚಿನ ಶಿಕ್ಷಕಿ ಕೂಡ ಹೌದು, ಶ್ರೀಮತಿ ಶಶಿಕಲಾಜಿ ಭಟ್ರವರು. ಅವರನ್ನು ನನ್ನ ಪರವಾಗಿ ಮತ್ತು ಆಟೋ ರಾಜಕುಮಾರ್ ಯೂನಿಯನ್ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ಮನ್ಸೂರ್ ಮಲಾರ್ ಅವರು ದಯವಿಟ್ಟು ನಾವು ಒಂದು ಹೂವನ್ನಿಟ್ಟು ಮೇಡಮ್ ಅವರನ್ನು ಸ್ವಾಗತಿಸಬೇಕು ವಿನಂತಿ ಮಾಡ್ಕೊತಿದ್ದೀನಿ. ಹಾಗೆ ಇವತ್ತು ನಾವು ಮೂವರು ಸಾಧಕರನ್ನು ಸನ್ಮಾನಿಸಲಿದ್ದೇವೆ. ಆ ಸಾಧಕರು ಕೂಡ ವೇದಿಕೆಯಲ್ಲಿದ್ದಾರೆ. ಶ್ರೀ ರೋಷನ್ ಬೆಲ್ಮನ್, ಸಂಸ್ಥಾಪಕರು ಹ್ಯುಮ್ಯಾನಿಟಿ ಟ್ರಸ್ಟ್ ಪೆರ್ಮನ್ನೂರು, ಅವರನ್ನು ಕೂಡ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಶ್ರೀತಾ ಇಕ್ಬಲ್ ಬೀರಿಯವರು ಹೂವನ್ನಿಟ್ಟು ಸ್ವಾಗತಿಸಬೇಕು ವಿನಂತಿ ಮಾಡ್ಕೊತಿದ್ದೇನೆ. ಮಿಸ್ಟರ್ ಇಂಡಿಯಾ ಗೋಲ್ಡ್ ಮೆಡಲಿಸ್ಟ್, ಬಾಡಿ ಬಿಲ್ಡರ್, ಹಲವಾರು ಸಮಾಜಮುಖಿ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿರುವಂತಹ ಮೊಹಮ್ಮದ್ ಬಯಾಸ್ KC ರೋಡ್ ಅವರನ್ನು ಕೂಡ ನನ್ನ ಪರವಾಗಿ ಮತ್ತು ಆಟೋ ರಾಜಕುಮಾರ್ ಯೂನಿಯನ್ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮಹೇಂದ್ರ ಏನಪ್ಪಯ್ಯ ಅವರು ಒಂದು ಹೂವನ್ನಿಟ್ಟು ಅವರನ್ನು ಸ್ವಾಗತಿಸಬೇಕು ವಿನಂತಿ ಮಾಡ್ಕೊತಿದ್ದೇನೆ. ಹಾಗೆ ಇನ್ನೊಬ್ಬರು ಜನಪ್ರಿಯ ಸಾಧಕರು, ಈ ಭಾಗದ ಚಿರಪರಿಚಿತ ಮುಖ, ಹೂವಕಲ್ಲು ಶಾಲೆಯ ನಿವೃತ್ತ ಮುಖ್ಯ ಶಿಕ್ಷಕರು ಶಾರದಾ P ಅವರು ಇನ್ನೇನು ಈ ಕಾರ್ಯಕ್ರಮದ ಭಾಗವಾಗಲಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಮುಖ್ಯ ಅತಿಥಿಗಳಾಗಿ ಈ ಭಾಗದ ನೆಚ್ಚಿನ ಶಾಸಕರು ಶ್ರೀಮಾನ್ ದ.ಕ.ಜ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಕಾರ್ಯಕ್ರಮದ ಭಾಗವಾಗಲಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಾ, ಹಾಗೆ ಈ ಭಾಗದ ವೃತ್ತ ನಿರೀಕ್ಷಕರು, ಕೊಣಾಜೆ ಠಾಣೆಯ ವೃತ್ತ ನಿರೀಕ್ಷಕರಾದ ಪ್ರಕಾಶ್ ದೇವಾಡಿಗ ಅವರು ಕೂಡ ಈ ಕಾರ್ಯಕ್ರಮದ ಭಾಗವಾಗಲಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ
ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ಹಾಗೆ ಈ ಭಾಗದ ನಮ್ಮೆಲ್ಲರ ನೆಚ್ಚಿನ ನಾಯಕ, ಬಹುಶಃ ಇಲ್ಲಿ ರಿಕ್ಷಾ ಚಾಲಕರಂದರೆ ಅವರನ್ನು ಶ್ರೀ ಶಾರದಾ ಪಿ ಅವರು ವೇದಿಕೆಗೆ ಆಗಮಿಸಿದ್ದಾರೆ. ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸಂವಾದ್ ಬೋಲಿಯರವರು ಹೂವನ್ನಿಟ್ಟು ಸ್ವಾಗತಿಸಬೇಕು ವಿನಂತಿ ಮಾಡ್ತಾರೆ. ಶಾರದಾ ಮೇಡಮ್ ಅವರನ್ನ. ಸಂವಾದ್ ಬೋಲಿಯರ್. ರಿಕ್ಷಾ ಚಾಲಕರ ನೆರವಿಗೆ ಧಾವಿಸುವ ನಾಯಕರು ಬೆರಳೆಣಿಕೆಯಷ್ಟು. ಯಾಕಂದ್ರೆ ರಿಕ್ಷಾ ಚಾಲಕರು ಒಕ್ಕಟ್ಟಾಗಿರುವುದಿಲ್ಲ ಮತ್ತು ಬಡವರಾಗಿರ್ತಾರೆ. ಆಸಿಫ್ ಅವರು. ಇಂಥ ಸಂದರ್ಭಗಳಲ್ಲಿ ರಿಕ್ಷಾ ಚಾಲಕರ ಯಾವುದೇ ಸಮಸ್ಯೆಗಳು, ಅದು ರಾತ್ರಿ ಇರಲಿ ಹಗಲಿರಲಿ, ತತ್ಕ್ಷಣ ಸ್ಪಂದಿಸುವಂತಹ ನಾಯಕ, ಈ ಭಾಗದ ಪರಿಚಿತ ಮುಖ. ಬಡವರ ನಾಯಕ ಅಂದರೆ ಹೇಗಿರಬೇಕೆಂದು ಮಾದರಿಯಾದಂತಹ ಒಂದು ವ್ಯಕ್ತಿತ್ವ ರಿಕ್ಷಾ ಚಾಲಕರ. ಅದು ಹೆಚ್ಚಾಗಿ ಮುಡಿಪು ಭಾಗದ ರಿಕ್ಷಾ ಚಾಲಕರಿಗೆ ಅತಿ ಹೆಚ್ಚಿನ ನೆರವನ್ನು ನೀಡಿ ನಮ್ಮ ನೆಚ್ಚಿನ ನಾಯಕರಾಗಿರುವಂತಹ, ನನ್ನ ಆತ್ಮೀಯರು ಆಗಿರುವಂತಹ ಶ್ರೀಯುತ ಪ್ರಶಾಂತ್ ಕಾಜವಾರ್ ಅವರು, ಮುಡಿಪು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಆಟೋ ರಾಜಕುಮಾರ್ ಪರವಾಗಿ ಮತ್ತು ನನ್ನ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ತಹಸೀಲ್ ಸಪೋರ್ಟ್ ಅವರು ಹೂವನ್ನಿಟ್ಟು ಸ್ವಾಗತಿಸಬೇಕು ವಿನಂತಿ ಮಾಡಿಕೊಟ್ಟಿದ್ದೇನೆ. ಯುವ ನಾಯಕರು, ಸಮಾಜ ಸೇವಕರು ಆಗಿರುವಂತಹ ಶ್ರೀಯುತ ಪ್ರಸಾದ್ ರೈ ಕಲ್ಲಿಮಾರ್ ಅವರು ಈ ಕಾರ್ಯಕ್ರಮದ ಭಾಗವಾಗಬೇಕಿತ್ತು. ಆದರೆ ಅನಾರೋಗ್ಯದ ಕಾರಣ ಅವರು ತಲುಪಲು ಸಾಧ್ಯವಾಗಲಿಲ್ಲ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಾ, ಹಾಗೆ ಉದಯ್ ಬಾರ್ಪುರ್ ಪ್ರೊಫೆಸರ್ ವಿವಿ ವಿಶ್ವವಿದ್ಯಾನಿಲಯ ಮಂಗಳೂರು ಅವರು ಕೂಡ ಈ ಕಾರ್ಯಕ್ರಮದ ಭಾಗವಾಗಬೇಕಿತ್ತು. ಅವರು ಕೂಡ ಆರೋಗ್ಯದ ಸಮಸ್ಯೆಗಳಿಂದಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇಲ್ಲ. ಅವರನ್ನು ಕೂಡ ಹೃದಯ ತುಂಬಿ ಸ್ವಾಗತಿಸುತ್ತಾ, ಶ್ರೀ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಕಾರ್ಯಕ್ರಮದ ಭಾಗವಾಗಲಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಈ ಭಾಗದ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ನನ್ನ ನೆಚ್ಚಿನ ನಾಯಕರು, ಆತ್ಮೀಯರು ಆಗಿರುವಂತಹ ಶ್ರೀಯುತ ಗಣೇಶ್ ನಾಯ್ಕ್ ಕುರ್ನಾಡು ಅವರು ಕೂಡ ಈ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ನನ್ನ ಪರವಾಗಿ ಮತ್ತು ಆಟೋ ರಾಜಕುಮಾರ್ ಯೂನಿಯನ್ ಪರವಾಗಿ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸಾದಿಕ್ ಹೂ ಹಾಕೋಕಲ್ಲು ಹೂವನ್ನಿಟ್ಟು ಸ್ವಾಗತಿಸಬೇಕು ವಿನಂತಿ ಮಾಡಿಕೊಟ್ಟಿದ್ದೇನೆ. ಹಾಗೆ ಇಲ್ಲಿನ ಇನ್ನೊಬ್ಬ ನೆಚ್ಚಿನ ನಾಯಕರು, ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರು ಆಗಿರುವಂತಹ ಸಂತೋಷ್ ಕುಮಾರ್ ರೈ ಅವರು ಈ ಕಾರ್ಯಕ್ರಮದ ಭಾಗವಾಗಬೇಕಿತ್ತು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಈ ಕಾರ್ಯಕ್ರಮದ ಭಾಗವಾಗಲಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ಹಾಗೆಯೇ ಶ್ರೀಯುತ ಇಲ್ಯಾಸ್ ಮೊಹಮ್ಮದ್ ತುಂಬೆ, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ SDPI ಅವರು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಕಾರ್ಯಕ್ರಮದ ಭಾಗವಾಗಲಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಾ, ಶ್ರೀಯುತ ಜಗದೀಶ್ ಆಳ್ವಾ ಕುವತ್ತಬೇರು, ಅಧ್ಯಕ್ಷರು ಗೋವರ್ಧನೋತ್ಸವ ಸಮಿತಿ ಮುಡಿಪು, ಇವರು ಕೂಡ ಈ ಕಾರ್ಯಕ್ರಮದ ಭಾಗವಾಗಲಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಾ, ಜನಾಬ್ ಲತೀಫ್ ಗುರುಪುರ, ಮಾಲಕರು ಎನಿ ಟ್ರೇಡಿಂಗ್ ಆ್ಯಂಡ್ ಕಂಪನಿ, ಅವರು ಅನಿವಾರ್ಯ ಕಾರ್ಯಗಳಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇಲ್ಲ. ಅವರನ್ನು ಕೂಡ ಸ್ವಾಗತಿಸುತ್ತಾ, ಜನಾಬ್ ಅಶ್ರಫ್ ಶಾ ಮಂಜೇಶ್ವರ ಅವರು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಕಾರ್ಯಕ್ರಮದ ಭಾಗವಾಗಲಿದ್ದಾರೆ. ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನನ್ನ ಆತ್ಮೀಯ ಮಿತ್ರರು, ಹಲವಾರು ಸಂಘ ಸಂಸ್ಥೆಗಳಲ್ಲಿ ತೊಡಗಿಸಿಕೊಂಡು JCI ಹಾಗೆ VV ಸಿಂಡಿಕೇಟ್ನ ಮಾಜಿ ಸದಸ್ಯರೂ ಆಗಿರುವಂತಹ, ನನ್ನ ನೆಚ್ಚಿನ ಆತ್ಮೀಯ ಮಿತ್ರರೂ ಆಗಿರುವಂತಹ, ಸಮಾಜಮುಖಿ ನಾಯಕರು ಆಗಿರುವಂತಹ ಶ್ರೀಯುತ ಬಾದ್ಶಾ ಸಂಬಾರ್ ತೋಟ ಅವರು ಈ ವೇದಿಕೆಯಲ್ಲಿದ್ದಾರೆ. ಅವರನ್ನು ನನ್ನ ಪರವಾಗಿ ಮತ್ತು ಯೂನಿಯನ್ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ಇಕ್ಬಾಲ್ ಬೀರಿ ಅವರು ಹೂವನ್ನಿಟ್ಟು ಸ್ವಾಗತಿಸಬೇಕು ವಿನಂತಿ ಮಾಡಿಕೊಟ್ಟಿದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಅಬ್ದುಲ್ ಜಲೀಲ್ ಮೌಂಟುಗೋಳಿ, ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ರಿಕ್ಷಾ ಚಾಲಕರ ನೆಚ್ಚಿನ ನಾಯಕರು, ಕೇರಳ ಭಾಗದಲ್ಲಿ ನಮ್ಗೆ ಏನೇ ಸಮಸ್ಯೆ ಬಂದರೂ ರಿಕ್ಷಾ ಚಾಲಕರಿಗೆ ಪ್ರಥಮವಾಗಿ ಸಿಗುವಂತಹ ನಮ್ಮೆಲ್ಲರ ನೆಚ್ಚಿನ ನಾಯಕ, ಆತ್ಮೀಯ ಮಿತ್ರರು ಆಗಿರುವಂತಹ ಶ್ರೀಯುತ ಮುಸ್ತಫಾ MD ಕಡಂಬಾರ್ ಅವರು ನಮ್ಮ ವೇದಿಕೆಯ ಭಾಗವಾಗಿದ್ದಾರೆ. ಅವರನ್ನು ಆತ್ಮೀಯವಾಗಿ ನನ್ನ ಪರವಾಗಿ ಮತ್ತು ಯೂನಿಯನ್ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ರಿಯಾಜ್ ಗಮಚೌಡಿ ಅವರು ಹೂವನ್ನಿಟ್ಟು ಸ್ವಾಗತಿಸಬೇಕು ವಿನಂತಿ ಮಾಡಿಕೊಟ್ಟಿದ್ದೇನೆ. ಭಾಗವಾಗಲಿದ್ದಾರೆ SK ಖಾದರ್ ಹಾಜಿ ಅವರು, ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಹಾಗೆ ಜನಾಬ್ ರಶೀದ್ ಕೆ ಕಾಜು ಅವರು ಕೂಡ ಇನ್ನೇನು ಕೆಲವು ಕ್ಷಣಗಳಲ್ಲಿ ಆಗಮಿಸಲಿದ್ದಾರೆ. ಹಾಗೆ ಜನಾಬ್ ನವಾಜ್ ಕಲ್ಲರಕೋಡಿ ಅವರು ನಮ್ಮ ಕಾರ್ಯಕ್ರಮದ ಭಾಗವಾಗಲಿದ್ದಾರೆ. ಅಬ್ದುಲ್ ಅಜೀಜ್ ವಂಡರ್ ಸಿಟಿ ಮಾಲಕರು ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಭಾಗವಾಗಲಿದ್ದಾರೆ. ಹಾಗೆ ಅಡ್ವೊಕೇಟ್ ಅಬು ಹಾರಿಸ್, ಕಾನೂನು ಸಲಹೆಗಾರರು, ಆಟೋ ರಾಜಕುಮಾರ್, ನಮ್ಮ ಎಲ್ಲ ಕಾನೂನು ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ಅಬು ಹಾರಿಸ್ ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಆತ್ಮೀಯವಾಗಿ ಯೂನಿಯನ್ ಪರವಾಗಿ ಮತ್ತು ನನ್ನ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಫಯಾಜ್ ಹರ್ಕಲ್ ಅವರು ಹೂವನ್ನಿಟ್ಟು ಸ್ವಾಗತಿಸಲು ವಿನಂತಿ ಮಾಡಿಕೊಟ್ಟಿದ್ದೇನೆ.
ಜನಾಬ್ ಶಾಹುಲ್ ಹಮೀದ್ HBT ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೇದಿಕೆಯಲ್ಲಿರಲಿದ್ದಾರೆ. ಹಾಗೆ ಸರಿಸುಮಾರು 437 ಕಿಲೋಮೀಟರ್ ಮೈಸೂರಿನಿಂದ ನಮ್ಮ ಮೇಲೆ ಏಕೈಕ ಒಂದು ಪ್ರೀತಿಯನ್ನಿಟ್ಟು ಅಲ್ಲಿಂದ ಇಲ್ಲಿಗೆ ಆಗಮಿಸಿ ನಮ್ಮ ಈ ಕಾರ್ಯಕ್ರಮದ ಭಾಗವಾಗಿದ್ದಾರೆ ಸಚಿನ್ ಮಾರ್ಕೆಲ್, ಸ್ಥಾನಿಕ ಸಂಪಾದಕರು ವೈಬ್ರೆಂಟ್ ಮೈಸೂರು ಪತ್ರಿಕೆ. ಅವರನ್ನು ಎಲ್ಲರ ಪರವಾಗಿ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಹಕೀಮ್ ತೊಕ್ಕೊಟ್ಟವರು, ಹಿದಾಯತ್ ತೊಕ್ಕೊಟ್ಟವರು ಹೂವನ್ನಿತ್ತು ಸ್ವಾಗತಿಸಲು ವ್ಯಕ್ತ ಮಾಡಿಕೊಡ್ತಿದ್ದೇನೆ. ಹಾಗೆ ಒಂದು ಸಮಾಜಮುಖಿ ಯುವ ನಾಯಕ, ನಮ್ಮೆಲ್ಲರ ನೆಚ್ಚಿನ ಆತ್ಮೀಯ ಮಿತ್ರ, MNG ಫೌಂಡೇಶನ್ ಎಂಬ ಒಂದು ಮಹಾ ಸಂಸ್ಥೆಯನ್ನು ಸ್ಥಾಪಿಸಿ ಹಲವರ ಕಣ್ಣೆರೆಸುವಲ್ಲಿ ನಿರತರಾಗಿರುವಂತಹ ಜನಾಬ್ ಇಲ್ಯಾಸ್ ಮಂಗಳೂರು, ಇವರನ್ನು ಕೂಡ ನನ್ನ ಪರವಾಗಿ ಮತ್ತು ಯೂನಿಯನ್ ಪರವಾಗಿ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಿದಾಯತ್ ತೊಕ್ಕೊಟ್ಟವರು ಹೂವನ್ನಿತ್ತು ಸ್ವಾಗತಿಸಲು ವ್ಯಕ್ತ ಮಾಡಿಕೊಡ್ತಿದ್ದೇನೆ. ಚಿರಪರಿಚಿತ ಮುಖ, ನನ್ನ ಆತ್ಮೀಯ ಮಿತ್ರ, ವೃತ್ತಿಯಲ್ಲಿ ವಕೀಲರಾದರೂ ಸರಳ ಸ್ವಭಾವ, ಇಲ್ಲಿನ ಎಲ್ಲ ಕಾರ್ಯಚಟುವಟಿಕೆಗಳಿಗೂ ಬೆನ್ನೆಲುಬಾಗಿ ನಿಲ್ಲುವಂತಹ ನನ್ನ ಆತ್ಮೀಯ ಮಿತ್ರರು ಆಗಿರುವಂತಹ ಶ್ರೀಯುತ ಅಸ್ಗಾರ್ ಸಂಬಾರ ತೋಟ ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ನನ್ನ ಪರವಾಗಿ ಮತ್ತು ಯೂನಿಯನ್ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇಮ್ರಾನ್ ಉಳ್ಳಾಲ್ ಅವರು ಹೂವನ್ನಿತ್ತು ಸ್ವಾಗತಿಸಬೇಕು ವಿನಂತಿ ಮಾಡಿಕೊಟ್ಟಿದ್ದೇನೆ. ಹಾಗೆ ಮಂಗಳೂರು ವಿಧಾನಸಭಾ ಕ್ಷೇತ್ರ SDPI ಇದರ ಮುಖಂಡರಾಗಿರುವಂತಹ ಆತ್ಮೀಯರು ಆಗಿರುವಂತಹ ಶ್ರೀಯುತ ಲತೀಫ್ ಕೋಡಿಜಾಲ್ ಅವರು ಆತ್ಮೀಯವಾಗಿ ನನ್ನ ಪರವಾಗಿ ಮತ್ತು ಯೂನಿಯನ್ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅನ್ವರ್ ಬೆಂಕಿ ಅವರು ಹೂವನ್ನಿತ್ತು ಸ್ವಾಗತಿಸಬೇಕು ವಿನಂತಿ ಮಾಡಿಕೊಡ್ತೇನೆ. ಗೋಲ್ಡ್ ಕಿಂಗ್ ಮಾಲಕರಾದ ಇಬ್ರಾಹಿಂ ರವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಭಾಗವಾಗಲಿದ್ದಾರೆ. ಹಾಗೆ ನನ್ನ ಆತ್ಮೀಯ ಮಿತ್ರ, ನೆಚ್ಚಿನ ಯುವ ನಾಯಕ, ಕರಾವಳಿ ಆಟೋ ಪಾರ್ಕ್ ಮುಡಿಪು ಇದರ ಅಧ್ಯಕ್ಷರು ಆಗಿರುವಂತಹ ಪ್ರಸಾದ್ ಕುರ್ನಾಡ್ರವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ನನ್ನ ಪರವಾಗಿ ಮತ್ತು ಯೂನಿಯನ್ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಉಸ್ಮಾನ್ ಸಜೀಫ್ ಅವರು ಹೂವನ್ನಿತ್ತು ಸ್ವಾಗತಿಸಲು ವಿನಂತಿ ಮಾಡಿಕೊಟ್ಟಿದ್ದೇನೆ. ಹಾಗೆ ಇನ್ನೊಬ್ಬರು ನಮ್ಮ ನಾಯಕರು, ನನ್ನ ಆತ್ಮೀಯರು, ಕರಾವಳಿ ಆಟೋ ಪಾರ್ಕ್ ಇದರ ಗೌರವಾಧ್ಯಕ್ಷರು ಆಗಿರುವಂತಹ ನನ್ನ ಆತ್ಮೀಯರು ಆಗಿರುವಂತಹ ಇಲ್ಲಿನ ಎಲ್ಲ ಬೇಡಗಳಿಗೆ ಪ್ರಥಮವಾಗಿ ಸ್ಪಂದಿಸುವಂತಹ ಅಹಮದ್ ಕುಂಜಿ ರವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಶಕೀಲ್ ಸಾಲಿತೂರವರು ಹೂವನ್ನಿತ್ತು ಸ್ವಾಗತಿಸಲು ವಿನಂತಿ ಮಾಡಿಕೊಟ್ಟಿದ್ದೇನೆ. ಹಾಗೆ ಆಟೋ ರಾಜಕುಮಾರ್ ಸದಸ್ಯರು, ಕೊಣಾಜೆ VV ಪಾರ್ಕಿನ ಕಾರ್ಯಕಾರಿ ಸಮಿತಿ ಸದಸ್ಯರು ಆಗಿರುವಂತಹ ವಸಂತ್ ಕೊಣಾಜೆ ಇವರು ಕೂಡ ವೇದಿಕೆಯಲ್ಲಿದ್ದಾರೆ. ಇವರನ್ನು ಕೂಡ ಆತ್ಮೀಯವಾಗಿ ನನ್ನ ಪರವಾಗಿ ಮತ್ತು ಯೂನಿಯನ್ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ನೌಶಾದ್ ಅರ್ಕಾನ್ ಅವರು ಹೂವನ್ನಿತ್ತು ಸ್ವಾಗತಿಸಬೇಕಂತ ವಿನಂತಿ ಮಾಡಿಕೊಂಡಿದ್ದೇನೆ ವಸಂತ್ ಕೊಣಾಜೆ ಅವರಿಗೆ. ಹಾಗೆ ಈ ಭಾಗದ ನೌಶಾದ್ ನೆಚ್ಚಿನ ನಾಯಕ, ಇಲ್ಲಿನ ಎಲ್ಲ ಅಭಿವೃದ್ಧಿ ಕಾರ್ಯಗಳಲ್ಲಿ ತತ್ಕ್ಷಣ ಓಡಾಡಿಕೊಂಡಿರುವಂತಹ ಯುವ ನಾಯಕ, ನನ್ನ ಆತ್ಮೀಯ ಮಿತ್ರರು, ರಿಕ್ಷಾ ಚಾಲಕರ ವಿಷಯಕ್ಕೆ ಬಂದಾಗ ಪ್ರಥಮವಾಗಿ ಸ್ಪಂದಿಸುವವರು ಆಗಿರುವಂತಹ ಬಾಳೆಪುಡಿ ಗ್ರಾಮ ಪಂಚಾಯತ್ ಸದಸ್ಯರು ಆಗಿರುವಂತಹ ಶ್ರೀಯುತ ಬಶೀರ್ ಅಹಮದ್ ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ನನ್ನ ಪರವಾಗಿ ಮತ್ತು ಯೂನಿಯನ್ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇಲಿಯಾಸ್ ಕೋಟೆಕಣಿ ಅವರು ಹೂವನ್ನಿತ್ತು ಸ್ವಾಗತಿಸಬೇಕಂತ ವಿನಂತಿ ಮಾಡಿಕೊಟ್ಟಿದ್ದೇನೆ. ಹಾಗೆ ಆಟೋ ರಾಜಕುಮಾರ್ ಯೂನಿಯನ್ನ ಎಲ್ಲ ಕಾರ್ಯಗಳಲ್ಲಿ ಪ್ರಥಮವಾಗಿ ಮುಂದೆ ನಿಂತು ವ್ಯವಸ್ಥೆ ಮಾಡಿಕೊಡುವಂತಹ ನಾಯಕರು, ನನ್ನ ಆತ್ಮೀಯರು, ಆಟೋ ರಾಜಕುಮಾರ್ ಯೂನಿಯನ್ ರಿಜಿಸ್ಟರ್ ದಕ್ಷಿಣ ಕನ್ನಡ ಇದರ ಗೌರವಾಧ್ಯಕ್ಷರು ಆಗಿರುವಂತಹ ಶ್ರೀಯುತ ಉಸ್ಮಾನ್ ಮೊಂಟೆಪದೋ ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಆರಿಫ್ ಬೋಲಿಯರ್ ಅವರು ಹೂವನ್ನಿತ್ತು ಸ್ವಾಗತಿಸಲು ವಿನಂತಿ ಮಾಡಿಕೊಟ್ಟಿದ್ದೇನೆ. ಆರಿಫ್ ಬೋಲಿಯರ್ ಆತ್ಮೀಯ ಕರೆಯನ್ನು ಸ್ವೀಕರಿಸಿ ಈ ಕಾರ್ಯಕ್ರಮವನ್ನು ನಿರೂಪಣೆ ಮಾಡುತ್ತಿರುವಂತಹ ಮೋಹನ್ ಸರ್ ಅವರಿಗೂ, ಹಾಗೆ ನಮ್ಮ ಕರೆಯನ್ನು ಸ್ವೀಕರಿಸಿ ಆಗಮಿಸಿರುವಂತಹ ಮಾಧ್ಯಮ ಮಿತ್ರರಿಗೂ, ನಮಗೆ ರಕ್ಷಣೆಯನ್ನು ನೀಡುತ್ತಿರುವಂತಹ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳಿಗೂ, ಹಾಗೆ ಇವತ್ತು ಮುಖ್ಯ ಭೂಮಿಕೆಯಲ್ಲಿರುವಂತಹ ಪ್ರತಿಭಾ ಪುರಸ್ಕಾರ ಸ್ವೀಕರಿಸಲಿರುವಂತಹ ಎಲ್ಲ ಪ್ರತಿಬಂಧಿತ ಮಕ್ಕಳಿಗೂ, ಅವರ ಪೋಷಕರಿಗೂ, ರಿಕ್ಷಾ ಚಾಲಕರಿಗೂ, ಇಲ್ಲಿ ಸೇರಿರುವಂತಹ ಎಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸುತ್ತಾ ನನ್ನ ಈ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಇಲ್ಲವರಿಗೆ ಕೂಡ ಆತ್ಮೀಯ ಸ್ವಾಗತವನ್ನು ಕೊಟ್ಟಿದ್ದೇನೆ. ಶ್ರೀಯುತ ಹಮೀದ್ ಕೋಣಾಜಿ ಅವರು ಒಂದು ಹೂವನ್ನಿತ್ತು ಎಲ್ಲಿರೋಣ ಸ್ವಾಗತಿಸಬೇಕು ವಿನಂತಿ ಮಾಡಿಕೊಂಡಿದ್ದಾರೆ. ಇದರಿಂದ ವಿದ್ಯೆಯನ್ನು ಒದಗಿಸಿಕೊಟ್ಟು ಇಷ್ಟೊಂದು ಬುದ್ಧಿವಂತರನ್ನಾಗಿ ಮಾಡಿರುವಂಥ ಶಶಿಕಲಾ ಜಿ ಭಟ್ ಅವರು ಗಿಡಕ್ಕೆ ನೀರಿರುವ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಅಧಿಕೃತವಾಗಿ ಉದ್ಘಾಟನೆ ಮಾಡ್ತಿದ್ದಾರೆ. 5 ವರ್ಷಗಳ ಈ ಒಂದು ರಜಕನ್ಮರ್ ಯೂನಿಯನ್ನ ಪ್ರಥಮ ವಾರ್ಷಿಕೋತ್ಸವ ಇದು ನಿರಂತರವಾಗಿ
ಇನ್ನಷ್ಟು ಕಾರ್ಯಕ್ರಮಗಳಾಗ್ತಾ ಇರಲಿ, ಇನ್ನಷ್ಟು ಜನಪರ ಕಾರ್ಯಕ್ರಮಗಳು ಮೂಡಿ ಬರ್ತಾ ಇರಲಿ, ಸಮಾಜದಲ್ಲಿ ಜನರಿಗೆ ಅತ್ಯಂತ ಪ್ರಯೋಜನಕಾರಿಯಾಗುವಂಥ ಕೆಲಸಗಳನ್ನು ಮಾಡ್ತಾ ಇರಲಿ ಅನ್ನುವಂಥ ಒಂದು ಧ್ಯೇಯ ಉದ್ದೇಶವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಗಿಡಕ್ಕೆ ನೀರಿರುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಿದ್ದಾರೆ. ನಮ್ಮ ಅತಿಥಿಗಳೆಲ್ಲರೂ ಕೂಡ ನಮ್ಮ ಅಧ್ಯಕ್ಷರು, ಪಂಚಾಯತಿ ಅಧ್ಯಕ್ಷರು ಕೂಡ ಗಿಡಕ್ಕೆ ನೀರಿರುವ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಿದ್ದಾರೆ. ಮೊಹಮ್ಮದ್ ಮುಸ್ತಫಾ ಅವರು ಕೂಡ ಈ ಒಂದು ಕಾರ್ಯಕ್ರಮವನ್ನು ಗಿಡಕ್ಕೆ ನೀರಿರುವುದು, ಗಿಡಕ್ಕೆ ಕೇವಲ ಗಿಡಕ್ಕೆ ಮಾತ್ರ ನೀರಿರುವುದಲ್ಲ, ಆ ಗಿಡ ನಮಗೆಲ್ಲರಿಗೂ ಕೂಡ ಶುದ್ಧವಾದ ಗಾಳಿಯನ್ನು ಕೊಡ್ತದೆ, ತಂಪಾದ ಪರಿಸರವನ್ನು ನೀಡುತ್ತದೆ. ಕಳೆದ ಕೆಲವು ವರ್ಷಗಳ ಹಿಂದೆ ಯಾವುದೇ ಆಟೋ ಎಲ್ಲ ಗಣ್ಯರಿಗೂ ಪ್ರೀತಿಪೂರ್ವಕ ವಂದನೆಗಳು. ಹಾಗೆ ನಮ್ಮ ಆಟೋ ರಾಜಕನ್ಮಾರ್ ಯೂನಿಯನ್ ದಕ್ಷಿಣ ಕನ್ನಡ ಜಿಲ್ಲೆ ಭಗಿನಿಯರನ್ನು ಹಾಗೂ ರಿಕ್ಷಾ ಚಾಲಕರು ಅದ್ಭುತವಾದ ಸಂಘಟನೆ ಮಾಡಿದ್ದಾರೆ. ಅವರನ್ನು ನಾನು ಪ್ರೀತಿಪೂರ್ವಕವಾಗಿ ಅವರಿಗೆ ವಂದನೆ ಸಲ್ಲಿಸ್ತಾ ಇದ್ದೇನೆ. 40 ವರ್ಷಗಳ ನನ್ನ ವೃತ್ತಿ ಜೀವನದಲ್ಲಿ ನಾನು ನೆನಪಿಸಿಕೊಳ್ಳುತ್ತಿದ್ದ ಒಂದು ಹಾಡು, ಓದಿ ಬೋಧಕನಾಗು ಕಾದಿಯೋದನೆಯಾಗು ನಿನ್ನೊಲವಿನಂತಾಗು ಏನಾದರೂ ಸರಿಯೇ ಮೊದಲು ಮಾನವನಾಗು ಎಂಬ ಆ ಹಾಡು ನನಗೆ ಇಂದು ನೆನಪಾಯಿತು. ನಾನು ತರಗತಿಯಲ್ಲಿ ಆಗಾಗ ಈ ಹಾಡಿನ ಅರ್ಥವನ್ನು ಮಕ್ಕಳಿಗೆ ಹೇಳ್ತಾ ಇದ್ದೀವಿ. ಮಕ್ಕಳು ಏನೇ ಆಗಲಿ, ಬೋಧಕನ, ವೈದ್ಯನ, ವೈಣಿಕನ ಏನೇ ಆದರೂ ಆಗು, ಆದರೆ ಮಾನವತ್ವ ನಮಗೆ ಬರಬೇಕು ಎಂಬ ಆ ಒಂದು ತತ್ವ ನಮ್ಮ ಮಕ್ಕಳು ಇಂದು ಮಾಡಿ ತೋರಿಸಿದ್ದಾರೆ. ಈ ಸಂಘದ ಕಾರ್ಯದರ್ಶಿ ಹಾಗೂ ಅಧ್ಯಕ್ಷರು ನನ್ನ ಹಳೆ ವಿದ್ಯಾರ್ಥಿಗಳು ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಸಂತೋಷ ಪಡ್ತೇನೆ. ಒಬ್ಬ ಶಿಕ್ಷಕರಿಗೆ ಇನ್ನೇನು ಬೇಕು, ಅವರು ಇಂದು ಸಾಧಿಸಿ ತೋರಿಸಿದ್ದಾರೆ. ಅಂದ್ರೆ ಈ ಮಾನವ ಹಾಗೂ ಸಮಾಜ ಇದು ಒಂದು ಅವಿನಾಭಾವ ಸಂಬಂಧ, ಒಂದು ನಾಣ್ಯದ 2 ಮುಖ ಇದ್ದ ಹಾಗೆ. ಸಮಾಜ ಇಲ್ಲದೆ ನಾವಿಲ್ಲ, ನಾವಿಲ್ಲದೆ ಸಮಾಜ ಇಲ್ಲ, ಅದನ್ನು ಇವರು ತೋರಿಸಿಕೊಟ್ಟಿದ್ದಾರೆ. ಈ ಸಂಘ ಶಕ್ತಿಗೆ ಈ ಕಲಿಯುಗದಲ್ಲಿ ಒಂದು ವಿಶೇಷ ಮಹತ್ವ ಇದೆ. ಅದು ನಮ್ಮ ಸ್ವಾರ್ಥಕ್ಕಾಗಿ ಇರೋದಲ್ಲ. ಎಷ್ಟೋ ಸಂಘ ಸಂಸ್ಥೆಗಳು ನಾವು ನೋಡ್ತಾ ಇದ್ದೇವೆ. ಯಾವ ಸಂಘ ಸಂಸ್ಥೆಯಲ್ಲಿಯೂ ಅದೊಂದು ಸಮಾಜ ಸೇವೆಗೆ ಒಂದಷ್ಟು ಕಾರ್ಯವನ್ನು ಮಾಡುತ್ತಾ ಇದೆ. ಅಂದ್ರೆ ಭಗವಂತನನ್ನು ನಾವು ಎಲ್ಲಿ ಕಾಣಬೇಕಂದ್ರೆ ದೀನ ದಲಿತರಲ್ಲಿ, ದುಃಖಿತರಲ್ಲಿ, ಅಶಕ್ತರಲ್ಲಿ ನಾವು ಭಗವಂತನ ಕಾಣಬೇಕು. ಭಗವಂತ ಮಸೀದಿ, ಚರ್ಚು, ದೇವಾಲಯಗಳಲ್ಲಿ ಮಾತ್ರ ಅಲ್ಲ ಇರುವುದು, ನಾವು ಲೋಕದಲ್ಲೇ ಭಗವಂತನನ್ನು ಕಾಣಲಿಕ್ಕೆ ಸಾಧ್ಯ. ಅದನ್ನು ಇಂದು ಈ ಸಂಘವು ಮಾಡಿ ತೋರಿಸಿಕೊಟ್ಟಿದೆ. ಅತ್ಯಂತ ಸಂತೋಷಕರವಾದ ಒಂದು ಸಮಾವೇಶ ಇದು. ನಿಮ್ಮ ಈ ಕಾರ್ಯವು ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ನಡೆಯಲಿ, ನಿಮ್ಮ ಸೇವೆಯು ಸಮಾಜಕ್ಕೆ ಸಿಗಲಿ ಅಂತ ನಾನು ಆಶಿಸ್ತೇನೆ. ಅವಕಾಶಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಸಿದ್ದಿಕ್ ಕೊಡಿಕಲ್ ಹಾಗೂ ಅಬ್ದುಲ್ ಜಲೀಲ್ ಅವರು ತಮ್ಮ ಶಿಷ್ಯಂದರು ಕಳೆದ 5 ವರ್ಷಗಳಿಂದ ಯಾವುದೋ ಉದ್ದೇಶವನ್ನು ಇಟ್ಟುಕೊಂಡು ಮಾಡಿದಂತಹ ಸಂಘಟನೆ ಇವತ್ತು ಇಷ್ಟೊಂದು ಬೃಹದಾಕಾರವಾಗಿ ಸುಮಾರು 62 ಪಾರ್ಕ್ಗಳಲ್ಲಿ ದಕ್ಷಿಣ ಕನ್ನಡ, ಉಡುಪಿ ಹಾಗೆ ಕಾಸರಗೋಡಿನಾದ್ಯಂತ ಸುಮಾರು 750ಕ್ಕೂ ಹೆಚ್ಚು ಆಟೋಗಳು ಬಹುಶಃ ಇದರಲ್ಲಿ ಸೇರ್ಪಡೆಗೊಂಡಿದೆ. ಈ ದಿವಸ ನಡೆದಂಥ ಈ ಒಂದು ರ್ಯಾಲಿಯನ್ನೇ ನಾವೆಲ್ಲರೂ ಕೂಡ ಗಮನಿಸಿರ್ಬೋದು. ತೊಕ್ಕೊಟ್ಟಿನಿಂದ ಆ ಕಡೆಯಿಂದ ಆರಂಭವಾದಂಥ ಈ ರ್ಯಾಲಿ ಬಹುಶಃ ಈ ತಂದೆ ತಾಯಿಗಿಂತ ದೇವರು ದೊಡ್ಡವರ, ದೇವರಿಗಿಂತ ತಂದೆ ದೊಡ್ಡವರ, ನೀವೇ ಹೇಳಿ, ಮುಳ್ಳು ಇಲ್ಲದ ಗುಲಾಬಿ ಬೆಳೆದವರು ಯಾರು, ನೋವಿಲ್ಲದಲ್ಲಿ ಕಾಣಲಿಕ್ಕೆ ಸಿಗ್ತಾರೆ. ಅದೆಲ್ಲ ಕಾರಣ ನಿಮ್ಮಂಥ ಕನ್ನಡ ಶಿಕ್ಷಕರಿವರು ಬೇರೆ ಕಲಿಸಿಕೊಟ್ಟಂತಹ ಒಂದು ವಿದ್ಯೆ. ಬಹುಶಃ ವಿದ್ಯೆ ಇಲ್ಲಿ ಪರಿಪೂರ್ಣವಾಗಿದೆ. ಮತ್ತು ಒಳ್ಳೆಯ ಕಾರ್ಯಕ್ರಮದಲ್ಲಿ ನಾವು ಜೋಡಿಸಿಕೊಂಡಿದ್ವಿ, ಒಳ್ಳೆಯ ಉದ್ಘಾಟನೆಯನ್ನು ಕೂಡ ಮಾಡಿ ಒಳ್ಳೆಯ ಶುಭ ನುಡಿ ನಾಡಿದ್ವಿ. ಮೇಡಮ್, ನಮಗೆ ವಂದನೆಗಳನ್ನು ಸಲ್ಲಿಸಿದೆ. ಈ ದಿವಸದ ಕಾರ್ಯಕ್ರಮದಲ್ಲಿ ಜನಾಬ್ ಮುಸ್ತಫಾ ಎಂ ಡಿ ಕಡಂಬ ಅವರು ಇದ್ದಾರೆ. ಆಗ ಜಲೀಲ್ ಅವರು ಉದ್ಘಾಟನೆ ಮಾಡುವಾಗಲೇ ಇದು ಸ್ವಾಗತ ಮಾಡುವಾಗ ಹೇಳಿದರು, ಕೇರಳ ಭಾಗದಲ್ಲಿ, ಕಾಸರಗೋಡು ಭಾಗದಲ್ಲಿ ನಮಗೆ ತಕ್ಷಣಕ್ಕೆ ಸಿಗುವಂಥ ಒಂದು ಹೆಸರು ಮುಸ್ತಫಾ ಎಂ ಡಿ ಕಡಂಬ ಅವರು. ಬಹುಶಃ ಎಲ್ಲರಿಗೂ ಕೂಡ ಸ್ಪಂದಿಸುವಂಥ ಒಂದು ಮನೋಭಾವ ಇರುವಂಥ ಎಂ ಡಿ ಕಡಂಬ ಅವರು APUC ರಾಜ್ಯ ಕೇರಳ ರಾಜ್ಯ ಉಪಾಧ್ಯಕ್ಷರು ಕೂಡ ಆಗಿದ್ದೀರಾ. ನಾವೀಗ ಎಲ್ಲ ನಮ್ಮ ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ಮಾತಾಡಬೇಕು ತಮ್ಮ ವಿನಂತಿ ಮಾಡಿಕೊಡ್ತಿದ್ದೆ. ಇದಂತಹ ಎಲ್ಲ ಗಣ್ಯ ವ್ಯಕ್ತರು, ಏಕೆಂದರೆ ಸ್ಟೇಜಲ್ಲಿ ತುಂಬ ಜನ ಇದ್ದಾರೆ. ಎಲ್ಲರೂ ನನ್ನ ಹೊಸ ಪರಿಚಯದವರು, ಎಲ್ಲರ ಹೆಸರು ನನಗೆ ಗೊತ್ತಿಲ್ಲ. ಆದರೂ ಮಲಯಾಳ, ಕನ್ನಡ ಸ್ವಲ್ಪ ಮಾತಾಡ್ತೇನೆ ಮತ್ತು ಮಲಯಾಳದಲ್ಲಿ ಮಾತಾಡ್ತೇನೆ. ಏಕೆಂದರೆ ಚಂದದಲ್ಲಿ ಮಲಯಾಳ ಇಲ್ಲ, ಗೊತ್ತಿಲ್ಲ. ಏನಾದರೂ ಈ ಸಂದರ್ಭದಲ್ಲಿ
ನನಗೆ ತಾಳಲಾರದಂತಹ ಒಂದು ಸಂತೋಷವಾಗಿದೆ. ಏಕೆಂದರೆ ನಾನು ಕೇರಳದಿಂದ ಕರ್ನಾಟಕ ಗಡಿ ಪಾಸಾದ ತಕ್ಷಣವೇ ನಾನಿಲ್ಲಿ ನೋಡಿದ್ದು ಎಲ್ಲ ರಿಕ್ಷಾದಲ್ಲಿ ಆ ಆಟೋ ರಾಜಕುಮಾರ್ ಎಂಬ ಅವರ ಯೂನಿಯನ್ನ ಪತಾಕ ತುಂಬಿ ತುಳುಕುತ್ತಾ ಇದೆ. ಆ ಒಂದು ಆಟೋ ರಾಜಕುಮಾರ್ ಎಂಬ ಅವರ ರಿಕ್ಷಾದಲ್ಲಿ ಕಟ್ಟಿದ ಆ ಪತಾಕ ಯಾವ ಥರ ತುಂಬಿ ತುಳುಕುತ್ತಾ ಇದೆಯೋ ಅದೇ ಥರ ಇಲ್ಲಿ ಕುತ್ಕೊಂಡಂತಹ ಎಲ್ಲ ಗಣ್ಯ ವ್ಯಕ್ತಿಗಳ ಮನಸ್ಸು ಸಮೇತ ಸಂತೋಷದಿಂದ ಆಡಾಡುತ್ತಾ ಇದೆ. ಅದು ನೋಡುವಾಗ ತಾಳಲಾರದ ತುಂಬ ಸಂತೋಷವಾಯಿತು. ನನ್ನ ಪ್ರೀತಿಯ ಆಟೋ ರಾಜಕುಮಾರ್, ಸತ್ಯ ಹೇಳುವುದಾದರೆ ನೀವು ನಮ್ಮ ಮಲಯಾಳದಲ್ಲಿ ಹೇಳುವುದು ಆಪತ್ ಬಾಂಧವ ಅಂತ ಹೇಳಿ. ಯಾವುದೇ ಸ್ಟ್ಯಾಂಡ್ ಆಗಲಿ, ಯಾವುದೇ ಊರಿನಲ್ಲಾಗಲಿ ಅವರು ಆಟೋ ರಾಜಕುಮಾರ್, ಆಟೋ ಡ್ರೈವರ್ ಅಂದರೆ ಆ ಊರಿನ ಒಂದು ತಾಯಿ ಇದ್ದಂತೆ ಆ ಊರಿಗೆ. ಏಕೆಂದರೆ ತಾಯಿ ಒಂದು ಮಗುವಿಗೆ ನೋವಾದ ತಕ್ಷಣ ಯಾವ ಥರ ಮುತ್ತು ಕೊಟ್ಟು ಅವರನ್ನು ಎತ್ಕೊಂಡು ಹೋಗ್ತಾರಾ ಅದೇ ಥರ ನೋಡಿದೆ. ನಾನು ತೊಕ್ಕೋಟಲ್ಲಿ ಒಂದು ಆಕ್ಸಿಡೆಂಟ್ ಆಗಿ ನಾನು ಏರ್ಪೋರ್ಟ್ ಹೋಗಿ ಬರುವಾಗ ತೊಕ್ಕೋಟಲ್ಲಿ ಒಂದು ಆಕ್ಸಿಡೆಂಟ್ ಆದ ತಕ್ಷಣವೇ ಫುಲ್ ಕಾಕಿ ಧರಿಸಿದಂತಹ ಎಲ್ಲ ಡ್ರೈವರ್ಸ್ಗಳು ಸೇರಿ ಯಾವುದೋ ಒಂದು ಗಾಡಿಗೆ ಹಾಕಿ ಆ ತಕ್ಷಣವೇ ಹಾಸ್ಪಿಟ್ಲಿಗೆ ಮುಟ್ಟಿಸಿದರು. ಸತ್ಯ ಏನೆಂದರೆ ಅದು ಅಲ್ಲಿ ಜಾತಿ ಭೇದ ಭಾವ, ಹೆಣ್ಣು ಗಂಡು ಎಂಬ ಭೇದ ಭಾವ ಇಲ್ಲದೆ ಆ ಥರ ಎತ್ಕೊಂಡು ಹೋಗ್ತಿರಲ್ವ, ಅಂಥ ಮನಸ್ಸು ഇതുവരെ അത് ദേവർ കൊട്ട ഒള്ളയൊരു മനസ്സ്. എന്തായാലും ഞാൻ മലയാളത്തിൽ കിടക്കുകയാണ്. എനിക്ക് മലയാളം സംസാരിച്ചതുപോലെ കന്നഡത്തിൽ ആവുന്നില്ല. അതുകൊണ്ടാണ് വീണ്ടും ഞാൻ പറയാം, ഈ 5 കൊല്ലത്തിൻ്റെ ഒരു വാർഷികോത്സവം അല്ലേ കന്നഡത്തിൽ, വാർഷികോത്സവം ഞാൻ ഉദ്ദേശിക്കുന്നത് ഇതൊരു 50 കൊല്ലത്തിൻ്റെ സിൽവർ ജൂബിലിയാണ്. ആട്ടോ രാജാക്കന്മാർ നടത്തിയ 50 കൊല്ലത്തെ സിൽവർ ജൂബിലിയാണ് ഞാൻ എൻ്റെ മനസ്സുകൊണ്ട് ചിന്തിക്കാനുള്ള കാരണം. എൻ്റെ മുന്നിലുള്ള ഉമ്മ പെങ്ങന്മാർ, സഹോദര സഹോദരികൾ പേര് കേട്ട് അടിക്കുന്ന കാലഘട്ടത്താണ് നമ്മളെല്ലാവരും ഇവിടെ ജീവിച്ചിരിക്കുന്നത്. ആ കാലഘട്ടത്ത് ജീവിക്കുന്ന സമയത്ത് മുടിപ്പെന്ന ഈ കൊച്ചി ഗ്രാമത്തിൽ വെച്ച് ആട്ടോ ഡ്രൈവർമാർക്ക് ഇതുപോലെയുള്ള ഒരു പരിപാടി നടത്താൻ സാധിച്ചത് ഏറ്റവും വലിയ അത്യുജ്വലമായ ഒരു കാര്യമാണ്. കാരണം ബുർക്കയിട്ട് കണ്ണൽ ധരിച്ച് ഉള്ള എൻ്റെ പ്രിയപ്പെട്ട സഹോദര ഉമ്മ പെങ്ങന്മാർ, നെറ്റിൽ കുരിയിട്ട എൻ്റെ ഉമ്മൻ പെങ്ങന്മാർ, കൗത്തിൽ കുർശുമാല അണിഞ്ഞ എൻ്റെ സഹോദരന്മാർ, ഇങ്ങനെയുള്ള ഒരു പരിപാടി ഒരുക്കി വെക്കണമെന്നുണ്ടെങ്കിൽ ഇത് സിദ്ദീഖിൻ്റെ അനുയായികളുടെയും ഏറ്റവും വലിയ ഒരു പ്രവർത്തനയാണ് കർണാടക രാജ്യം കണ്ടെത്തിയത്. എൻ്റെ പ്രിയപ്പെട്ട ആട്ടോ രാജാക്കന്മാരടുത്ത് പറയാനുള്ളത്, എൻ്റെ കേരളത്തിൽ എനിക്കൊരു പാഠമായി ഇതുപോലെയുള്ള ഒരു പരിപാടി ഒരുക്കാൻ വേണ്ടി നിങ്ങളൊരു മാർഗദർശനമാണ് കാണിച്ചു തന്നത്. ഞാൻ കുറെ നീട്ടി സംസാരിക്കുന്നില്ല, കാരണം എല്ലാറ്റിയും വലിയ നേതാക്കന്മാരാണ് സ്റ്റേജിലുള്ളത്. എല്ലാ രാഷ്ട്രീയ നേതാക്കന്മാർ ഈ സ്റ്റേജിൽ ഒരു പരിപാടി ഒരുക്കിയത്. നമ്മളെ നാട്ടിലെങ്കിൽ അങ്ങനെയല്ല, ഓരോരോ രാഷ്ട്രീയക്കാർ ഓരോരോ പരിപാടി വെക്കും. ഇവിടെ അങ്ങനെയല്ല, എല്ലാ രാഷ്ട്രീയ നേതാക്കന്മാരെ സ്റ്റേജിൽ കയറ്റി ഒരു സൗഹാർദ്ദം കാണിക്കുന്നുണ്ടെങ്കിൽ അത് ഇവിടുത്തെ ആട്ടോ രാജാക്കന്മാർക്ക് മാത്രം കഴിവല്ലാതെ ഒരു രാഷ്ട്രീയക്കാർക്കും കഴിയുകയില്ല എന്ന യാഥാർത്ഥ്യമായി ഉറച്ചു പറയുകയാണ് ഞാൻ. ഇവിടുത്തെ പോലീസ് അധികാരികൾ, ഇവിടുത്തെ രാഷ്ട്രീയ നേതാക്കന്മാർ, അതുപോലെയുള്ള മഹിളാ സംഘടനകൾ, ഒരുപാട് എല്ലാ സംഘടനകളുടെ നേതൃത്വം കൊണ്ട് ഞാൻ കഴിഞ്ഞ പ്രാവശ്യം ഈ പരിപാടിക്ക് വന്നിട്ടുണ്ടായിരുന്നു. കർണാടകത്തിൻ്റെ പോലീസിൻ്റെ രാജ്യാധ്യക്ഷൻ വന്നിരുന്നു. അദ്ദേഹം അന്ന് നമ്പർ എടുത്ത് അതിൻ്റെ ശേഷം അന്ന് ആ പരിപാടിയിലേക്ക് വന്നതുകൊണ്ട് കേരളത്തിൻ്റെ ഒരുപാട് വണ്ടികൾ കർണാടകത്തിൽ വന്നപ്പോൾ പോലീസ് അധികാരികൾ അത് നിയമപരമായി നിയമത്തിൻ്റെ പിന്നിൽ പിടിച്ചപ്പോൾ ആ സാറിനെ വിളിച്ച് ഞാൻ പറഞ്ഞു, സാറ് എന്തായാലും
ടാക്സി കിട്ടാതെയോ എന്തെങ്കിലും വരുന്നുണ്ടെങ്കിൽ ടാക്സി ഡ്രൈവർമാർ അന്നന്ന് അത്താനെയായി അന്നന്ന് സ്റ്റാൻഡിലേക്ക് വന്ന് നയിച്ച് 100 രൂപയോ 200 രൂപന്റെ സാധനം പുറക്ക് കൊണ്ടുപോകുന്ന പുറത്തോ അതിനെക്കാട്ടി വലിയ പണക്കാരും കാക്കി ധരിച്ചിട്ടോ അല്ലെങ്കിൽ വെള്ള ഡ്രസ് ധരിച്ചിട്ടോ ഒരു വ്യക്തിയും ഡ്രൈവർ ആവുന്നില്ല, പാവപ്പെട്ടവർ മാത്രമാണ്. അതുകൊണ്ട് സാറ് കേരളത്തിന്റെ ഏത് വണ്ടി വന്നാലും ചോദിച്ചിട്ട് അവർ സഹകരിക്കണമെന്ന് പറഞ്ഞപ്പോ ആ സാറിനൊക്കെ ഒരു വാക്ക് തന്ന് തീർച്ചയായിട്ടും നല്ല നിലയിലേക്ക് വന്നിട്ടുള്ള ഏത് വണ്ടികളായാലും നിയമവിരുദ്ധമില്ലാത്ത ഏത് വണ്ടികളും കർണാടക പ്രദേശത്ത് കടന്നു വന്നാൽ തീർച്ചയായിട്ടും ഏത് പോലീസ് പിടിച്ചാലും ഞാൻ വിളിച്ച് അവരെ സഹായിക്കുകയാണ് എന്ന ഉറപ്പ് തന്ന ഒരു സാറാണ്. അയാളെ പേരെനക്ക് ഓർമ്മയില്ല. അതുകൊണ്ട് കർണാടക രാജ്യ പോലീസ് അധ്യക്ഷന അയാളെ ഒരുപാട് ഞാൻ നന്ദി അറിയിക്കുകയാണ്. അതിനുശേഷം എത്രയോ ഹെൽപ്പുകൾ കിട്ടിയിട്ടുണ്ട്. അതിനുശേഷം സിദ്ദീഖ്, നമ്മുടെ പ്രിയപ്പെട്ട എൻ്റെ എല്ലാമായ എൻ്റെ കരളിന്റെ കഷ്ടമായ സിദ്ദീഖ് കേരളത്തിൽ വന്ന കർണാടകത്തിന്റെ വണ്ടി പിടിച്ചപ്പോ പലപ്പോഴും എനിക്ക് സഹായിക്കാൻ കഴിഞ്ഞിട്ടുണ്ട്. ഒരു ദിവസം ഞാൻ AITUസിന്റെ പരിപാടിയിൽ തിരുവനന്തപുരത്ത് മീറ്റിംഗിൽ ഇരിക്കുന്ന സമയത്ത് കേരളത്തിൽ ഒരു RTO കർണാടകത്തിന്റെ ഒരു വണ്ടി പിടിച്ച് മുസ്വെന്ന് പറഞ്ഞപ്പോ ഞാൻ അദ്ദേഹം RTOനെ വിളിച്ചു പറഞ്ഞപ്പോ ആ RTO പറഞ്ഞു ഫൈൻ അടിച്ചിട്ടായിപ്പോയി, എന്തായാലും 15,000 രൂപ ഫൈൻ അടക്കേണ്ടതാണ്, 5,000 രൂപ ഫൈൻ കൊണ്ട് ഞാൻ വിടാ എന്ന് അയാൾ എനിക്ക് ഉറപ്പ് നൽകി. സിദ്ദീഖ് ചാക്ക് ഞാൻ അത് പറഞ്ഞു, 5,000 രൂപ ഫൈനിട്ട് ആ വണ്ടി വിട്ടിട്ടുണ്ട്. യഥാർത്ഥമാണ്, സിദ്ദീഖ് കൊണ്ടുകൂടെ. അതാണ് സൗഹാർദ്ദം. കേരളവും കർണാടകവും ഒരു സൗഹാർദ്ദം വരാനുള്ള ഒരു കാരണം അത് ഇവിടുത്തെ അട്ടോ രാജാക്കന്മാരുടെ പ്രവർത്തനയാണ്. അതിന്റെ തലപ്പറ്റത്തുള്ള സിദ്ദീഖിന്റെ ആ സൗഹാർദ്ദ ബന്ധമാണ്. എന്റെ പ്രിയപ്പെട്ടവരെ, കൂടുതലായി ഒന്നും ഞാൻ സംസാരിക്കാൻ ആഗ്രഹിക്കുന്നില്ല. കാരണം ഞാൻ ബാക്കിയുള്ളവരുടെ സമയങ്ങൾ കവർന്നെടുത്താൽ അത് ശരിയല്ല എന്നാണ് ഞാൻ വിചാരിക്കുന്നത്. ഒന്നും കൂടി ഞാൻ പറയട്ടെ, ഇന്നത്തെ അട്ടോ രാജാക്കന്മാർ നിലനിർത്തിയ ഈ സൗഹാർദ്ദ വേദി എന്നും കർണാടകത്തിലോ എന്നും നിലനിർത്താൻ ഈ കൂടിയ ജനങ്ങളെല്ലാം, ഈ ആയിരക്കണക്ക് കൂടിയ ഈ വേദിയിൽ കൂടിയ ജനങ്ങളെല്ലാം ദൈവം തമ്പുരാനായ അള്ളാഹിനെ ഓർത്ത് സൗഹാർദ്ദത്തിൽ ജീവിക്കണമെന്ന് ഞാൻ അറിയിക്കുകയാണ്. സൗഹാർദ്ദമാണ് ഏറ്റവും വലിയ ആയുധം. അങ്ങകലെ മദീന മുനവ്വറയിൽ അന്ത്യവിശ്രമം കൊള്ളുന്ന ലോകത്തിന്റെ നേതാവ് പുണ്യ മുത്തു മുസ്തഫ നബി സല്ലല്ലാഹു അലൈഹി വസല്ലം തങ്ങൾ പറഞ്ഞ ഒരു വാക്യമാണ്, സൗഹാർദ്ദമാണ് മനുഷ്യന്റെ വലിയ ഏറ്റവും വലിയ ആയുധം. ആരോഗ്യം എന്ന് വെച്ചാൽ അവരുടെ മനസ്സിലുള്ള സന്തോഷമാണ് ആരോഗ്യം. ആരോഗ്യത്തിന് വേണ്ടി ആരോ പ്രവർത്തിക്കുന്നോ, സൗഹാർദ്ദത്തിന് വേണ്ടി ആരാ പ്രവർത്തിക്കുന്നോ അവരുടെ കൺമണി പോലെ കാത്തു സൂക്ഷിക്കാൻ അട്ടോ രാജാക്കന്മാർ ഇവിടെ റെഡിയുണ്ടെന്ന് പറയുന്നത് ഒരു യാഥാർത്ഥ്യമാണ്. പ്രിയമുള്ളവരെ, നമ്മുടെ നാട്ടിന്റെ നന്മയിലേക്ക് വേണ്ടി പ്രവർത്തിക്കുന്ന അട്ടോ രാജാക്കന്മാർക്ക് ഏത് സമയത്ത് വിളിച്ചാലും ഓടിയെത്തുന്ന നേതാക്കന്മാരാണ് ഈ വേദിയിലുള്ളത്. അതിൽ 2 കാര്യത്തിൽ മാത്രം കേരളത്തിലായാലും കർണാടകത്തിലായാലും അട്ടോൾ നയിക്കുന്ന ചില ഡ്രൈവർമാരുടെ പ്രശ്നങ്ങൾ വന്നാൽ ഇടപെടാൻ നമുക്ക് ആർക്കും നേതാക്കന്മാർക്ക് കഴിയാത്തതുള്ളത്. അതുപോലെയുള്ള ഒരു ഡ്രൈവേഴ്സും ഈ കൂട്ടത്തിലില്ല. ഈ കാക്കി ധരിച്ച കൂട്ടത്തിൽ ഒരു ഡ്രൈവറും അങ്ങനെ ഇല്ല എന്ന് ഞാൻ മനസ്സാരെ ഉറപ്പിക്കുകയാണ്. അത് 2 കാര്യം എന്താണെന്ന് ഞാൻ പറയട്ടെ. ഒന്ന്, കഞ്ചാവിനെ കൂട്ടുനിൽക്കുന്ന ഏതെങ്കിലും ഒരു ഡ്രൈവർ ഉണ്ടെങ്കിൽ അതിന് ഈ സ്റ്റേജിലുള്ളതാവട്ടെ, ഈ വേദിയിലുള്ള, ഈ നാട്ടിലുള്ള, അല്ലെങ്കിൽ ഈ പരിസരത്ത് കാണുന്ന ഒരാൾക്കാരും പോലും കൂട്ടുനിൽക്കൂല. യാഥാർത്ഥ്യമാണ്. അട്ടോ രാജാക്കന്മാരുള്ള ഈ അട്ടോ ഡ്രൈവർമാരടുത്ത് പറഞ്ഞാലും അവരും അതിൽ കൂട്ടുനിൽക്കൂല. 2ാമത്തെ കാര്യം, പെൺപിടമായിട്ട് എന്തെങ്കിലും കേസോ ഇടപാട് വന്നാൽ അതിലും പോലും ഈ അട്ടോ രാജാക്കന്മാർ എന്ന ഈ ഒറ്റ ഒരു ഡ്രൈവറും പോലും, അല്ലെങ്കിൽ ഈ വേദിയിലുള്ള ഞാൻ അടക്കമുള്ള ഒരാളും പോലും അതിന് സഹായത്തിന് കൂട്ടുനിൽക്കൂല. ഡിപ്പാർട്ട്മെന്റായി സംസാരിക്കാനാവട്ടെ, അല്ലെങ്കിൽ നിങ്ങളുടെ ഏതെങ്കിലും മുണ്ടി തീർക്കാനുള്ള ആവശ്യത്തിലാവട്ടെ, അത് നിൽക്കൂല. ബാക്കി ഏത് അർദ്ധരാത്രിയിൽ വിളിച്ചാലും ഞാൻ ഒന്ന് ഉറപ്പിച്ച് പറയാം, കേരളത്തിന്റെ മണ്ണിൽ നിങ്ങൾ എത്തിയാൽ നിങ്ങൾക്ക് ഏതെങ്കിലും ഒരു അപകടങ്ങൾ വരുന്നുണ്ടെങ്കിൽ, അല്ലെങ്കിൽ ഏതെങ്കിലും പോലീസിന്റെ ഭാഗത്ത് നിങ്ങൾക്ക് ഒരു ഉപദ്രവങ്ങൾ വരുന്നുണ്ടെങ്കിൽ, സത്യമായി അർദ്ധരാത്രിയിൽ വിളിച്ചാലും 3 മണി രാത്രിയിൽ വിളിച്ചാലും ഈ മുസ്തഫ എന്ന ഞാൻ നിങ്ങളുടെ കൂടെ ഉണ്ടാവുമെന്നത് ദൈവം തമ്പുരാന്റെ മുന്നിൽ വെച്ച് ഞാൻ ഉറപ്പിക്കുക.
ഞാൻ ഈ വേദിയിൽ എൻ്റെ 43 വയസ്സിൽ ഇങ്ങനെയുള്ള ഒരു വേദി ഞാൻ കണ്ടിട്ടേ ഇല്ല. കാരണം അട്ടോ രാജാക്കന്മാരുടെ നേതാവായിട്ടുള്ള സിദ്ദീഖ് അദ്ദേഹം പോലും ഈ വേദിയിൽ കാക്കി ധരിച്ച് ആ കാക്കിയുടെ വില എന്താണെന്ന് നമുക്കെല്ലാവർക്കും പഠിപ്പിച്ചെന്നതാണ്. ഞാൻ മനസ്സിലാക്കിയത് അദ്ദേഹം ഈ വേദിയിലുണ്ട്. ഈ വേദിയിൽ കയറുമ്പോൾ നല്ല വസ്ത്രമായിട്ട് ധരിച്ച് കയറേണ്ട അദ്ദേഹം ഏറ്റവും കാക്കിയാണ് നല്ലത് എന്ന് ചിന്തിച്ച് കാക്കി വില കൊടുത്ത് കാക്കി ഇട്ടിട്ടാണ് അദ്ദേഹം ഈ വേദിയിൽ കയറി സ്റ്റേജിൽ കയറിയിട്ടുള്ളത്. നമ്മളെല്ലാവരും സന്തോഷിക്കേണ്ട വിഷയമാണ്. പ്രിയമുള്ളവരെ, നമ്മുടെ ഈ നന്മയുടെ ഒരു മാർഗം, ഈ നന്മയുടെ ഒരു നെടും തൂണോ എന്നും നിലനിർത്തുക എന്ന് പറഞ്ഞുകൊണ്ട് എൻ്റെ വാക്കുകൾ ഞാൻ ചുരുക്കട്ടെ. ജയ് ഹിന്ദ്. അട്ടോ രാജാക്കന്മാർ എന്നും ഈ മണ്ണിൽ ഉയർന്ന നിലയിലേക്ക് ഉയരട്ടെ എന്ന് ഉറപ്പിച്ചുകൊണ്ട് ദൈവം തമ്പുരാനടുത്ത് പ്രാർത്ഥിക്കുകയാണ്. എല്ലാവർക്കും നന്ദി, നമസ്കാരം. എൻ്റെ പ്രിയപ്പെട്ട സഹോദര സഹോദരികൾക്കും അസ്സലാമു അലൈക്കും. ಈ ಮಾತುಗಳಿಂದ ನಮಗೆ ತಿಳಿತದೆ. ಬಹುಶಃ ಅಟೋ ಕಲ್ಮಾರ್ ಬಗ್ಗೆ ಅವರು ಎಷ್ಟು ತಿಳ್ಕೊಂಡಿದ್ದಾರೆ ಅನ್ನೋಂಥ ಅವರ ಮಾತುಗಳಿಂದ. ಇನಿ ಮುಡಿಪುಡು ಆಟೋ ರಿಕ್ಷಾ ಚಾಲಕ ಬೊಕ್ಕ ಮಾಲಕರ ಸಂಘದ ಇನಿ ಕರಾವಳಿ ಜಿಲ್ಲೆಡು ಪ್ರಪ್ರಥಮವಾದ ನಡಪುರಂಚಿನ ರಿಕ್ಷಾ ರ್ಯಾಲಿ ಬುಕ್ಕ ಅಟೋ ರಾಜಾ ಕನ್ಮಾರ್ ಪನ್ಪಿನ ಒಂಜಿ ಪುದರ್ದ ಮಿತ್ತಡು ನಡತಿನ ಈ ಕಾರ್ಯಕ್ರಮ ಇನಿ ಸಮಾರಂಭ ಅವು ಮುಡಿಪುಡು ನಡತೊಂದುಂಡು. ಮುಡಿಪು ಎನ್ನ ಊರು. ಮುಡಿಪುಡು ಯಾನ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಪುನಗನೆ ಮುಲ್ಪ ರಿಕ್ಷಾ ಸ್ಟ್ಯಾಂಡ್ ಇತ್ತು. ಆ ಪುರ್ತದ ದಿನಟ್ಟು ಮುಡಿಪು ಪನ್ಪಿನ ಒಂಜಿ ಪ್ರದೇಶ ಹೆಚ್ಚು ಕಡಿಮೆ 30 ವರ್ಷಕ್ಕೂ ದುಂಬು ಮುಡಿಪು ಪ್ರದೇಶಡ್ ಈತು ಪುರತು ತೋಂಡ ಬೆರಳೆಣಿಕೆದ ಜನಕ್ಕಲು ಮಾತ್ರ ಇತ್ತೀನಿ. ಆಯ್ತು ಒಟ್ಟಿಗೆ 1-2 ರಿಕ್ಷಾ ಇತ್ತೇನೆ. ಇನಿ ಮುಡಿಪು ಪನ್ಪನ ಪ್ರದೇಶ ಇನಿ ಕರಾವಳಿ ಜಿಲ್ಲೆಡೆ ರಾಜಕೀಯವಾದಪ್ಪು ಸಾಮಾಜಿಕವಾದಪ್ಪು ಅತ್ತಂಡ ಇನಿ ಈ ಪ್ರದೇಶ ಬರಿಯಾತ್ ಅಭಿವೃದ್ಧಿ ಆಯ್ನಂಚಿನ ಜಾಗೆ ಆದ ಪೆರಾರು ಮಲ್ಲ ಜನಸ್ತಂಭನ ಇತ್ತಿನಂಚಿನ ಜಾಗೆ ಇನಿ ಮುಡಿಪು ಪ್ರದೇಶ ಬುಳೆದು ಬೈದಿನ ನಂಗೆ ಮಾತಾ ಸಂತೋಷದ ವಿಚಾರ. ಈ ಸಮಾರಂಭ ಆವಡು ಪಂಡದ ಎಂಕಲ್ನ ಮುಡಿಪು ಕರಾವಳಿ ಆಟೋ ಪಾರ್ಕ್ದ ಅಧ್ಯಕ್ಷರ ಬೊಕ್ಕ ಇನ್ನಿತ ಈ ಕ್ರಮದ ಗುರಿಕಾರನಂಚಿನ ಪ್ರಸಾದ್ ಬೊಕ್ಕ ಸಿದ್ದೀಕ್ ಬೊಕ್ಕ ಜಲೀಲ್ರು ಎನ್ನ ಕೈತಡೆ ಬರ್ತಾರೆ. ಇಂಚ ಸರ್ ಕಾರ್ಯಕ್ರಮ ಮಲ್ಪುಡು ಕಾರ್ಯಕ್ರಮ ಎಂಚ ಮಲ್ಪುನಿ ಎಂಕಲ್ ಒಂಜಿ ರ್ಯಾಲಿ ಮಲ್ತದು ಈ ಕಾರ್ಯಕ್ರಮ ಯಶಸ್ವಿ ಮಲ್ತು ಕೊರಡು ದಾದ ಆದ್ ಪಂಡೆ ಅಪಗ ಬೇತೆ ಬೇತೆ ಜಾಗೆಲ್ಲ ಪೂರ ತಗೊಂಡಿರ್ತಾರೆ. ಬೇತೆ ಬೇತೆ ಜಾಗೆ ತೋನಾಗ ಭಾರ್ಯಾತ ಇಜ್ರಾಮ ನೀಡಿ ಬರ್ತದೆ. ಇನಿ ಈ ಪೇಟ ಬಿಡ್ದು ಬಾಕಿ ಜಾಗ ಹತ್ತಂಡ ಈತ ಜನ ತುಯ್ಯರ್ಲಜ್ಜಾಂಡು ಈತ ಜನ ಬರಿಯರ್ಲಜ್ಜಾಂಡು ಅಪ್ಪಗ ಯಾನದಾದ ಬಂಡೆ ಬಣ್ಣಗ ನಮ್ಮನ ಪಂಚಾಯತ್ ಅಧ್ಯಕ್ಷರು ಉಳ್ಳೇರು. ಪಂಚಾಯತ್ ಅಧ್ಯಕ್ಷರ ಪಂಚಾಯತ್ ಒಂಜಿ ಪರ್ಮಿಷನ್ ದೊತ್ತೊರ್ಲೆ ಒಟ್ಟಿಗೂ ಬಾಕಿದ ವಿಚಾರ ಶಾಸಕರು ಉಳ್ಳೇರಿ ನಮ್ಮ ಉಲ್ಲ ಮಾತಾ ರಾಜಕೀಯ ವ್ಯಕ್ತಿನಕ್ಳುಳ್ಳೇರಿ ನಿಕ್ಲಿಗೆ ಎಲ್ಲ ತೊಂದರೆ ಮಲ್ಪನಕ್ಲಿದ್ದಾರೆ. ನಿಕ್ಲಿಗೆ ಯಾನು ನಿಕ್ಲೆ ಒಟ್ಟಿಗೆ ಎತ್ತದು ಪರ್ಮಿಷನ್ ಬೊಕ್ಕ ಅಧ್ಯಕ್ಷರ ಪನ್ಪಿನ ಪೂರ ಕೆಲಸನ ಮಲ್ತು ಕೊರ್ಪೆ ನಿಖಿಲ ಇನ್ನು ಯಶಸ್ವಿ ಆದ ಜನಕ್ಲಿಗೆ ತೊಂದರೆ ಇದ್ದಂದೆ ಜನಕ್ಲಿಗೆ ತೊಂದರೆ ಆವನ್ ಲೆಕ್ಕ ಮಲ್ಪನ ಕಾರ್ಯಕ್ರಮ ಮಲ್ಪಲೆ ಏರ್ಪಂಡೆ. ಇನಿ ನಾನು ಬಣ್ಣಗೊಂದು ಲೇಟ್ ಆಂಡಲ್ಲ ನಾನು ತೂವೊಂದು ಬಣ್ಣಗ ಏರೆಗಳ ಪೋಪಿನಕ್ಲೆಗೆ ಅಡೆತಡೆ ಇಜ್ಜಂದೆ ಐನು ಆತ ಅಚ್ಚುಕಟ್ಟಾದ ಮಲ್ತದಿನ ಎಂಗೆ ಬಾರಿ ಖುಷಿ ಅವನುಂಡು ಎನ್ನ ಕರಾವಳಿ ಆಟೋ ಪಾರ್ಕ್ದ
ಮಾತ ರಿಕ್ಷಾದ ಬೆಂಪಿನ ಚಾಲಕರಿ ಬೊಕ್ಕ ಮಾಲಕರಿಗೆ ಯಾನು ಅಭಿನಂದನೆ ಬೊಕ್ಕ ಧನ್ಯವಾದವನ್ನು ಸಲ್ಲಿಸೋದಿಲ್ಲ. ಇನಿ ಹೆಚ್ಚು ಕಡಿಮೆ ಅಜಿಪ ಆಟೋ ಪಾರ್ಕ್ ಹೆಚ್ಚು ಕಡಿಮೆ ಕೇರಳ ಬೊಕ್ಕ ಕರ್ನಾಟಕ ನಿತ ಕೂಡುವಿಕೆ ಮಲ್ಪಂಚಿನ ಒಂಜಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ವೇದಿಕೆ ಈ ಭಾಗದ ಪಂಚಾಯತ್ ಅಧ್ಯಕ್ಷರು ಸಾರ್ವಜನಿಕರನ್ನ ಕಷ್ಟ ಸುಖಕ್ಕೂ ಸ್ಪಂದನೆ ಮಲ್ಪಂಚಿನ ಉರಿ ಸೌಮ್ಯ ಸ್ವಭಾವದ ಅಧ್ಯಕ್ಷರಾದ ಈ ಭಾಗದ ವರ್ತಕರಿಗಾಡು ಅತನ ಕೆಂಗಲ ರಿಕ್ಷಾ ಪಾರ್ಕ್ದಾಗಲೇ ಇತರರಿಗೆ ಪುರ ಒಂದು ರೀತಿ ಸೌಹಾರ್ದ ರೀತಿ ಅಕ್ಕಲ್ನ ಕಷ್ಟ ಸುಖಕ್ಕೂ ತೆರೆಯೊಂದು ಅಕ್ಲಿಗೆ ಸ್ಪಂದನೆ ಕೊರ್ಪಣಂಚಿನ ಮಲ್ಲ ಗುಣ ಇತ್ತಿರಂಚಿನ ವ್ಯಕ್ತಿ ಈ ಭಾಗದ ಪ್ರಥಮ ಪ್ರಜೆ ಸನ್ಮಾನ್ಯ ಗಣೇಶ್ ನಾಯ್ಕರೇ ನನ್ನೋರಿ ಎನ್ನ ಆತ್ಮೀಯರ್ಲಂದು BJPದ ഒരു ಹಿರಿಯ ದುರಿನೆ ಈ ಭಾಗದ ಸೌಹಾರ್ದತ ಕೊಂಡಿ ಪಂಡಲ ತಪ್ಪವಂದು ಸನ್ಮಾನ್ಯ ಆತ್ಮೀಯರೇಣಿಚಿನ ಸಂತೋಷ್ ಕುಮಾರ್ ರೈಕಲೆ ಇನಿ ಈ ಕಾರ್ಯಕ್ರಮ ಎಡ್ಡ ಕಾರ್ಯಕ್ರಮ ಮಂಡ ರೆಡ್ ಮಹಿಳಾ ಮಣಿ ಅಂಚನೆ ಒರಿ ಯುವಕರೇನಿ ಗೌರವ ಮಲ್ಪನ ಮಲ್ಲ ಕಾರ್ಯಕ್ರಮದಿದ್ದು ಅಕ್ಲೆಗೆ ಒಂಜಿ ಸನ್ಮಾನ ಮಲ್ತದೆ ಅಕ್ಕಲ್ನ ಒಂಜಿ ಗೌರವನ ತೋರಿಸ್ಪೋಡ್ ಪಂಪನ ಒಂಜಿ ಇರಾದ ಇತ್ತಿನಂಚಿನ ಈ ರಿಕ್ಷಾ ಚಾಲಕ ಸಂಘದ ಮಾತೆರ್ಲ ಸನ್ಮಾನ್ಯ ಶ್ರೀಮತಿ ಶಶಿಕಲಾ ಜಿ ಭಟ್ರೇನ್ ಅಂಚನೆ ನನ್ನೊತ್ತಿ ಈ ಭಾಗಡೆ ವಾಸ್ತವ ಇಪ್ಪನಂಚಿನ ಎಂಗೆಲ್ಲ ಆತ್ಮೀಯರನ್ನ ಧರ್ಮಪತ್ನಿ ನೆಂಚಿನ ಬಾಲೆಪುಣಿ ಶಾಲೆದ ஒரு ಪ್ರಾಧ್ಯಾಪಕರ ಅಧ್ಯಕ್ಷ ಒಂದು ಮುಖ್ಯೋಪಾಧ್ಯಾಯರಾದ ಆ ಶಾಲೆಗೆ ಭಾರಿಯಾತಿ ಅವ್ರನ್ನ ಕೊಡುಗೆ ಕೊಡ್ತು ಅವ್ರನ್ನ ಸೇವೆ ಸಲ್ಲಿಸಾದ ಎಡ್ಡೆ ಒಂಜಿ ಪುದರ್ಕೊಂಡು ನಿವೃತ್ತಿ ಅನ್ನಿನ ಶಾರದಾ ಟೀಚರ್ ಅಂಚನೆ ದೂರದ ಊರದು ಬೆಲ್ಮಣ್ಣಡ್ದು ಒಂಜಿ ಯುವಕನ ಇನಿ ಎಂಕೆಲ್ಲ ವೇದಿಕೆ ದಷ್ಟಪುಷ್ಟವಾದ ತನ್ನ ಅಂಗ ಸೌಹಾರ್ದತೆಯನ್ನು ತುಷ್ಪವನ ಮಲ್ಲ ಗುಣ ಇತ್ತಿನಂಚಿನ ವ್ಯಕ್ತಿ ಇನಿ ಒಂಜಿ ಸನ್ಮಾನ ಮಲ್ಪನಂಚಿನ ಕಾರ್ಯಕ್ರಮ ದಿವಂದರೆ ನಿಕ್ಲೆ ಮಾತ ವೇದಿಕೆ ಬಾರಿಯಾತ್ ಗೌರವಣ್ಣಿ ತೆರಲರೆ ಇತ್ಯಾದಿ ಪೊರ್ತುಗು ಎಂಗೆಲ್ಲ ಕರ್ನಾಟಕದ ರಿಕ್ಷಾ ಬೊಕ್ಕ ಚಾಲಕ ಬೊಕ್ಕ ಮಾಲಕರಿಗೆ ಪೂರ್ತಿ ಗೌರವ ಪೂರ್ತಿ ಧೈರ್ಯ ತೋರಿಸ್ಪಾಯನ ಮುಸ್ತಫೇರ್ ಪಂಪನ ವ್ಯಕ್ತಿ ಯಾನ ಕುಲ್ಲದು ಪಾತ್ರನಗ ಗೊತ್ತಾನ ಅರ್ನ ವ್ಯಕ್ತಿತ್ವ ಒಂಜಿ ಪಾಪದೇನ ಶ್ರಮಿಕ ಜೀವದ ವ್ಯಕ್ತಿನ ಮಿತ್ತು ಉಂಡು ಸಮಾಜ ಸೇವೆ ಮಲ್ಪೆರೆ ಬೇತೆ ಅವಕಾಶಗಳು ಉಂಡು ಐಟ್ ಮುಸ್ತಫೇರ್ಲ ಒರಿ ಇಂಚಿನ ಮತ ವ್ಯಕ್ತಿಯಲ್ಲಿ ಇತ್ತಿಂದಂಡ ಸಮಾಜ ಎಡ್ಡ ರೀತಿ ನಡಪೊಳಿ ಇನಿ ಶ್ರಮಿಕ ವರ್ಗಡೆ ಒಂಜಿ ರಿಕ್ಷಾ ಪಂಪಿನ ಅವು ಚಾಲಕರಾದ ಹೆಚ್ಚಿನ ಕುಳಿತ ಚಾಲಕರಾದ ಮಾಲಕರಪ್ಪಣಿ ಇನಿ ಯಾನು ತೂಂದಿಲ್ಲ ಯಾನು ಹೆಚ್ಚು ಕಡಿಮೆ 4:30 ಗಂಟೆಗೆ ಪುಲ್ಯ ಕಾಲದ ಹೊರತು 4:30 ಗಂಟೆ ಬಣ್ಣಗನೆ ಕೆಲವೊಂದು ರಿಕ್ಷಾದಕಲೆ ಮುಲ್ಪ ಕಾಂಡದ ಬಸ್ ಪೋಪಿನಕ್ಕೆ ಬ್ಯಾಂಗ್ಳೂರ್ ಬರ್ಪಿನ ಆತನ ಇತರ ದೂರ ಬರ್ಪಿನ ಬಸ್ ತಕ್ಲೇನೆ ಲೆತೊಂದು ಪೋಪಿನಂಚಿನ ರಾತ್ರಿ 11 ಗಂಟೆ ಮುಟ್ಟ ಈ ಭಾಗದ ದುಡಿಕೆ ಮಲ್ತದೆ ಹೆಚ್ಚು ಕಡಿಮೆ ಕಾಂಡಿಡ್ದು ಕತ್ತಲೆ ಮುಟ್ಟ ದುಡಿಂದ ಇನ್ನಿತ ಮತ ಡೀಸೆಲ್ದ ಗ್ಯಾಸ್ದ ಮಾತ ವೆಚ್ಚತುದು ಒರಿಂದ 500 ರೂಪಾಯಿ ಒರಿವು ನೆಕ್ಕೊಂಜಿ ಪ್ರಾಮಾಣಿಕ ಶ್ರಮಿಕ ವರ್ಗಡಿನಿ ಬಾಡಿಗೆಗೆ ದಿತ್ತಂಡ ಮಲ್ಲ ಗಾಡಿ ಅತನ ಬಸ್ ಕಾರ್ ಲಾರಿ ಅತನ ಜೀಪು ಅತನ ನನಂಜಿ ಕೊಡಂಜಿ ಏರಿತ್ತನಲ್ಲ ಅಕಲಂಜಿ ಫಿಕ್ಸ್ ಬಾಡಿಗೆಡೆ ಅಕಲಂಜಿ ಬೈ ಅನ್ನಗ ಈತಂದ ಆಪಣು ಇನಿ ರಿಕ್ಷಾ ಚಾಲಕರಿಗೆ
ಈತ್ ಬಂಗಾದ ಒಂಜಿ ಶ್ರಮಿಕ ಜೀವಿಲಿ ಇತ್ತಂದಂಡ ಡ್ರೈವರ್ ಆದ ಬೆನ್ಪಿನ ಒಂಜಿ ಸೊತ್ತು ಇತ್ತಂದಂಡ ಅವು ರಿಕ್ಷಾ ಮಾತ್ರ ರಿಕ್ಷಾದಕ್ಲಿಗೆ ಬಾರಿ ಬಂಗೊಂಡು ಅಕ್ಲೆ ಏಪ ತುನಗಲ ಆಕಲ್ ಕಷ್ಟ ಡುಪ್ಪಿನಿ ಆಯ್ತು. ಒಟ್ಟಿಗೆ ಯಾನೆ ದೂರದ ರಿಕ್ಷದ ವಿಚಾರ ಪಾತರಜಿ, ದೂರದ ರಿಕ್ಷಾ ಪಾರ್ಕದ ವಿಚಾರ ಪಾತರಜಿ ಎನ್ನ ಗ್ರಾಮದ ಮುಡಿಪುಡು ಪಂಪಿನ ಒಂಜಿ ಜಾಗಡ್ ಮುಡಿಪು ಬೊಕ್ಕ ಬೋಳ್ಯಾರು ಬೊಕ್ಕ ಅರ್ಕನ ಕಮಲಪದವು ಈ ಭಾಗದ ಒಂಜಿ ರಿಕ್ಷಾ ಪಾರ್ಕಡು ಮಾತಾ ಜಾತಿ ಧರ್ಮದಕ್ಲು ಇತ್ತದ ಒಂಜಿ ಸೌಹಾರ್ದ ತಡೆ ಪೋಪುನಂಚಿನ ರಿಕ್ಷಾ ಸ್ಟ್ಯಾಂಡ್ ಇತ್ತಿನ ಇಟ್ಲ ಒಂಜಿ ಅಂಕಲ ಕರಾವಳಿ ಆಟೋ ರಿಕ್ಷಾ ಪಾರ್ಕ್ ಬಂಡ ತಪ್ಪವನ್ನು ಇನ್ನು ಮಾತ ಪಕ್ಷದಕ್ಕಿಲ್ಲರು ಮಾತಾ ಧರ್ಮದಕ್ಕಿಲ್ಲರು ಆಂಡ ಏರ್ಲ ತಡಿಪಂದೆ ಅತಂದ ತುಡಿತ ಮಲ್ಪಂದೆ ಗಲಾಟೆ ಮಲ್ಪಂದೆ ಒಟ್ಟಡು ಈ ಸೌಹಾರ್ದ ರೀತಿಯಲ್ಲಿ ಪೋಪುಣ ಅವು ಒಂಜಿ ಮಲ್ಲ ವಿಚಾರ. ಅವು ಎಂಕ್ಲೆಗೆ ಮುಡಿಪುಗು ಭಾರಿ ಆತಿ ಅಗತ್ಯತೆ ಉಂಡು. ಮುಡಿಪು ಪನ್ಪುನಂಜಿ ಪ್ರದೇಶ ಭಾರಿ ಸೂಕ್ಷ್ಮವೈನ ಪ್ರದೇಶ. ಮುಡಿಪು ಪನ್ಪುನಂಜಿ ಪ್ರದೇಶ ಉಂಡತ್ತ ಭಾರಿ ಸೂಕ್ಷ್ಮವೈನ ಪ್ರದೇಶ. ಮುಸ್ತಪರೆ ಭಾರಿ ಸೂಕ್ಷ್ಮವೈನ ಪ್ರದೇಶ. ನಿಖಲ್ ಏಪಲ ಒಂಜಿ ವಿಚಾರ ಬತ್ತಂದಂಡ ನಿಖಲ್ ಪೂರ ಸೌಹಾರ್ದ ರೀತಿಯಲ್ಲಿ ಮುಗಿಪುನಂಚಿನ ಪ್ರಾಮಾಣಿಕ ಪ್ರಯತ್ನ ಮಲ್ಪೊಡೆತ್ತಂದೆ ಐಕೆ ಬೇತೆ ರೀತಿಯಲ್ಲಿ ಸಹಾಯ ಮಲ್ಪರ ಬಲ್ಲಿ ಯಾನೆ ಏಪಲ ಪಣದಲ್ಲ ಎನ್ನ ಬತ್ತನಾಗಲ್ಲ ಯಾನು ಪನ್ಪಿನಿ ಸೌಹಾರ್ದ ರೀತಿಯಲ್ಲಿ ಬದುಕಂದಂಡ ಅತನ ಸೌಹಾರ್ದ ರೀತಿಯಲ್ಲಿ ಇತ್ತಂದಂಡ ಎಂಕ್ಲೆ ಮುಲ್ಪ ರಾಜ್ಯಕ್ಕೆ ಮಲ್ಪರ ಸಮಸ್ಯೆ ಆಪುಜಿ ಎಂಕಲ್ನ ಒಂಜಿ ಕಾರ್ಯವ್ಯಾಪ್ತಿ ಮಲ್ಪರ ಸಮಸ್ಯೆ ಆಪುಜಿ ನಿಖಲಿಗೆ ಕಷ್ಟ ಬಂದಾಗ ನಮ್ಮ ಉಳ್ಳ ತಂದೆ ಸೌಹಾರ್ದತೆ ಕಡಿಪುನ ಅಂಚಿನ ವಿಚಾರ ಬಂದಾಗ ನಮ್ಮ ನಿಖಲಿಗೆ ಸಹಾಯ ಮಲ್ಪರ ಆಪುಜಿ ಅಲ್ಪ ಸೌಹಾರ್ದ ರೀತಿ ಒರಿಯೋಡು ಪಂಪಿನ ಅಪೇಕ್ಷೆ ತಂದೆ ಈ ಭಾಗದ ಬಿಜೆಪಿ ಪಡೆ ಕಾಂಗ್ರೆಸ್ ಪಡೆ ಅತ್ತನ ಕಮ್ಯುನಿಸ್ಟ್ ಪಡೆ ಅತ್ತಂದ ಇತರ ಪಕ್ಷ ಹೂ ಎಪ್ಪಡು ಅತ್ತನ ದಳ ಒಪ್ಪಡು ಏರ್ಲ ನೆಕ್ಕೆ ಮಲ್ಲ ಕುಮ್ಮಕ್ಕು ಕೊರನಂಜಿ ವ್ಯಕ್ತಿಗಳು ಏರ್ಲ ಇದ್ದಾರೆ ಅಂಚೈನ ದಾತ್ರ ಮುಡಿಪು ಪ್ರದೇಶ ಇನಿ ಈ ಜಾಗೆಡೆ ಈ ಕಾರ್ಯಕ್ರಮ ಬೇರೆ ಆಂಡ್ ಇಂದು ಸೌಹಾರ್ದತ ಜ್ಯೋತಕ ಇನಿ ಒಂಜಿ ಚೂರು ಸೂಕ್ಷ್ಮమైన ಜಾಗೆಯಿಂದ ಆತುಂದಂಡ ಇನಿ ಆರಕ್ಷಕ ಠಾಣೆದಕ್ಲೆಗೆಲ್ಲ ಪರ್ಮಿಷನ್ ಕೊರ್ರೆ ಬಂಗತ್ತೆ ಇಂದು ಮಾತ ಈ ಎಂಗಲ ಆಟೋ ಪಾರ್ಕ್ದ ರಿಕ್ಷಾ ಚಾಲಕರ ಪಕ್ಕ ಮಾಲಕರನ್ನ ಎಡ್ಡೆಪ್ಪು ದೊಡ್ಡದಾತನೆ ಇನಿ ಒಂಜಿ ಯಾನ ತೂಯಿನ ಮಟ್ಟಡು ಈ ರಿಕ್ಷಾ ಪಾರ್ಕ್ದಕ್ಲು ಎನ್ನ ಈ ಸುತ್ತಮುತ್ತಡು ಕನ್ನ ನೆಟ್ಟು ತೂಪುಂಡ ಒವ್ವೇ ಒಂಜಿ ರಿಕ್ಷಾ ಚಾಲಕರು ಒವ್ವೇ ರಾತ್ರಿಡು ಪೋಪುಂಡ ಒವ್ವೇ ಪಗೆಲ್ಡು ಪೋಪುಂಡ ಒವ್ವೇ ಒಂಜಿ ವ್ಯಕ್ತಿಲೆಗೆ ಇನಿ ಮುಸ್ಲಿಂ ರಿಕ್ಷಾಡು ಭಾರಿ ಆತ್ ಪೊಂಜನಕಲು ಹಿಂದೂ ಪೊಂಜನಕಲು ಪೋಂದಿಲ್ಲ ಅಕ್ಲೆ ಮಾತ ಬೇತೆ ಬೇತೆ ರೀತಿದ ಒಂಜಿ ಸಹಾಯ ಮಲ್ತದೆ ಅಕಲ್ನ ಪೂರ ಈ ಮುಡಿಪು ಪೇಟೆಡ್ ತಿಕ್ಕನ್ನ ವಸ್ತುಲು ಇಚ್ಚು ಅವು ಬ್ಯಾಂಕ್ ಅತ್ತಂದಂಡ ವರ್ತಕರು ಪನ್ಪಿನ ಎಂಗಲ ಮುಡಿಪುಡಿತ್ತಿನ ಆತ ವರ್ತಕರು ಬೇತೆ ಓ ಜಾಕೆಟ್ಲ ಇಚ್ಚು ಮಾತ ಬ್ಯಾಂಕ್ ಉಂಡು ಬಜ್ಜೆದ ಅಂಗಡಿ ಉಂಡು ಮರ್ದದ ಅಂಗಡಿ ಉಂಡು ಎಡ್ಡೆಡ್ಡು ಡಾಕ್ಟರ್ ನಕ್ಲರು ಎಡ್ಡೆಡ್ಡ ಮಾತ ಓ ವ್ಯಕ್ತಿಗೆ ಹೊರ ಮುಡಿಪು ಪೇಟೆಗೆ ಬತ್ತಂದ ಅಕ್ಲೆ ಪೂರ ಸೊತ್ತಲು ಚಿಕ್ಕುನಂಚಿನ ಒಂಜಿ ಜಾಗೆ ಈ ಒಂಜಿ ಜಾಗೆಡೆ ಕೆಲವೊಂಜಿ ರಿಕ್ಷಾದಕ್ಲೆಗೆ ಇಂಚಿನ ಫಿಕ್ಸ್ ಬಾಡಿಗೆ ಅಂದುಪ್ಪುಂಡು ಕೆಲವು ಪೊಂಜನಕಲು ಇಲ್ಲದ ಫೋನ್ ಮಲ್ತದ ಲೆಪ್ಪರು ಈ ಬಲ ಸಿದ್ದಿಕ್ ಬಲ ಪ್ರಸಾದ್ ಬಲ ಅತನ ಮೆಲ್ವಿನ್ ಬಲ ಅತನ ತಾರನಾಥ್ ಬಲ ಪಂಡದ ಫೋನ್ ಮಲ್ಪೇರು ಅವು ಅಕಲ್ನ ಎಡ್ಡೆತನಕ್ಕೆ ಲೆಪ್ಪುನಿ ಇನಿ ಮಲ್ಪ ಫೋನಾಗ ಮುಸ್ಲಿಂ ರಿಕ್ಷಾಡು ಮುಸ್ಲಿಮರನ್ನೇ ಪೋಪುಜರು ಹಿಂದೂ ರಿಕ್ಷಾಡು ಹಿಂದೂ ನಕ್ಲೇ ಪೋಪುಜರು ಮಾತ ಜಾತಿ ಧರ್ಮದಕ್ಲ ರಿಕ್ಷಾಡ್ಲ ಮಾತೆಲ್ಲ ಪೋಪನ ಹಿಡ್ದಾದ್ರ ಇಂದು ಸೌಹಾರ್ದತ ಜಾಗ ಈ ಜಾಗ ಅಂಚೈನ ಹಿಡ್ದಾದ್ರ ಮುಡಿಪುಡಿನಿ ಈತ ಸಭೆ ಸೇರ್ಯಾರೆ ಸಾಧ್ಯತೆ ಆಂಡು ಇನಿ ಸಭೆಟ್ ತೂನಗ ಮಾತ ಜಾತಿ ಧರ್ಮದ ಅಪ್ಪೆನಕಲು ಅಕ್ಕೆನಕಲು ಮೆಕ್ತಿಪಳ್ಳಿಯಲ್ಲಕಲು ಪಾತೆಲ್ಲ ಉಳ್ಳಾರು ದಾಯಿಗೆ ಇನಿ ಐತಾರದ ದಿನ ಆದಲ ಈತ ಜನ ಸೇರಿದಾರೆ ಬಂಡ ಇಂದು ರಿಕ್ಷಾದಕಲ್ನ
ಎಡ್ಡೆತನ ಎಂಗ್ಲ ಕೆಲವೊಂಜಿ ರಿಕ್ಷಾದಾಗಲು ಕೆಲವೊಂಜಿ ಸೊತ್ತು ತಿಕ್ಕಿನಾಗ ಬುರಣಿ ಎನ್ನ ತೀರ್ಥ ರೂಪಾಯಿ ಪಪ್ಪನೆ ಪೋನಾಗ ಅನ್ನ ಕಿಸೆಕ್ ಕೈ ಪಡ್ನಾಗ ದುಡ್ಡು ತಕ್ಕದು ಕೊಂಡು ಈ ಬೋಳಿಯರದ ರಿಕ್ಷೆ ಸಂದೀಪ್ ಪಂಪಣಂಜಿ ಜವಣೆ ಆಯೆಲ್ಲ ತೂತುಜೆ ಆಯೆ ಎನ್ನ ಪೊಪ್ಪನ ಜಪಡಾದು ಒಡೆಗ ತೌಡುಗೋಳಿಗ ಅಂಚಿಂಚು ಮಾತ ಪೋದು ಪಿರ ಜಪ್ಪನಾಗ ಆ ದುಡ್ಡು ಅಲ್ಪ ಇತ್ತಂಡು ಆಯ್ಗೆ ಗೊತ್ತಾಂಡು ಇಂದು ಎನ್ನ ಅಮ್ಮೆರನೇ ದುಡ್ಡು ಪಂಡದು ದೀದು ಕೊನತುಕೊರಿ 1.5 ಗಂಟೆ ಹಿಡಿದು 2 ಗಂಟೆ ಹಿಡಿದು ಬೊಕ್ಕ ಅವಾಗ ಆತ ಪ್ರಾಮಾಣಿಕತೆಯನ್ನು ಒರಿಪುನಂಚಿನ ರಿಕ್ಷಾ ಚಾಲಕರ್ನಕಲು ರಿಕ್ಷಾ ಮಾಲಕರ್ನಕಲು ಬಂಡ ತಪ್ಪ ಒಂದು ಯಾನ್ ಇನಿ ಆ ಪುದರದಾಯ ಉಲ್ಲೇಖ ಮಲ್ತ ಬಂಡ ಪ್ರಾಮಾಣಿಕ ಏನಿಟ್ಟು ಕೊನತ್ಕೋರಿ ಇದನ್ನ ಇಂಥ ಕಾಲಡು 5-10,000 ದುಡ್ಡು ತಿಕ್ಕಂಡ ಜನ ಯಾನ್ ಜಪಡಾದ ಬೊಕ್ಕೊಂಜಿಗಳು ಪ್ರೋತ್ಸಾಹ ಪಂಡ ಆಗ ದೀತಂಡ ಇಂಕ್ಲಿಗೆ ದಾಲ ಇನ್ ಮಲ್ಪರದಾಲ ಆಪುಜಿ ಆಗ ದಾದ ಗೊತ್ತಾಪ ಪಿರವಣದು ಪೂರ್ತಿನ ದುಡ್ಡು ಅಂಚದು ಉಪ್ನಾಗ ಈತ ಪ್ರಾಮಾಣಿಕತೆಗೆ ಇತ್ತಿನಂಚಿನ ರಿಕ್ಷಾ ಚಾಲಕರ್ನಕಲು ಇನ್ನು ರಿಕ್ಷಾ ಚಾಲಕರನ ಟಿಕಲ್ ಪೋಪನಕಲು ಒಂತೆ ಮಧ್ಯಮ ವರ್ಗದಕಲು ಬಡವೇರೆ ಈತ ಜನ ಮಾತ್ರ ರಿಕ್ಷಾ ಹೋಗ್ನ ಬಾಕಿದಕಲು ಸ್ವಂತ ಕಾರ್ಡ್ ಪೋಪಿನಕಲು ಸ್ವಂತ ಕಾರ್ಡ್ ಅತನ ಸ್ವಂತ ಮಲ್ಲ ಕಾರ್ಡ್ ಮಲ್ತು ಪೋಪಿನಕಲು నేను ಮಾತ ತೆರಿನಾಗ ಒಂದು ಒಂಜಿ ಎಡ್ಡೆ ಒಂಜಿ ಡ್ರೈವರ್ ಆದಿತ್ತಿನಟಿ ನಾನು ಎಕ್ಕಡ ಪಣ್ಲೆಕ್ಕನೆ ಡ್ರೈವರ್ ಆದಿತ್ತಿಂದ ಬಂಗದ ಪ್ರಾಮಾಣಿಕರ ಬೊಕ್ಕ ಬಂಗದಕಲಿತ್ತಿಂದ ಅವು ರಿಕ್ಷಾ ಚಾಲಕರ ಬೊಕ್ಕ ರಿಕ್ಷಾ ಮಾಲಕರ ನಕಲು ಒಂಜಿ ಟೈಮ್ಡು ಯಾಲ್ನ ಒಂಜಿ ರಿಕ್ಷಾ ತೆತ್ತಿತ್ತೆ ಅಪಗ ದಿನದ ಬಾಡಿಗೆ 30 ರೂಪಾಯಿ ಆಗ ಇಲ್ಲ ಕೊನತ್ಕೊರ್ರೆ ಒಂದು ಜನ ಇಂಕಲ್ನ ಬೋಳಿಯಾರಡಿ ಒಂಜಿ ರಿಕ್ಷಾ ಸ್ಟ್ಯಾಂಡ್ ಇತ್ತು ಗುಡ್ಡಿ ಪಂಡದ ಯಾನ್ಲೊಂಜಿ ಒಂಜಿ ಆದಿ ತಿಂಗಳು ಯಾನ್ಲೊಂಜಿ ರಿಕ್ಷಾ ತೆತ್ತದು ಒಂಜಿ ಹುಡುಗಡ ಕೊರ್ತಿತ್ತೆ ಅವು ಆಯ್ಗೆಲ್ಲ ಇನ್ನು ಕೊರ್ರಾಯ್ಜಿ ಹೆಂಗೆ ನಡಪಾರಾಯ್ಜಿ ಹೆಂಗ 30 ರೂಪಾಯಿ ಕಿಸೆಕ್ ಪಡ್ರಲ್ಲ ಹತ್ತಿಜಿ ಅಂಚ ಅದು ಪುನಃ ಒಂಜಿ ವರ್ಷ ಬೊಕ್ಕ ಮಾರ್ದ ಅಪಗ ಆತ ಬಂಗಡಿತ್ತೇನೆ ಇನಿ ರಿಕ್ಷಾ ಏರ್ಲ ಬಾಡಿಗೆ ಕೊರ್ಪಿಜರು ಸ್ವಂತ ಚಾಲಕರ ಬೊಕ್ಕ ಮಾಲಕರ ಅದು ರಿಕ್ಷಾಡು ಬೆನ್ಪಿನಿ ಇನಿ ಒಂಜಿ ಕುಟುಂಬ ನಡಪೋಡು ನಂಡ ಬಾರಿ ಕಷ್ಟಡ್ ಬಂಡ ಬಂಗಡು ಒಂಜಿ 2 ಜೋಕುಲು ಮತ್ತೆ ವಿದ್ಯಾ ಶಾಲೆ ಕಲ್ಪೋಡು ನಂಡ ಅವು ಬಂಗಡು ದಿನ ಪೋಪುನಂಚಿನ ಸಂದರ್ಭ ಎಂಕಲ ಈ ಭಾಗಡೊಂಜಿ ಮಾತ ಎಂಕಲ ಜಲೆಯಲ್ಲಿ ಏಪತ್ತು ನಗಲ ಒತ್ತಡ ಮಾಡೋದು ರಿಕ್ಷಾ ಸ್ಟ್ಯಾಂಡ್ ಅವಡು ಇಡೀ ಊರುಡು ರಿಕ್ಷಾ ಸ್ಟ್ಯಾಂಡ್ ಅವಡು ಎಂಕ ಈರು ಕೊರಿಯರ್ ನಂಡಲ ರಿಕ್ಷಾ ಸ್ಟ್ಯಾಂಡ್ ಅವಡು ಈ ರಿಕ್ಷಾ ಸ್ಟ್ಯಾಂಡ್ ಅವಡು ನಂಡ ಎಂಕಲ್ ಒಂಜಿ ಎಲ್ಲ ಸಮಸ್ಯೆ ಉಂಟು ಎಂಕಲ ವರ್ತಕರಿಗೆ ಬೊಕ್ಕ ರಿಕ್ಷಾ ಸ್ಟ್ಯಾಂಡ್ ದಕ್ಲೆ ಎಲ್ಲ ಮನಸ್ತಾಪ ಏನಿ ಅದ್ಗಾರ ಉಳ್ಳೇರು ಅವು ಸರಿಯಾವು ಇನ್ನು ಮಾತು ಎಂಕ್ಲೆಲ್ಲ ಅಭಿಪ್ರಾಯ ವ್ಯತ್ಯಾಸ ಪೂರ ಸರಿಯಾಪಣಂಚಿನ ವ್ಯವಸ್ಥೆ ಉಂಟು ಒಂಜಿ ಎಲ್ಲ ಕಮ್ಯುನಿಕೇಶನ್ ಗ್ಯಾಪ್ ಪನ್ಪೇರು ಇನ್ನು ಎಂಗೆ ಚೀಟ್ ಕೊರಿಯರು ಸಮಯದ ಅಭಾವ ಅಂದು ಸಮಯ ಅಭಾವ ಇತ್ತಂದಲ್ಲ ಎಂಕ್ ಮುಲ್ಪಂತೆ ಪಾತೋಡನ ವಿಚಾರ ಉಂಡು ಎಂಕ್ ಮಲ್ಪ ಪಾತೋಡನ ವಿಚಾರ ನಾನು ಇಜಿಂದಂಡ ಈತು ಪುರತು ಉದ್ಯೋಗ ಪಾತ್ರ ಪೋಪುಜಿ ಯಾನು ಏಪಲ 5 ನಿಮಿಷ ಭಾಷಣ ಮುಖ್ಯ ವ್ಯಕ್ತಿ ಯಾನು ಉದ್ಯೋಗ ಪಾತ್ರ ಪೋಪುಜಿ ಎಂಕ್ ಮುಲ್ಪದ ಈ ರಿಕ್ಷಾ ಸ್ಟ್ಯಾಂಡ್ ಮಾತ ಜಾತಿ ಧರ್ಮದಕಲ್ನ ಬಡವು ಬೇನೆ ಬೇಜಾರು ಇತ್ತದು ಯಾನು ಈ ರಿಕ್ಷಾ ಸ್ಟ್ಯಾಂಡ್ ಮಲ್ಪಡುಂದಂಡ ಯಾನು ಎಣ್ಣ ವರ್ತಕಡ್ ಎಣ್ಣ ರಡ್ಡು ಕಣ್ಣನ್ ಪನ್ಪಿನ ವ್ಯಕ್ತಿ ಇಲ್ಲ ಒಂಜಿ ಸಂದರ್ಭ ಏನಕ್ಲೆ ನಿಷ್ಠೂರ ಅದು ಈ ರಿಕ್ಷಾ ಸ್ಟ್ಯಾಂಡ್ ಮಲ್ಪರೆ ಯಾನು ಪ್ರಯತ್ನ ಮಲ್ತೀನಿ ಹಿಡ್ದಾದ್ರ ಈತ ಟೈಮ್ ಜೊತೊಂದಿನಿ ಅರ್ಥ ಆಗತ್ತೆ ಐಕ್ ಮಾಡೋದು ಹೆಂಗೆ ಚೀಟ್ ಕೊಡ್ನಲ್ಲ ಯಾನು ನನ್ನ 5 ನಿಮಿಷ ಪಾತ್ರ ಉಂಡು ಎನ್ನ ವರ್ತಕರ ಬಂಡ ಬಸೀರ್ ಗೊತ್ತುಂಡು ಅತನ ಮಾತೆಲ್ಲ ಗೊತ್ತುಂಡು ಅತನ ಪ್ರಸಾದ್ ಗೊತ್ತುಂಡು ಸಿದ್ದಿಕ್ ಗೊತ್ತುಂಡು ಮಾತೆಲ್ಲ ಗೊತ್ತುಂಡು ಎಂದ ಮಾತೆಲ್ಲ ಎಡ್ಡೆತ್ತಾಗಲಿ ಯಾನು ಏಡಲ್ಲ ನಿಷ್ಠೂರ ಮಲ್ತೀಜಿ ಆಂಡ ಈ ರಿಕ್ಷಾ ಪಾರ್ ಕಾವಡು ದಾಂಡ ಎಂಕಲ ಮಾತ ಊರ್ಲ ರಿಕ್ಷಾ ಉಂಟು ಈತ ಮಲ್ಲ ಬುಲೇನ ಈತ ಪ್ರದೇಶಡ್ ಇನ್ನು ರಿಕ್ಷಾ ಉಂತೆರೆ ಒಂಜಿ ಅವಕಾಶ ಇಜ್ಜಿಂದ ಅಂಡ ಯಾನ ಅಧ್ಯಕ್ಷಡ ಬಾರಿ ಆತ ಪ್ರಾಮಾಣಿಕ ಪ್ರಯತ್ನ ಮಲ್ತದೆ
ಯಾನು ಆರ್ಡ ಪರ್ಮಿಷನ್ ಜೊತೊಂದು ನೆತ್ತ ಸಾಧಕ ಮಾತಕನು ಯಾನು ತೂಪೆ ಪಂಡದು ಯಾನು ಪ್ರಾಮಾಣಿಕ ಪ್ರಯತ್ನ ಮಲ್ತೆ ಎಂಕಲ ಬಾರಿ ನಾಚಿಕೆ ಅವಂತುಂಡು ಐಟಿನೇಟೆ ಪೋನಾಗ ರಿಕ್ಷಾ ಸ್ಟ್ಯಾಂಡ್ ದಕ್ಲೆಗೆ ತೊಂದರೆ ಅವಂತುಂಡು ತೊಂದರೆ ಆಂಡಲ ಎಣ್ಣನೆ ಪೂರ ಈ ಬಿಲ್ಡಿಂಗ್ ಪೂರ ನೆಟ್ಟ ಎತ್ತಿನಾಕ್ಲು ಎನ್ನ ಆತ್ಮೀಯರ್ನಾಕ್ಲ ಇನ್ನು ದಾತ್ರ ಯಾನ ಬಾರಿ ಆಲೋಚನೆ ಮಲ್ತದೆ 4-5 ವರ್ಷ ದುಂಬು ಕೊನದು ಯಾನು ಬಾರಿ ಆಲೋಚನೆ ಮಲ್ತದೆ ವರ್ತಕೆರೆ ಬಕ್ಕ ರಿಕ್ಷಾ ಸ್ಟ್ಯಾಂಡ್ ದಕ್ಲೆಗೆ ತೊಂದರೆ ಯಾರಲ್ಲಿ ಪನ್ಪನ ಒಂಜಿ ಸದುದ್ದೇಶ ಯಾನು ರಿಕ್ಷಾ ಪಾರ್ಕ್ ಮಲ್ಪರೆ ಪ್ರಾಮಾಣಿಕ ಪ್ರಯತ್ನ ಮಲ್ತದೆ ಈ ಪ್ರಾಮಾಣಿಕ ಪ್ರಯತ್ನ ಏರೆಗಾಂಡಲ ಎನ್ನ ವರ್ತಕರಿಗೆ ಏನಡ ಬೇಜಾರು ಇತ್ತಿಂದಂಡ ನಿಖಲ ಏನು ಪೂರ ಮಾಪ್ ಮಲ್ಪಲೆ ನಿಖಲ ಒಟ್ಟಿಗೆ ನಿಕ್ಲೆಗಳ ವರ್ತಕರ ನಿಕ್ಲೆಗಳ ತೊಂದರೆನಾಗ ನಮ್ಮ ಮಾತ್ರೆಗಳ ಸಹಾಯ ಮಲ್ತದ ಇನಿ ಓವೇ ಪ್ರದೇಶ ತೂಲೆ ಬಡಂಡ ಈ ಈತ್ ಮಲ್ಲ ಪ್ರದೇಶ ವರ್ತಕರ ನಿಕ್ಲೆಗೆ ಅಂಗಡಿದ ಬುಡ್ದು ಈತ ಮಾತ್ರ ಪಾರ್ಕ್ ತಿಕ್ಕೋಡು ನಾಂಡ ಈತ ಮಾತ್ರ ಜಾಗ ತಿಕ್ಕೋಡು ನಾಂಡ ಈ ಭಾಗದ ಪಂಚಾಯತ್ ಅಧ್ಯಕ್ಷರು ಬಕ್ಕ ಪಂಚಾಯತ್ ಪೂರ್ಣ ಸಹಕಾರ ಕೊನ್ನೆಡ ಆತನ ತಂದೆ ಬಾಕಿ ಜಾಗಡೆಲ್ಲ ಈತ ಬಿಡುವಿಜ್ಜನ್ನ ಜಾಗಡೆ ಬಿಡುವಿಜ್ಜನ್ನ ಪ್ರದೇಶ ಈತ ಮಾತ್ರ ಎಲ್ಲೆಲ್ಲ ವರ್ತಕರ್ನೆಕ್ಲೆಗೆಲ್ಲ ಸಹಾಯ ಮಲ್ತಿನ ಮಲ್ಲ ವಿಚಾರ ಅಂಚ ಅದುಪ್ನಾಗ ರಿಕ್ಷಾ ಪಾರ್ಕ್ಲ ಬೋರ್ಡು ವರ್ತಕರ್ಲ ಬೋರ್ಡು ವರ್ತಕರ್ನಟಿಗೆ ಹೋಟೆಲ್ ಮಾಲಕರ್ನಕ್ಕೆಲ್ಲ ಬೋರ್ಡು ಬಿಲ್ಡಿಂಗ್ ಮಾಲಕರ್ನಕ್ಕೆಲ್ಲ ಬೋರ್ಡು ಮಾತೆಲ್ಲ ಎಂಕ್ಲೆ ಮುಟ್ಟದ ವ್ಯಕ್ತಿಲ ದಾತ್ರ ತೊಂದರೆ ಒಂದೇ ರಿಕ್ಷಾ ಸ್ಟ್ಯಾಂಡ್ ಮಲ್ತದ ಅಕ್ಲೆಗೆ ಇನಿ ಮಾತ್ರೆಗಳ ಅರಿವುಂಡು ಎಂಕ್ಲೆಗಳ ತೊಂದರೆ ಇಜ್ಜಿ ರಿಕ್ಷಾದಕ್ಲೆಗೆಲ್ಲ ತೊಂದರೆ ಇಜ್ಜಿ ಊರ್ದಕ್ಲೆಗೆಲ್ಲ ತೊಂದರೆ ಇಜ್ಜಿ ಪೋಪಿನಕ್ಲೆಗೆ ಟ್ರಾಫಿಕ್ ಎಲ್ಲ ತೊಂದರೆ ಇಜ್ಜಿ ಇಂಚಿನ ಮಾತ ವಿಚಾರ ಇತ್ತಿನದಾದ್ರ ಯಾನ ಎಚ್ಚದಲ ಪಾತ್ರ ಪೋಪುಜಿ ಈ ರಿಕ್ಷಾ ಸ್ಟ್ಯಾಂಡ್ ಆವಡು ನಂಡಲ ನೆಕ್ ಶಾಸಕರ ಅನುದಾನ ದೀತರು ಶಾಸಕರ್ಲ ನೆಕ್ ಬಾರಿ ಆತ ತುಲನೆ ಮಲ್ತದು ತೊಂದರೆ ಅವಂದೆ ಆಜು ಬಾಜುಕ್ಲೆ ತೊಂದರೆ ಯಾರಲ್ಲಿ ಬಂಡದು ಏನಡ ಬಂಡದು ಏನನ್ನು ಎದುರು ದೀದು ಈ ರಿಕ್ಷಾ ಸ್ಟ್ಯಾಂಡ್ ಮಲ್ಪರೆ ಒಂಜಿ ಪ್ರಾಮಾಣಿಕ ಪ್ರಯತ್ನ ಮಲ್ತಿದೆ ಅಸ್ಗರ್ರೆ ಈರೆ ಐಟ್ ಇತ್ತಿನ ಅಡಕು ತೊಡಕು ಇತ್ತಿಂದಂಡ ఆయన ಮಾತ ನಮ್ಮ ಒಟ್ಟಿಗೆ ಕುಳಿದು ಸೌಹಾರ್ದ ರೀತಿಯಲ್ಲಿ ಮುಗಿಪುಗ ಎಂಗಿ ಸಂದರ್ಭ ಅವಕಾಶ ಕೊರಿಯರು ಅವು ನಿಖಿಲಿಗೆ ಹೆಚ್ಚಾದಿತ್ತಲ್ಲ ಎಂಕ ನನ್ನ ಕಮ್ಮಿ ಆತಿಲ್ಲಿ ನಿಖಿಲ ಒಟ್ಟಿಗೆ ರಿಕ್ಷಾ ಚಾಲಕ ಮಾಲಕರ್ನಕಲ್ದ ಎನ್ನಂಜಿ ಭಿನ್ನ ಯಾನು ಓಲು ಇತ್ತಂದಲ್ಲ ಎನ್ನ ಊರ್ದ ರಿಕ್ಷಾದಕ್ಲಿಗೆ ಆವಡು ಎನ್ನ ಊರ್ದ ಏರೆ ರಿಕ್ಷಾ ಡ್ರೈವರ್ನಕ್ಲಿಗೆ ಆವಡು ಎನ್ನಡ್ ದಾಪಿನ ಸಹಾಯ ಎಲ್ಲ ಮಲ್ಪ ಎನ್ನ ನಿಖಿಲೊಟ್ಟಿಗೆ ಕಷ್ಟದ ಆಕಲೊಟ್ಟಿಗೆ ನೇಪಲ್ ಉಳ್ಳೆ ಪ್ರಾಮಾಣಿಕರಿಗೆ ಏಪಲ್ ಎನ್ನ ಬೆಂಬಲ ಉಂಟು ರಾಜಕೀಯವಾದಿ ಯಾನೊಂದು ಪಕ್ಷ ಇತ್ತಂದಲ್ಲ ರಾಜಕೀಯ ಬುಡ್ದು ಪಾತ್ರ ಉಂದಂಡ ಯಾನ ಮಾತೆರೊಟ್ಟಿಗೆ ನ್ಯಾಯದ ಪರವಾದುಲ್ಲೆ ನ್ಯಾಯ ಒಲ್ಪ ತಿಕ್ಕುಂಡ ಅಲ್ಪ ಎನ್ನ ಸಹಾಯ ಉಂಡು ಅಲ್ಪ ನಿಖಿಲಿಗೆ ಎನ್ನ ಬಿಗರ್ಲ ಉಂಡು ಅಂಚ ದುಪ್ರಗ ಯಾನು ಪಾತ್ರದಿಂದ ಹೆಚ್ಚಾದಿತ್ತಿನಲ್ಲ ಈ ಜಾಗಡೆ ಬಿಡ್ಲೆ ಕಮ್ಮಿ ಆದಿತ್ತಿನಲ್ಲ ಮುಲ್ಪನೆ ಬಿಡ್ಲೆ ಎನ್ನ ಮನಸ್ಸಿನ ಹೆಂಚಿನ ತೋಜುಂಡು ಐನು ನಿಖಿಲಿಗೆ ಏನು ಪಂಡು ತೋಚ್ಪದೆ ಈ ರಿಕ್ಷಾ ಕರಾವಳಿ ಆಟೋ ರಿಕ್ಷಾ ಪಂಪಿನ ಪಾರ್ಕ್ ಇನಿ ಅಜಿಪ ರಿಕ್ಷಾ ಪಾರ್ಕ್ದ ಒಟ್ಟುಡು ನಿಖಿಲ್ ಮೊದಲ ಸ್ಥಾನ ಉಂತುದು ಈ ಭಾಗ ನಿಖಿಲ ರಿಕ್ಷಾ ಪಾರ್ಕ್ ಘನತೆ ಗೌರವ ಕೋರ್ಪಿನಂಚಿನ ಪ್ರಾಮಾಣಿಕ ಪ್ರಯತ್ನ ಮಲ್ಪಲೆ ನಿಖಿಲ ಒಟ್ಟಿಗೆ ಸದಾ ಯಾಲ್ನ ಉಳ್ಳೆ ಈ ಸಂದರ್ಭದಲ್ಲಿ ಇಂಕ ಅವಕಾಶ ಕೊನ್ನೆಕ್ಲೆಗೆ ನಿಖಿಲ ಅಭಿನಂದನೆ ಬಕ್ಕ ಧನ್ಯವಾದ ಸಲ್ಲಿಸೋದು ಎನ್ನೆರಡು ಮಾತನಾಡುತ್ತವೆ. ಆಟೋ ರಾಜಕನ್ಮರ್ ಯೂನಿಯನ್ ದಕ್ಷಿಣ ಕನ್ನಡ ಜಿಲ್ಲೆ ಐಟ್ಲ ಮುಡಿಪುದ ಅಧ್ಯಕ್ಷರು ನಮ್ಮ ವಾರಿ ಪ್ರೀತಿದಾರೆ ನಂಗೆ ಮಾತ ಒಟ್ಟಾದ ಈತ್ ಜನ ರಿಕ್ಷಾದಾಗ ಒಟ್ಟಾದು ಒಂಜಪ್ಪೆ ಜೋಕ್ಲೆ ಲೆಕ್ಕ ಶ್ರೀಮಂತ ಬಡತನ ಅಂತರಜ್ಜಂದೆ ನಮ್ಮ ಮಾತ ಭಾರತಾಮ್ಯನ ಜೋಕ್ಲು ಪಂಪುನ ವಿಶಾಲವಾಯನ ಹೃದಯತ್ತಿನಂಚಿನ ಸಿದ್ಧಿಕೆ ಐತ ಒಟ್ಟಿಗೆ ಪ್ರಸಾದನ್ನೇ ಐತ ಒಟ್ಟಿಗೆ ವಿಶೇಷವಾದ ಕೇಂದ್ರ ಬಿಂದು ಇನಿ ಕಾಕಿ ಅಂಗಿ ಪಾಡ್ದಿಪ್ಪರೆ ನಿಕ್ಲೇನ ಏರ್ಲ ಚಾಲಕರಿ ಇಂದು ಎಂಜಿನಂಡ ಪಾಪ ಡ್ರೈವರ್ ನಕ್ಲಿಂದ ಧನಿಕುಲ್ ನಕ್ಲಿದೆ ರಿಕ್ಷಾದ ಬಂಗಡ ಅಲ್ಲ ಸಾಲ ಮಂತ್ರ ದಕ್ಕಿದೆ ಪಾಪ ತನ್ನ ದಿನ ಇನ್ನು ಮನ್ಪುನ ರಿಕ್ಷಾದ ಮಾತ ಧನಿ ನಕ್ಲಿದೆ ವೇದಿಕೆಡು ಒರಿಯರ್ದು ಒರಿ ಘಟಾನುಘಟಿ ನಾಯಕರು ಉಳ್ಳೇರು ನಮ್ಮ ಗ್ರಾಮ ಪಂಚಾಯತ್ ಗೌರವಾನ್ವಿತ ಅಧ್ಯಕ್ಷರು ಗಣೇಶ್ ನಾಯಕರು ಉಳ್ಳೇರು ಭಾರಿ ಶೋಕರು ಭಾರಿ ಪೊರ್ಲೂರು ಪಾತ್ರನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಎನ್ನ ಮಿತ್ರರು ಪಂಚಾಯತ್ ಮಾಜಿ ಅಧ್ಯಕ್ಷರು ಪ್ರಶಾಂತ್ ಕಾಜ್ ಅವರು ಉಳ್ಳೇರು ಯಾನು ಬಂದಾಗ ಮುಸ್ತಬೇರು ಪಾತ್ರ ಒಂದಿರಲಿಲ್ಲ ಮಲಯಾಳೋಡು ಹಿಂಗೆ ಪೂರಕ್ಕೆ ಏನೇರಾತಿಗೆ ಆನ ಅಂತಿಮವಾದ ಒಂದು 2 ಮಿನಿಟ್ಗೆ ಏನಾಗ ಅತ್ಯಂತ ಖುಷಿ ಅಂತ ಸರ್ವೇ ಜನ ಸುಖಿನೋ ಭವಂತ ಪನ್ಪುನ ಆಧಾರಡು ಆರು ಭಾರಿ ಶೋಕರು ಭಾರಿ ಪೊರ್ಲೂರು ಪಾತ್ರ అయితే ಒಟ್ಟಿಗೆ ಒರಿಯರ್ದು ಒರಿ ಘಟಾನುಘಟಿ ನಾಯಕರು లేరు ವಿಶೇಷ ಇಂಜಿನ ಪನ್ನನ ರಡ್ಡ ಟೀಚರ್ ನಕ್ಲನ್ನು ಈ ವೇದಿಕೆಗೆ ಕುಲ್ಲದ ಗುರು ವಂದನೆ ಮಂಡ ಗುರುಡ್ದು ಮಲ್ಲ ಏರ್ಲೆಜ್ ನಕ್ ಅಪ್ಪೆ ಅಮ್ಮೆನೇ ದೇವೇರು ಪನ್ಪುನಕ್ಲು ಮಾತ ಧರ್ಮ ಅವು ಮುಸಲ್ಮಾನ ಧರ್ಮ ದಿಪ್ಪು
ಕ್ರಿಶ್ಚಿಯನ್ ಧರ್ಮ ಆದಿಪ್ಪು ಹಿಂದೂ ಧರ್ಮ ಆದಿ ನಮ್ಮ ಅಮ್ಮ ಪಪ್ಪ ಅಕ್ಲೇ ನಮ್ಗೆ ದೇವೇರೆ ರಡ್ನೇ ದೇವೇರೆ ನಂಗೆ ಕಲ್ಪೈನ ವಿದ್ಯೆ ಕೊರನ್ನ ಟೀಚರ್ ನಕ್ಲೆ ಮಾಸ್ಟರ್ ನಕ್ಲೆ ನಂಗೆ ಅಕ್ಲೇನ ವೇದಿಕೆ ಕೊಂಡತ್ತದೆ ಅಕ್ಲಿಗೆ ಅತ್ಯಂತ ಗೌರವ ಕೊರ್ಪುಣಿ ಪಣ್ಣುನಲ್ಲ ನಿಕ್ಲು ಸಮಾಜವ ಕೊರ್ನಂಚಿನ ಅತ್ಯಂತ ದೊಡ್ಡ ಉದಾಹರಣೆ ಕೇಳ್ತೇನೆ ನೆತ್ತ ಆಶೀರ್ವಾದ ನಿಕ್ಲೆ ಉಂಡು ಆಯ್ತಾ ಒಟ್ಟಿಗೆ ಈ ರಿಕ್ಷೆ ಮಾಲಕೆರಡಾದಿಪ್ಪು ನಿಕ್ಲೆಡಾದಿಪ್ಪು ನಿಕ್ಲೆಡಲ ಪ್ರತಿ ಒಂಜತ್ತು ಒಂಜಿ ಪ್ರತಿಭೆ ಉಂಡು ಎಡ್ಡೆಡ್ಡ ಭಾಷಣ ಮನ್ಪುನಕ್ಲು ಉಳ್ಳಾರೆ ಎಡ್ಡೆಡ್ಡ ಸ್ಪೋರ್ಟ್ಸ್ ಮ್ಯಾನ್ ನಕ್ಲು ಉಳ್ಳಾರೆ ಎಡ್ಡೆಡ್ಡ ಕಲೆ ಎತ್ತನಕ್ಲು ಉಳ್ಳಾರೆ ಆಯ್ತಾ ಒಟ್ಟಿಗೆ ಎಡ್ಡೆ ಒಂಜಿ ಬಾಡಿ ಬಿಲ್ಡರ್ ರಾಷ್ಟ್ರೀಯ ಮಟ್ಟಡು ಕೊರೋನಾ ಆತಂದ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಪನಂಚಿನ ಜವನ್ಯಾರ ಕೊರೋನಾ ಪಂಪನ ಮಹಾಮಾರಿ ಬತ್ತನೇಡ್ದವರ ಅವಕಾಶ ವಂಚಿತರಾಗಿದ್ದಾರೆ ಆಂಡ ದೇವರ ಅವಕಾಶ ಇವರಿಗೆ ಬರ್ಪುಂಡು ಈ ರಾಜ್ಯ ರಾಷ್ಟ್ರ ಇಂಚ ಪುದಾರ್ದೆತ್ತಾರ ಅಂತಾರಾಷ್ಟ್ರೀಯ ಮಟ್ಟದ ಪುದಾರ್ದೆತ್ತದಲ್ಲ ಕುನತ್ರ ಇಂಕ್ಲ ಅತ್ಯಂತ ಖುಷಿ ಪಡೆಪುಣಿ ಐನು ನಿಕ್ಲೆ ಈ ಆಟೋ ರಾಜಕನ್ಮಾರ್ ಯೂನಿಯನ್ ದಾಖಲೆ ಮತ್ತೆ ಗುರುತಿಸಾರಂತ ನಿಕ್ಲೆಗೆ ವಿಶೇಷವಾದ ಅಭಿನಂದನೆ ಬಂದ್ರೆ ದಿಂಜ ಬಾತೇರೆ ಪೋಪುಜಿ ವೇದಿಕೆ ದೆದ್ರು ಅಪ್ಪನಕ್ಲು ಮಾತ ಕುಳ್ಳುದೇರಿ ಜೋಕುಲು ಕುಳ್ಳುದೇರಿ ರಾತ್ರಿದ ಪೊರ್ತು ಆಯ್ನಾತ್ ಬೇಗ ಇಲ್ಲಡೆ ಪೋಯಾರಂಡು ಆಂಡಲ ಈ ರಿಕ್ಷಾದಕ್ಲೆಗೆ ಆಪಿನಂಚಿನ ಕಷ್ಟ ನಿಜವಾದ ಅಕ್ಲೆ ಕಾಂಡೆ ಬರ್ತದೆ ರಾತ್ರಿ ಮುಟ್ಟಲ್ಲ ಆ ಕಾಕಿ ಹಂಗೆ ಪಾಡ್ದೆ ಆ ರಿಕ್ಷರು ಬೆನ್ಪುಣಿ ಪಣ್ಣನ ಅವು ನಿಷ್ಠೆ ಐಟಿ ಇಂಜಿನಾಲ ಚಿಲ್ಲರೆ ಒರಿನ ಒರಿഞ്ഞ് ತೆಗೆದು 30 ರೂಪಾಯಿ 50 ರೂಪಾಯಿ 100 ರೂಪಾಯಿ ಬಾಡಿಗೆ ತೆಕ್ಕು ಐನ ಕಲೆಕ್ಷನ್ ಮಾಡ್ತದೆ ಐಟಿ ಗ್ಯಾಸ್ ಡೀಸೆಲ್ ಪೆಟ್ರೋಲ್ ಮೇಂಟೆನೆನ್ಸ್ ಮಾತ ಪಾಡ್ತದೆ ಉರಿಯುನಿ ಕಿಂಚಿತ ಐನು ತನ್ನ ಬಡಿದು ಜೋಕುಲು ಅಪ್ಪೆ ಅಮ್ಮೆ ಇಲ್ಲದ ದಿನ ಪೋಡ್ನ ಐನು ಪ್ರತಿ ಒಂಜಲ್ಲ ಒಂಜಿ ಚೂರು ರಿಕ್ಷರ್ ಕುಲಿಯೋಕೆ ಲೆಕ್ಕ ಪಾಡ್ನಿ ಆ ಕಾಸನ್ನು ಲೆಕ್ಕ ಮಾಡ್ಕೊಂಡು 100 200 300 ಅಂಚಿನ ಪರಿಸ್ಥಿತಿ ಇಲ್ಲ ಸಮಾಜಡು ಎಂಚಿನ ಒಂಜಿ ವಿಶಾಲವಾದ ಹೃದಯಡು ಬೇಲೆ ಮಲ್ಪೇರು ಬಂದ ತನ್ನ ರಿಕ್ಷೆಡು ಏರು ಬಲ್ಪೇರ ಅಕ್ಲೇನು ಅತ್ಯಂತ ಪ್ರೀತಿಡು ಓಡೆ ಕೊಂಡೋಡ ಆಡೆ ಎತ್ತದ ಮಾರ್ಗ ಸರಿಪಡು ಗುಂಡಿಪ್ಪಡು ಬರ್ಸೆಪ್ಪಡು ಗಾಳಿಪ್ಪಡು ಆಂಡ ಅಕ್ಲೇನು ಒಂಜಿ ಸರಿ ಇಟ್ಟುಕೊಂಡದು ಎತ್ತವನಂಚಿನ ವಿಶಾಲವಾದ ಮನಸ್ಸಿಪ್ಪುನೆ ಅವು ರಿಕ್ಷಾದಕ್ಲೆ ಅಕ್ಲೆ ಏಪಲ ರಿಕ್ಷಾದಕ್ಲೆ ಒಂಜಿ ಅಕ್ಲೆದ ಬರ್ಪಣಂಚಿನ ಕಷ್ಟ ಮಾಡ ಅಕ್ಲೆದ ಬರ್ಪಣಂಚಿನ ಅಕ್ಲೆದ ಏರಡಲ ಇನಿಮುಟ್ಟ ಗಲಾಟೆ ಮಂತನಂಚಿನ ವಿಶ್ವಾಸ ಇಜ್ಜಿ ಪ್ರಶಾಂತ್ ಕಾಜಿ ಅವರು ಪಂದೇರು ರಿಕ್ಷೋಡು ಏರ್ನಲ್ಲ ಬಂಗಾರ ಬೋರುಂದಲ್ಲ ಪೇಪರ್ ಟಿವಿಡ್ ವಾಟ್ಸಪ್ ಇಂಚಿನ ರಿಕ್ಷಾ ಪಾರ್ಕದ ಒಂಜಿ ರಿಕ್ಷಾ ಮಾಲಕೆರೆ ರಿಕ್ಷಾ ಚಾಲಕೆರೆ ಆದ್ರೆ ಏರ್ನನ ಒಂಜಿ ಪುಂಜನ ಬಂಗಾರ ಬೋರ್ದನ್ನು ಭಾರಿ ನಿಷ್ಠೆರು ಪೊಲೀಸ್ ಸ್ಟೇಷನ್ ಕೊಂಡದು ಎತ್ತಾರೆ ಪಾಪ ಎಂಚಿನ ವಿಶಾಲವಾದ ಮನಸ್ಸಿಪ್ಪು ಅಪ್ಪ ಅಕ್ಲೆನ ಮನಸ್ಸು ಎಂಜಿನ ಏರ್ನ ಪಾಪದಾಯನ ಬಂಗಾರ ಆ ಬಂಗಾರ ಎಂಕ್ಲೆನ ಇಲ್ಲಡೆ ಬೊಡ್ಚಿ ಅಕ್ಲೆನ ಇಲ್ಲಡೆ ಎತ್ತವಡು ಪೊಲೀಸ್ ಸ್ಟೇಷನ್ದಾಗ ಎತ್ತವೇರು ಪಂಪುನ ಮನಸ್ಸಿತ್ತು ನಿರ್ದಾದ ಎತ್ತವರು ಅಕ್ಲೆ ದೇವೇರ ದಯಂಡ್ರು ಯಾನಿ ಈತೆ ಪನ್ಪುನಿ ನಿಕ್ಲೆಗೆ ರಿಕ್ಷಾದಕ್ಲೆಗೆ ಜಾತಿ ಇಜ್ಜಿ ಮತ ಇಜ್ಜಿ ಭೇದ ಇಜ್ಜಿ ಅವು ಮಾತ ಇಲ್ಲಲ್ಗೆ ಕುಟುಂಬದೊಟ್ಟಿಗೆ ಇಡೆ ಬತ್ತಿ ಬೊಕ್ಕ ನಮ್ಮ ಮಾತ ಒಂಜಿ ಬತ್ತಿನ ಆ ಕಸ್ಟಮರ್ನಕ್ಲೆಗೆ ಎಡ್ಡೆ ಸೇವೆ ಕೊರ್ಪುನಂಚಿನ ಬೇಲೆ ಆ ಬೇಲೆಯನ್ನು ಮಂತೊಂದಿಪ್ಪುನಕ್ಲೆ ರಿಕ್ಷಾದಕ್ಲೆ ಸರ್ಕಾರಡು ದಾಲ ಫೆಸಿಲಿಟಿ ಜನ ತಿಕ್ಕಂದನ ಜನಕ್ಲೆ ಅವು ರಿಕ್ಷಾದಕ್ಲೆ ದಾದ ಬಂದ ಅಕ್ಲೆ ದಾಲ ಡೀಸೆಲ್ ದಾಲ ಸಬ್ಸಿಡಿ ತಿಕ್ಕುಜಿ ಪೆಟ್ರೋಲ್ ದಾಲ ಸಬ್ಸಿಡಿ ತಿಕ್ಕುಜಿ ಗ್ಯಾಸ್ ದಾಲ ಸಬ್ಸಿಡಿ ತಿಕ್ಕುಜಿ ಆ ತೆರೆ ಕೊರೋಡು ಪಾಪ ಅನ್ನ ಎಂಚಿನ ಇತ್ತನಲ್ಲ ಈ ಕಷ್ಟೋಡ್ಲ ಈತ್ 10 ರಿಕ್ಷಾ ಇತ್ತು ನಡೆ 100 ರಿಕ್ಷಾ ಪಾಪ ದುಂಬುದಾತ ಬಾಡಿಗೆ ಇಜ್ಜಿನಲ್ಲ ತನ್ನ ಸ್ವಂತ ಕಾರದ ಮಿತ್ತು ಉಂಟೋಡು ಬಂದ್ಮನ ವಿಶಾಲವಾದ ಮನಸ್ಸು ಅವು ಮಾತ ದೇವೇರ ನಿಕ್ಲ ಕಷ್ಟ ಪರಿಹಾರ ಮನ್ಪಡು ನಿಕ್ಲನ ವಿಶಾಲವಾದ ಮನಸ್ಸಿಗೆ ದೇವೇರನ ಆಶೀರ್ವಾದ ಏರ್ಪಡು ಇಡೀ ಊರುಡು ನಿಕ್ಲೆ ಒವ್ವೇ ಪಕ್ಷದಾಕಲಿಂದ ನಿಕ್ಲೆ ಎನ್ನಿದ್ದಾರೆ ಅವು ನಮ್ಮ ಮಕ್ಕಳು ಬಂದದ್ದು ಎನ್ನಿವರು ಏನನ್ನು ಏಪಲ್ಲ ನಿಕ್ಲೆ ಇನಿಮುಟ್ಟ BJP ಎನ್ನಿದಿದ್ದಾರೆ ಇನ್ನು ನಮ್ಮ ಸಂತೋಷವನ್ನದೇ ಎನ್ನಿದಿನಂಚಿನ ಈ ಮುಡಿಪುದಾಕಲಿಗೆ ವಿಶೇಷವಾದ ಅಭಿನಂದನೆ ಕೊಡೋದು ನಿತ್ಯ ನಿರಂತರವಾದ ಯಾನ ನಿಕ್ಲೆ ಒಟ್ಟಿಗೆ ಉಲ್ಲೇಖ ಪಣ್ಣೊಂದು ನಾನಾತು ಎಡ್ಡೆ ಸಮಾಜ ಸೇವೆ ಮನ್ಪುಣ ಶಕ್ತಿ ನಿಕ್ಲೆ ಪರಮಾತ್ಮೆ ಕೊರಡೆ ಪಣ್ಣದೆ ಮೂಲು ಬೈದಿನಕ್ಲಿಗೆ ಎಡ್ಡೆಡ್ಡೆ ಸೇವೆ ಮಂತ ನೀಡಿದ ಅವರ ಈತ ಮಲ್ಲ ಜನ ಸೇರಿದ ಇಜ್ಜಿಂದ ನಿಕ್ಲೆ ಏರೆಗಳ ಜನ ಸೇರ್ಸಾ ಇರುತ್ತೆ ಬಂಗ ಅದು ಅವರ ಅಕಟ್ಲ ಅಂಜ ಅಂತೆ ಅಂಚತ್ತೆ ನಿಕ್ಲೆ ಮಿತ್ತ ಗೌರವ ಉಂಡು ನಿಕ್ಲೆ ಮಿತ್ತ ಪ್ರೀತಿ ಉಂಡು ಅಂಚೆ ನಡಿ ಈತ್ ಮಲ್ಲ ಸರ್ ಅವಳ ಅಪ್ಪೆನಕ್ಲೆ ಬೈದೇರು ಬಂದ ಎಂಚಿನ ನಿಕ್ಲೆ ಮಿತ್ತ ಅಭಿಮಾನ ಇಪ್ಪರು ಆ ಅಭಿಮಾನಗೂ ಯಾನ್ಲ ನಿಕ್ಲೆ ಅಭಿನಂದನೆ ಕೊಡೋದು ಪಾತೆರ ಅವಕಾಶ ಮಂತ ಕೊಟ್ಟ ನಿಕ್ಲೆ ಪೂರೇರಿಗಳ ಎನ್ನ ಉಡಲ್ ದಿಂಗಿನ ಸೊಲ್ಮೇಲಿನ ತಂದಾದು ಎನ್ನ ಪಾತೆರ ಉಂಟವೆ ಜೈ ಹಿಂದ್ ಜೈ ಕರ್ನಾಟಕ ಹೆಸರಿನಲ್ಲಿ ನೀವು ಒಂದು ಸಂಘಟನೆಯನ್ನು ಶುರು ಮಾಡಿದ್ದೀರಾ. ಇದರ 5ನೇ ವರ್ಷದ ವಾರ್ಷಿಕೋತ್ಸವ ವೇದಿಕೆಯಲ್ಲಿರುವ ಆಟೋ ರಾಜಕನ್ಮಾರ್ನ ಅಧ್ಯಕ್ಷರಾದ ಸಿದ್ದಿಕ್ ಅವರೇ ಹಾಗೂ ಶಿಕ್ಷಕರಾದ ಶಿಕ್ಷಕರಾದ ಶ್ರೀಮತಿ ಶಶಿಕಲಾ ಜಿ ಭಟ್ ಅವರೇ ಹಾಗೂ ಶಾರದಾ ಮೇಡಮ್ ಅವರು ಹಾಗೂ ನನ್ನ ಮಿತ್ರರಾದ ಪ್ರಶಾಂತ್ ಕಾಜ್ ಅವರೇ ಹಾಗೂ ಸಂತೋಷ್ ಕುಮಾರ್ ರೈ ಅವರೇ ಹಾಗೂ ಮುಸ್ತಾಫಾ ಅವರೇ ಹಾಗೂ ವೇದಿಕೆಯಲ್ಲಿರುವ ಗಣ್ಯರೇ
ಹಾಗೂ ಆಟೋ ಚಾಲಕರೇ ಮತ್ತು ವೇದಿಕೆ ಎದುರುಗಡೆ ಇರುವ ಎಲ್ಲ ಊರಿನ ಜನಗಳಿಗೆ. ಆಟೋ ರಾಜ ಕಣ್ಮರ್ ಅಂತ ಹೇಳಿದರೆ ಆವಾಗಲೇ ನಮ್ಮ ಜಲೀಲ್ ಅವರು ಹೇಳಿದರು, ಆಟೋ ರಾಜ ಕಣ್ಮರ್ ಅಂದರೆ ರಾಜರ ಥರ ಅಂತ. ಖಂಡಿತವಾಗಿ ನೀವು ರಾಜರ ಥರ ಇದ್ದೀರಿ. ಯಾಕಂತ ಹೇಳಿದರೆ ಮನುಷ್ಯ ಆರ್ಥಿಕವಾಗಿ ರಾಜನಾಗಿರ್ಬೇಕಂತ ಇಲ್ಲ, ಅವನ ಮನಸ್ಸಿನಲ್ಲಿ ಮತ್ತು ಅವನ ಹೃದಯವಂತಿಕೆಯಲ್ಲಿ ಅವ ರಾಜನಾಗಿರಬೇಕು. ಅದು ನಿಮ್ಮನ್ನು ಕಂಡಾಗ ನಮಗೆ ಕಾಣ್ತಾ ಇದೆ. ಯಾಕಂತ ಹೇಳಿದರೆ ಬಹಳ ಕಷ್ಟಪಟ್ಟು ಇಡೀ ದಿವಸ ಕೆಲಸ ಮಾಡಿ ನಾನು ಈ ಸಮಾಜಕ್ಕೆ ಏನನ್ನಾದರೂ ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ನೀವು ಈ ಆಟೋ ರಾಜ ಕಣ್ಮರ್ ಅನ್ನುವಂಥ ಹೆಸರಿನಲ್ಲಿ ಒಂದು ಸಂಘಟನೆಯನ್ನು ಸ್ಥಾಪಿಸಿ, ನಂಗೆ ಗೊತ್ತು ಕಳೆದ ವರ್ಷ ನೀವು ರಕ್ತದಾನ ಶಿಬಿರ ಮಾಡಿದರೆ. ಹೌದು, ಇವತ್ತು ಈ ದಿನ ನೀವು ಕೂಡ ಭಾಳಷ್ಟು ಮಕ್ಕಳಿಗೆ ನೀವು ಸ್ಕಾಲರ್ಶಿಪ್ಪನ್ನು ನೀಡುವವರಿದ್ದೀರಿ. ಬಹಳಷ್ಟು ಒಂದು ಸಂತೋಷದ ಸುದ್ದಿ. ಯಾಕಂದರೆ ಕಷ್ಟಪಟ್ಟು ನಾನು ನನ್ನ ಕೊಡುಗೆಯನ್ನು ಸಮಾಜಕ್ಕೆ ಕೊಡಬೇಕನ್ನುವಂಥ ಉದ್ದೇಶದಿಂದ ನೀವು ಮಾಡ್ತಾ ಇದ್ದೀರಿ. ಬಹಳ ಸಂತೋಷ. ಹಾಗಿರುವಾಗ ಬಹಳ ಒಂದು ಉದ್ದೇಶದಿಂದ ನೀವು ಈ ಸಂಘಟನೆ ಸ್ಥಾಪಿಸಿದ್ದೀರಾ. ಇನ್ನಷ್ಟು ನೀವು ಮುಂದಿನ ದಿನಗಳಲ್ಲಿ ಬಹಳಷ್ಟು ಇಂಥದೇ ಒಳ್ಳೆ ಕೆಲಸಗಳನ್ನು ಮಾಡುತ್ತಾ ಈ ಸಮಾಜಕ್ಕೆ ನೀವು ಕೊಡುಗೆಯನ್ನು ಕೊಡಬೇಕಂತ ನನ್ನ ಆಶೆ. ಹಾಗೆ ನಾನು ಸ್ವಲ್ಪ ಒಂದು ಈ ತತ್ವ ಧರ್ಮ ಅಂದರೆ ಏನಂತ ಹೇಳಿ ನನ್ನ ಅಭಿಪ್ರಾಯ ನಿಮ್ಮ ಮುಂದೆ ಇಡಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕಂತ ಹೇಳಿದರೆ ಏನು ನನ್ನ ಮನಸ್ಸಿನಲ್ಲಿ ಈ ತತ್ವ ಮತ್ತು ಧರ್ಮದ ಬಗ್ಗೆ ನನ್ನ ಆಲೋಚನೆ ಉಂಟಾ, ಅದು ನಿಮ್ಮಲ್ಲಿ ನಾನು ಹೇಳ್ಕೊಂಡ್ರೆ ಅದರ ಬಗ್ಗೆ ನೀವು ಆಲೋಚನೆ ಮಾಡ್ತೀರಂತ ನನ್ನ ಅಭಿಪ್ರಾಯ. ತತ್ವ, ನಾವೆಲ್ಲರೂ ಬೇರೆ ಬೇರೆ ತತ್ವಗಳನ್ನು ಆಚರಿಸ್ತಾ ಇದ್ದೇವೆ. ನಾನು ಹಿಂದೂ ತತ್ವವನ್ನು ಆಚರಿಸ್ತಾ ಇದ್ದೇನೆ, ಕೆಲವರು ಮುಸ್ಲಿಂ ತತ್ವವನ್ನು ಆಚರಿಸ್ತಾ ಇದ್ದಾರೆ, ಕೆಲವರು ಕ್ರಿಶ್ಚಿಯನ್ ತತ್ವವನ್ನು ಆಚರಿಸ್ತಾ ಇದ್ದಾರೆ. ಅಂದರೆ ತತ್ವ ಮತ್ತು ಧರ್ಮ, ಅದು ಧರ್ಮ ಆಗಬೇಕಾದ್ರೆ ತತ್ವ ಹೋಗಿ ಅದು ಧರ್ಮ ಆಗಬೇಕಾದ್ರೆ ನಾವು ಧರ್ಮದಲ್ಲಿ ನಡ್ಕೊಳ್ಬೇಕು. ಅದೇ ನ್ಯಾಯ ನೀತಿಯಲ್ಲಿ ಬದುಕುವುದೇ ಅದೇ ಧರ್ಮ. ಒಬ್ಬ ಮನುಷ್ಯ, ನಾವೆಲ್ಲರೂ ಯಾವ ಜಾತಿಗೆ ಸೇರಿದ್ರು, ನಾವೆಲ್ಲರೂ ಮನುಷ್ಯ ಜಾತಿಗೆ ಸೇರಿಕೊಂಡಿದ್ದೇವೆ. ನಮ್ಮಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ನಿಜವಾಗಿ. ಯಾಕಂತ ನಮ್ಮಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ, ನಾವೆಲ್ಲರೂ ಮನುಷ್ಯ ಜಾತಿಗೆ ಸೇರಿದವರು. ಹಾಗಿರುವಾಗ ನಾವು ಯಾಕಂತ ಹೇಳಿದರೆ ಈ ತತ್ವ ಮತ್ತು ಧರ್ಮದಲ್ಲಿ ಬಹಳಷ್ಟು ಗೊಂದಲಗಳು ಉಂಟಾಗಿದೆ. ನಾವು ಅದನ್ನು ಮೊದಲು ಅರ್ಥ ಮಾಡಿಕೊಳ್ಬೇಕು. ನಾವು ಯಾವ ಜಾತಿಗೆ ಸೇರಿಕೊಂಡಿದ್ದೇವೆ, ನಾವೆಲ್ಲರೂ ಮನುಷ್ಯ ಜಾತಿಗೆ ಸೇರಿಕೊಂಡಿದ್ದೇವೆ. ಯಾಕಂತ ಹೇಳಿದರೆ ನಮ್ಮ ರಕ್ತದ ಬಣ್ಣ ಕೆಂಪು. ಹಾಗಿರುವಾಗ ನಮ್ಮಲ್ಲಿ ಯಾವುದೇ ವ್ಯತ್ಯಾಸಗಳಿಲ್ಲ. ನಾವು ಧರ್ಮ ಮತ್ತು ನಾವು ನ್ಯಾಯ ಮತ್ತು ನೀತಿಯಲ್ಲಿ ನಾವು ಬದುಕೊಂಡಿರಬೇಕು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಮ್ಮಲ್ಲಿ ಆ ಗೊಂದಲಗಳು ಶುರುವಾದರೆ ಅಲ್ಲಿ ಬೇರೆ ಬೇರೆ ಥರದ ವೈಮನಸ್ಸು ಹುಟ್ಕೊಳ್ತದೆ. ಅದಕ್ಕೆ ಬೇಕಾಗಿ ನಾನು ಇದನ್ನು ನಿಮ್ಮ ಮುಂದೆ ಇಡಲಿಕ್ಕೆ ನಾನು ಇಚ್ಛಿಸ್ತೇನೆ. ನಾವು ಧರ್ಮದಲ್ಲಿ ನಡೆದರೆ ಖಂಡಿತವಾಗಿಯೂ ನಮಗೆ ಯಾವುದೇ ವೈಮನಸ್ಸು ಬರಲಿಕ್ಕೆ ಸಾಧ್ಯ ಇಲ್ಲ. ಒಂದು ಸುಂದರವಾದ ಸ್ವಚ್ಛವಾದ ಸಮಾಜವನ್ನು ನಾವು ಖಂಡಿತವಾಗಿ ನಿರ್ಮಿಸಬೇಕು. ನಾವೆಲ್ಲರೂ ಮನುಷ್ಯರು. ಹಾಗಿರುವ ನಮಗೆ ಒಂದು ಸ್ವಚ್ಛ ಸುಂದರವಾದ ಸಮಾಜ ನಮಗೆ ನಿರ್ಮಾಣ ಆಗಬೇಕು. ಎಲ್ರಿಗೂ ಸುಖ ಶಾಂತಿಯಲ್ಲಿ ಬದುಕಲಿಕ್ಕೆ ನಾವು ಇಚ್ಛೆ ಪಡ್ತೇವೆ. ಹಾಗಿರುವಾಗ ನಾನು ಹೇಳೋದಿಷ್ಟೇ, ನೀವು ಇನ್ನಷ್ಟು ನಿಮ್ಮ ಈ ಆಟೋ ರಾಜ ಕಣ್ಮರ್ನ ಮುಖಾಂತರ, ಈ ಸಂಘಟನೆಯ ಮುಖಾಂತರ ನೀವು ರಾಜನಾಗಿ ಆಲೋಚನೆ ಮಾಡಿ, ಇನ್ನಷ್ಟು ಒಳ್ಳೆ ಕೆಲಸ ಮಾಡಿ, ಇನ್ನಷ್ಟು ನೀವು ಈ ಸಮಾಜಕ್ಕೆ ಒಳ್ಳೆ ಕೆಲಸಗಳನ್ನು ಮಾಡುತ್ತಾ ಒಳ್ಳೆ ರೀತಿಯಲ್ಲಿ ಬದುಕಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಎಲ್ಲರೂ ಸ್ವಚ್ಛ ಸುಂದರವಾದ ಸಮಾಜವನ್ನು ನಿರ್ಮಿಸೋಣ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ನನಗೆ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟದಕ್ಕೆ ನಾನು ನಿಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಶುಭ ಮುಸ್ಸಂಜೆಯ ಶುಭಕಾಮನೆಗಳನ್ನು ಆಟೋ ರಾಜಕನ್ಮಾರ್ ಎಂಬ ವಾಟ್ಸಪ್ ಸಂಘಟನೆಯಿಂದ ರೂಪುಗೊಂಡಂತಹ 60 ರಿಕ್ಷಾ ನಿಲ್ದಾಣಗಳನ್ನು ಒಳಗೊಂಡಂತಹ ರಿಕ್ಷಾ ಚಾಲಕರ ಮಾಲಕರ ಈ ಒಂದು ಆತ್ಮೀಯ ಸೌಹಾರ್ದ, ಅದೇ ರೀತಿಯಲ್ಲಿ ಗೌರವಪೂರ್ವ ಕಾರ್ಯಕ್ರಮದ ವೇದಿಕೆಯಲ್ಲಿರತಕ್ಕಂತಹ ಎಲ್ಲ ನನ್ನ ಪ್ರೀತಿಯ ಗಣ್ಯ ಅತಿಥಿಗಳೇ, ವೇದಿಕೆಯ ಮುಂಭಾಗದಲ್ಲಿರತಕ್ಕಂತಹ ನನ್ನ ಎಲ್ಲ ಪ್ರೀತಿಯ ಸಹೋದರರ ಸಹೋದರಿಯರೇ, ನಾನು ಕೇವಲ ಒಂದೇ ಒಂದು ನಿಮಿಷದಲ್ಲಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಬಂಧುಗಳೇ, ನಮ್ಮ ಭಾರತ ದೇಶದಲ್ಲಿ
ಅತೀ ದೊಡ್ಡದಾದಂತಹ ಒಂದು ಏಕಸ್ವಾಮ್ಯದ ಒಂದು ಸಾರಿಗೆ ಸಂಸ್ಥೆ ಇದೆ ಅಂದರೆ ಅದು ಭಾರತೀಯ ರೈಲ್ವೆ. ಇದು ಭಾರತದಲ್ಲಿ ಮಾತ್ರವಲ್ಲ, ನಮ್ಮ ಏಷ್ಯಾ ಖಂಡದಲ್ಲೇ ಅತಿ ದೊಡ್ಡದಾದಂತಹ ಒಂದು ಬೃಹತ್ ಸಾರಿಗೆ ಸಂಸ್ಥೆ, ಏಕಸ್ವಾಮ್ಯದ ಸರ್ಕಾರಿ ಸ್ವಾಮ್ಯದ ಸಾರಿಗೆ ಸಂಸ್ಥೆ ಇದ್ದರೆ ಅದು ಭಾರತೀಯ ರೈಲ್ವೆ. ಆದರೆ ಅದೇ ಭಾರತದಲ್ಲಿ ಬಹು ಸ್ವಾಮಿತ್ವದ ಬಡವರ ಸಾರಿಗೆ ಸಂಸ್ಥೆ ಇದ್ದರೆ ಅದು ಆಟೋ ರಿಕ್ಷಾ ಮಾತ್ರ ನಮ್ಮ ಭಾರತದಲ್ಲಿ ಬಂಧುಗಳೇ. ಇನ್ನೊಂದು ವಿಚಾರ ಹೇಳ್ತೇನೆ, ಎರಡನೇದಾಗಿ ಜಗತ್ತಿನಲ್ಲಿ ಬೇಡ, ನಮ್ಮ ಭಾರತದಲ್ಲಿ, ನಮ್ಮ ಕುಟುಂಬದಲ್ಲಿ, ನನ್ನ ಫ್ಯಾಮಿಲಿಯಲ್ಲಿ ನಾನು ನನ್ನ ಅಥವಾ ನೀವು ನಿಮ್ಮ ಸಹೋದರನನ್ನು ಬಿಟ್ಟು ಇನ್ನೊಬ್ಬರನ್ನು ನೀವು ನಂಬುವುದಾದರೆ ಅದು ಆಟೋ ರಿಕ್ಷಾ ಚಾಲಕರನ್ನು. ಯಾಕೆ ಹೇಳ್ತೇನೆ ಅಂತ ಹೇಳ್ತಾ ಇದ್ದರೆ, ನಾನು ನನ್ನ ಮನೆಯವರನ್ನು, ನನ್ನ ಮಕ್ಕಳನ್ನು, ನನ್ನ ಮನೆಯ ಮಹಿಳೆಯರನ್ನು ನಾನು ಯಾವಾಗಲೂ ದೂರದ ಪ್ರಯಾಣಕ್ಕೆ ಕಳಿಸಾದರೆ ನಾನು ಸ್ವತಃ ಕರ್ಕೊಂಡು ಹೋಗ್ತೇನೆ. ಯಾಕೆ ಅಂತ ಹೇಳಿದರೆ ನಾನು ಅವ್ರ ಜೊತೆಗಿದ್ದೇನೆ ಅಂತ ಅವರಿಗೆ ಒಂದು ಭಯವಿಲ್ಲ. ಇನ್ನೊಂದು ವ್ಯಕ್ತಿ ಯಾರಾದರೂ ಹೊರಗಿನವರಿದ್ದರೆ ಈ ಜಗತ್ತಿನಲ್ಲಿ, ಈ ದೇಶದಲ್ಲಿ ಅದು ರಿಕ್ಷಾದವರು ಮಾತ್ರ. ಯಾಕೆಂತ ಹೇಳಿದರೆ ಮನೆಯಲ್ಲಿರ್ತಕ್ಕಂಥ ಒಂದು ಹೆಣ್ಣು ಮಗು ಕೂಡ ಇವತ್ತು ಒಂದು ಫೋನ್ ಮಾಡಿ ಒಂದು ರಿಕ್ಷಾದಲ್ಲಿ ನಾನು ಮಂಗಳೂರಿಗೆ ಹೋದೆ ಅಂತ ಹೇಳಿದರೆ ಆತನ ಸಹೋದರನಾಗಿರಲಿ, ಆಕೆಯ ಸಹೋದರನಾಗಿರಲಿ, ಆಕೆಯ ಗಂಡನಾಗಿರಲಿ ಕೇಳುವುದಿಲ್ಲ ನೀವು ಯಾಕೆ ರಿಕ್ಷಾದಲ್ಲಿ ಹೋದೆ ಅಂತ. ಅದೇ ಅವನು ನಾನು ನನ್ನ ಫ್ರೆಂಡಿನ ಬೈಕ್ನಲ್ಲಿ ಹೋದೆ ಅಂತ ಹೇಳಿದರೆ ಏನು ಮಾಡ್ತಾರೆ ನೀವೇ ಆಲೋಚನೆ ಮಾಡಿಕೊಳ್ಳಿ. ನಾನು ಹೇಳಿದಿಲ್ಲ, ಇಲ್ಲಿ ನಾವು ಕಲಿಯಬೇಕಾದಂತಹ, ತಿಳಿಯಬೇಕಾದಂತಹ, ಗ್ರಹಿಸಬೇಕಾದಂತಹ ಒಂದು ಸತ್ಯ ಏನಂತ ಹೇಳಿದರೆ, ಸತ್ಯವಾದರೂ ನಮಗೆ ಯಾರಿಗೂ ಅರಿವಿದ್ದರೂ ನಾವು ಗ್ರಹಿಕೆ ಮಾಡಲಿಲ್ಲ. ಯಾಕೆ ಅಂತ ಹೇಳಿದರೆ ಒಂದು ಮನೆಯಲ್ಲಿ ಒಂದು ಮಹಿಳೆಯ, ಒಂದು ಸಹೋದರನ ಸ್ಥಾನವನ್ನು ತುಂಬಬಲ್ಲತಕ್ಕಂತಹ ಇನ್ನೊಂದು ವ್ಯಕ್ತಿತ್ವ ಆಟೋ ಚಾಲಕ. ನಾನು ಹೇಳಿದ್ದು ಸತ್ಯ ಆದರೆ ಒಪ್ಕೊಳ್ಳಿ, ಸತ್ಯವೇ ಆಗಿರ್ತದೆ. ಮೂರನೇದಾಗಿ ನಾನು ಹೇಳ್ತಾ ಇದ್ದೇನೆ ಬಂಧುಗಳೇ, ನಮ್ಮ ಈ ಒಂದು ಆಟೋ ಚಾಲಕರು ಇವತ್ತೇನು ಇಲ್ಲಿ ನಮ್ಮ ಎದುರುಗಡೆ ಇಟ್ಟಿದ್ದಾರೆ, ವಿದ್ಯೆಯನ್ನು ಪ್ರೋತ್ಸಾಹಿಸುವಂತಹ ಒಂದು ನಿಟ್ಟಿನಲ್ಲಿ ಮಕ್ಕಳಿಗೆ ಈ ಊರಿನ 10 ಹಲವು ಶಾಲೆಗಳ ಪ್ರತಿಯೊಂದು ತರಗತಿಯಲ್ಲಿ ಪ್ರಥಮ ಸ್ಥಾನ, ದ್ವಿತೀಯ ಸ್ಥಾನವನ್ನು ಪಡೆದಂತಹ ವಿದ್ಯಾರ್ಥಿಗಳನ್ನು ಆಹ್ವಾನಿಸಿ ಅವರಿಗೆ ಒಂದು ಸ್ಫೂರ್ತಿದಾಯಕವಾದಂತಹ ಒಂದು ಸ್ಫೂರ್ತಿಯನ್ನು ನೀಡತಕ್ಕಂತಹ ಒಂದು ಬಹುಮಾನವನ್ನು ಅಥವಾ ಕಾಣಿಕೆಯನ್ನು ನೀಡತಕ್ಕಂತಹ ಒಂದು ಕಾರ್ಯಕ್ರಮವನ್ನು ಹಾಕಿಕೊಂಡು ಅವರು ತಮ್ಮ ಏನು ಚಿಕ್ಕ ವರಮಾನದಲ್ಲಿ ವಿದ್ಯೆಯನ್ನು ಕೂಡ ಒಂದು ಪೋಷಿಸುವಂತಹ ಕೆಲಸ ಮಾಡಿದ್ದಾರೆ. ಇದಕ್ಕೆ ನಿಮಗೆ ನಾನು ಆಭಾರಿ. ಜೈ ಹಿಂದ್. ನಿಮ್ಮೆಲ್ಲರ ಉತ್ತರೋತ್ತರಕ್ಕೆ ಶ್ರೇಯಸ್ಸನ್ನು ಬಯಸುತ್ತಾ ಜೈ ಹಿಂದ್, ಜೈ ಭಾರತ್. ಮತ್ತು ಎಲ್ಲ ಅನುಭವ ಕೂಡ ಬಂದಿದೆ ನಮ್ಮ ಉತ್ತಮ ನುಡಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ನಡೆಯುವುದು ಮುಂಚಿತವಾಗಿ ಈಗ ಮೊಹಮ್ಮದ್ ಅಸ್ಗರ್ ಅವರು ನಮ್ಮೊಟ್ಟಿಗಿದ್ದಾರೆ. ಒಂದು ಸಾಮಾಜಿಕ ಜಾಲತಾಣ ವಾಟ್ಸಪ್ ಎಂಬುದು ಒಳ್ಳೆಯದಕ್ಕೂ ಉಪಕಾರವಾಗ್ತದೆ, ಕೆಟ್ಟದಕ್ಕೂ ಉಪಕಾರ ಆಗ್ತದೆ. ಅದೇ ರೀತಿ ಸಾಮಾಜಿಕ ಜಾಲತಾಣದ ಮೂಲಕ ಒಂದು ಗ್ರೂಪ್ ಮಾಡಿ ಆ ಮೂಲಕ ಸಂಘಟನೆಯಾದಂಥ ಒಂದು ಸಂಸ್ಥೆಯಾಗಿರುತ್ತದೆ ಆಟೋ ರಾಜಕುಮಾರ್. ಕೊರೋನಾ ಎಂಬ ಸಂಕಷ್ಟದಲ್ಲಿ ಇವರು ಸಮೇತ ಕಷ್ಟದಿದ್ದರೂ ಸಮಾಜದ ಕಷ್ಟಕ್ಕೆ ಸ್ಪಂದಿಸುತ್ತಾ ರಕ್ತದಾನದ ಮೂಲಕ ಯಾರು ಅಪಘಾತವಾದಾಗ ಅವರಿಗೆ ಸಂರಕ್ಷಿಸುತ್ತಾ ಮಾಡಿರುವಂಥ ಒಂದು ಸಮಾಜಮುಖ ಚಟುವಟಿಕೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವಂಥ ಆಟೋ ರಾಜಕುಮಾರ್ ಅವರು ಅತ್ಯಂತ ಯಶಸ್ವಿಯಾಗಿ 5 ವರ್ಷ ಪೂರೈಸಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಕಳೆದ 2 ವರ್ಷ ನಮ್ಮ ಊರಿನ ಸಂಬಾರು ತೋಟದಲ್ಲಿ ಬೃಹತ್ ಆದಂಥ ರಕ್ತದಾನ ಶಿಬಿರವನ್ನು ಮಾಡಿದ್ದಾರೆ. ಅದರ ಮುಂಚೆ ಸಂಕಷ್ಟದಲ್ಲಿರುವಂಥ ಬಡ ಆಟೋ ಚಾಲಕರಿಗೆ ಸ್ಪಂದಿಸುತ್ತಾ ಅವರ ಕಷ್ಟಕ್ಕೆ ನೆರವಾಗಿರುವಂಥ ಈ ಸಂಘಟನೆ ಈಗ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಮಾಡುವ ಮೂಲಕ ಮತ್ತೊಂದು ಮಗದೊಮ್ಮೆ ಹೆಜ್ಜೆಯನ್ನು ಇಟ್ಟಿದೆ. ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು. ಈ ಸುಂದರ ಕಾರ್ಯಕ್ರಮವನ್ನು ಉದ್ಘಾಟಿಸಿದವರು ನನ್ನ ತಾಯಿಯಾಗಿರುವಂತಹ ಗೌರವಾನ್ವಿತ ಶಶಿಕಲಾ ಟೀಚರ್ ಅವರು. ನನಗೆ ಆ ಎಂಬ ಅಕ್ಷರವನ್ನು ಕಲಿಸಿಕೊಟ್ಟವರು. 40 ವರ್ಷಗಳ ಕಾಲ ತನ್ನ ಜೀವನವನ್ನೇ ಮಕ್ಕಳಿಗೋಸ್ಕರ ಮುಡಿಪಾಗಿಟ್ಟು ಒಂದೇ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿದ್ದ ನನ್ನ ತಾಯಿಯಾಗಿರುವಂಥ ಶಶಿಕಲಾ ಟೀಚರ್ ಅವರು ಉದ್ಘಾಟಿಸಿದಂಥ ಅತ್ಯಂತ ಯಶಸ್ವಿಯ ಕಾರ್ಯಕ್ರಮ. ಈ ವೇದಿಕೆಯಲ್ಲಿ ಗೌರವಾನ್ವಿತ ಪ್ರಶಾಂತ್ ಕಾಜ್ ಅವರು ಇದ್ದಾರೆ, ಭವಿಷ್ಯದ ಶಾಸಕರಾಗಿರುವಂಥ ಸಂತೋಷ್ ಅಣ್ಣನವರಿದ್ದಾರೆ. ಅದೇ ರೀತಿ ವೇದಿಕೆಯಲ್ಲಿ ಎಲ್ಲ ಗಣ್ಯರಿದ್ದಾರೆ. ಅವರ ಸಮ್ಮುಖದಲ್ಲಿ ಹೇಳ್ತಾ ಇದ್ದೇನೆ, ಒಂದು ಸಮಸ್ಯೆ ಇದೆ. ಏನು ಅಂತ ಹೇಳಿದರೆ ಎಲೆಕ್ಟ್ರಿಕಲ್ ಆಟೋ ತೆಗೆದ್ರೆ ಅವ್ರಿಗೆ ಎಲ್ಲಿ ಬೇಕಾದರೂ ಓಡಿಸ್ಬೋದು. ಅದೇ ರೀತಿ
ಪೆಟ್ರೋಲ್ ಆಟೋ ರಿಕ್ಷಾದವರಿಗೆ ಇಂಥ ಪಾರ್ಕ್ನಲ್ಲಿ ಅವರಿಗೆ ಲಿಮಿಟ್ ಇದೆ, ಆದರೆ ಎಲೆಕ್ಟ್ರಿಕ್ನವರಿಗೆ ಲಿಮಿಟ್ ಇಲ್ಲ. ಇದರ ವಿರುದ್ಧ ಸರ್ಕಾರದ ಗಮನ ಹರಿಸಬೇಕು. ಅದೇ ರೀತಿ ಇದರ ವಿರುದ್ಧ ನಾವು ಕಾನೂನಾತ್ಮಕ ಹೋರಾಟಕ್ಕೆ ಲೆಕ್ಸ್ಯೂರಿಸ್ ಲಾ ಚೇಂಬರ್ ನನ್ನ ಸಹೋದರ ಹರೀಶ್ರವರಿದ್ದಾರೆ, ನಾವು ನಿಮ್ಮ ಜೊತೆ ಇದ್ದೇವೆ. ಅದೇ ರೀತಿ ನಿಮಗೆ ಫೈನ್ ಬಿದ್ದಾಗ ನಿಮಗೆ ಎಲ್ಲ ರೀತಿಯ ಕಾನೂನಿನವರನ್ನು ನಾವು ಉಚಿತವಾಗಿ ನೀಡ್ತೇವೆ. ಏಕೆಂದರೆ ನಮ್ಮ ಚೇಂಬರ್ ಅಷ್ಟು ದೊಡ್ಡದಾಗಿದೆ, ಅಷ್ಟು ಬಲಿಷ್ಠವಾಗಿದೆ. 20 ವಕೀಲರ ತಂಡ ನಮ್ಮಲ್ಲಿದೆ. ಆದ ಕಾರಣ ನಿಮಗೆ ಏನು ಕಾನೂನಾತ್ಮಕ ನೆರವು ಬೇಕು ಅದನ್ನು ನಾವು ನಿಮಗೆ ಉಚಿತವಾಗಿ ನೀಡ್ತೇವೆ. ಅದೇ ರೀತಿ ನೀವು ಫೈನ್ ಕಟ್ಟುವಾಗ ನೀವು ಕೇವಲ ಫೈನ್ ಕಟ್ಟಿದರೆ ಸಾಕು, ವಕೀಲರ ಚಾರ್ಜ್ ನೀವು ಕೊಡಬೇಕಾಗಿಲ್ಲ. ನಮ್ಮ ಆಫೀಸಲ್ಲಿ ಈಗಾಗಲೇ ನಾವು ಡಿಸ್ಕಸ್ ಮಾಡಿದ್ದೇವೆ, ಅವರು ಅದಕ್ಕೆ ಅಪ್ರೂವಲ್ ಸಮೇತ ಕೊಟ್ಟಿದ್ದಾರೆ. ಆದ ಕಾರಣ ನಮ್ಮ ಲೆಕ್ಸ್ಯೂರಿಸ್ ಲಾ ಚೇಂಬರ್ ನಿಮ್ಮ ಜೊತೆ ಇದೆ ಅಂತೇಳಿ ಹೇಳ್ತಾ ಇದ್ದೇನೆ. ಸುಂದರವಾದ ಕಾರ್ಯಕ್ರಮವನ್ನು ನೀವು ಮಾಡಿದ್ದೀರಾ. ಮುಂದಿನ ದಿನಗಳಲ್ಲಿ ನಾನು ಈಗಲೂ ಹೇಳ್ತಾ ಇದ್ದೇನೆ, ನಿಮ್ಮ ಜೊತೆ ನಾನಿದ್ದೇನೆ, ಮುಂದಿನ ದಿನಗಳು ನಿಮ್ಮ ಜೊತೆ ಇದ್ದೇನೆ ಅಂತ ಹೇಳಿ ಸರ್ವೇ ಜನ ಸುಖಿನವ ಅಂತ ಹೇಳ್ತಾ, ಅದರ ಜೊತೆ ನಮ್ಮ ಶಾರದಾ ಮೇಡಮ್ ರವರಿಗೆ ಅಭಿನಂದನೆ ಮಾಡ್ತಾ ಇದ್ದಾರೆ. ಅವರಿಗೂ ನಮಗೂ ಅತ್ಯುತ್ತಮ ಸಂಬಂಧ. ಏನು ಅಂತ ಹೇಳಿದರೆ, ನಾನು ಸ್ಕೌಟಲ್ಲಿ ಇದ್ದ ಕಾರಣ ನನಗೆ ಮಾಸ್ಟರ್ ಆಗಿರೋರು ಅವರ ಧರ್ಮಪತ್ನಿಯಾಗಿರುವಂಥ ರಾಮರಾವ್ ಸರ್ ಅವರು. ಆಗ ನಾವು ಅವರು ಒಟ್ಟಿಗೆ ರಾಯಚೂರು, ಪಾಣೆಮಂಗಳೂರು ಮತ್ತು ದಕ್ಷಿಣ ಕನ್ನಡ ಹಲವು ಜಿಲ್ಲೆಗಳಲ್ಲಿ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಒಂದೇ ಬಸ್ಸಿನಲ್ಲಿ ಒಂದೇ ಕಾರ್ನಲ್ಲಿ ನಾವು ಪ್ರವಾಸ ಮಾಡಿದ್ದೀವಿ. 10 ದಿನಗಳ ಕಾಲ ರಾಯಚೂರಿನಲ್ಲಿ ನಾವು ಒಂದೇ ಮನೆಯಲ್ಲಿ ನಾವು ಇದ್ದವರು. ಆದ ಕಾರಣ ಮತ್ತೆ ನಾನು ಈ 10 ಡೇಸ್ ಕ್ಯಾಂಪ್ಗೆ ಜಿಲ್ಲಾ ಪ್ರಶಸ್ತಿ ನನಗೆ ಬಂದಿತ್ತು. ಆಗ 10 ದಿನ ಕಾಲ ಅವರು ಊಟ ಮಾಡಿ ಅವರು ಮಾಡಿಟ್ಟ ಊಟವನ್ನು ನಾವು ಮಾಡಿದ್ದೇವೆ. 10 ದಿನಗಳ ಕಾಲ ಅವರ ಮನೆಯಲ್ಲಿ ನಾವು ಟೀಕಾಣಿ ಹೊಡಿದ್ದೇವೆ. ಅಂತ ತಾಯಿಗೂ ಸಮೇತ ಇವತ್ತು ಅಭಿನಂದನೆ ಮಾಡ್ತಾ ಇದ್ದೇನೆ. ಅದಕ್ಕೂ ನಿಮಗೂ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ದಕ್ಷಿಣ ಕನ್ನಡ ಜಿಲ್ಲೆ 5ನೇ ವಾರ್ಷಿಕೋತ್ಸವದ ಪ್ರಯುಕ್ತ ಗೌರವದ ಸನ್ಮಾನ ಶ್ರೀ ರೋಷನ್ ಬೆಲ್ಮಾನ್, ಸಂಸ್ಥಾಪಕರು ಹ್ಯುಮ್ಯಾನಿಟಿ ಸಂಸ್ಥೆ ಪೆರ್ಮನ್ನೂರು. ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಪೆರ್ಮನ್ನೂರಿನಲ್ಲಿ ಹ್ಯುಮ್ಯಾನಿಟಿ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿ ಜಾತಿ, ಮತ, ಧರ್ಮ, ಪಂಗಡ ಭೇದವಿಲ್ಲದೆ ಸಾವಿರಾರು ಮಂದಿ ಅಶಕ್ತ ಮತ್ತು ಬಡವರಿಗೆ ದಾನಿಗಳ ಸಹಕಾರದೊಂದಿಗೆ ಸರಿಸುಮಾರು 10 ಕೋಟಿಗಿಂತಲೂ ಹೆಚ್ಚು ದಾನ ಧರ್ಮವನ್ನು ಮಾಡಿರುವಂಥ ಸಂಸ್ಥೆಯು ಮನೆ ಕಟ್ಟಲು, ಮದುವೆಗೆ ಹಾಗೂ ವೈದ್ಯಕೀಯ ಚಿಕಿತ್ಸೆಗೆ ಸಹಾಯ ಹಸ್ತವನ್ನು ಚಾಚಿದೆ. ಇವರ ಸಂಸ್ಥೆಯಿಂದ ಕರ್ನಾಟಕದಾದ್ಯಂತ ಹಲವು ಸಾವಿರಾರು ಜನರು ಸಹಾಯವನ್ನು ಪಡೆದಿರುತ್ತಾರೆ. ಸಂಸ್ಥೆಗೆ ಹಲವಾರು ಪ್ರಶಸ್ತಿಗಳು ಕೂಡ ಅರಸಿ ಬಂದಿವೆ. ಇವರನ್ನು ಸನ್ಮಾನಿಸಲು ನಾವು ಹೆಮ್ಮೆ ಪಡ್ತಿದ್ದೇವೆ. ನಮ್ಮೆಲ್ಲ ಅತಿಥಿ ಮಹೋದಯರು ಶ್ರೀ ರೋಷನ್ ಬೆಲ್ಮಾನ್ ಅವರನ್ನು ಗೌರವಿಸಬೇಕೆಂದು ವಿನಂತಿ ಮಾಡ್ಕೊತಿದ್ದೇನೆ. ರೋಷನ್ ಬೆಲ್ಮಾನ್ ಅವರನ್ನು ಗೌರವಿಸಬೇಕೆಂದು ವಿನಂತಿ ಮಾಡ್ಕೊತಿದ್ದೇನೆ. ತಮ್ಮ ಸಾಧನೆಗೆ ಇದು ಸಂದ ಗೌರವ. ನಿಮ್ಮ ಸಾಧನೆಗೆ ಇದು ನಮ್ಮ ಗೌರವ ಅತ್ಯಂತ ಕಿರಿದು ಅಂತೇಳಿ ನಮ್ಮ ಭಾವನೆ. ಇನ್ನಷ್ಟು ತಮ್ಮ ಸೇವೆ ಇನ್ನಷ್ಟು ಮುಂದುವರಿಯಲಿ. ನಮ್ಮ ಸಂಸ್ಥೆಯ ಮೂಲಕ ಇನ್ನಷ್ಟು ಒಳ್ಳೆಯ ಕಾರ್ಯಕ್ರಮಗಳು ಮತ್ತು ಜೋರಾದ ಚಪ್ಪಾಳೆ ನಮ್ಮಲ್ಲಿ ಬರಬೇಕು. ಒಂದು ಸ್ಮರಣಿಕೆಯನ್ನು ತಾವು ಪಡ್ಕೊಳ್ಬೇಕು ವಿನಂತಿ ಮಾಡ್ತಿದ್ದೇನೆ. ಅಭಿನಂದನೆಗಳು ರೋಷನ್ ಬೆಲ್ಮಾನ್ ಅವರಿಗೆ. ಮತ್ತೊಬ್ಬರು ನಮ್ಮ ಸನ್ಮಾನದ ಪೀಠಕ್ಕೆ ನಾವು ಗೌರವಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಶ್ರೀಮತಿ ಶಾರದಾ ಬಿ. ರಾಮರಾವ್ ಕಲ್ಲೂರಾಯ ಧರ್ಮಪತ್ನಿಯಾಗಿರುವಂಥ ಇವರು 1982ರಲ್ಲಿ ಸೇವೆಗೆ ಸೇರಿದವರು. ದಕ್ಷಿಣ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ನಿಟ್ಟೆ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಂಕಮಣ್ಣೂರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುದಂಗರಕಟ್ಟೆ, ಶಿವಮೊಗ್ಗದಲ್ಲಿ 35 ವರ್ಷಗಳ ಸೇವೆಯನ್ನು ಸಲ್ಲಿಸಿರುವಂಥ ತಾವುಗಳು ಉತ್ತಮ ಶಿಕ್ಷಕ ಪ್ರಶಸ್ತಿ, ಜಿಲ್ಲಾ ಮಟ್ಟ ಉತ್ತಮ ಶಿಕ್ಷಕ ಪ್ರಶಸ್ತಿ, ಲಯನ್ಸ್ ಕ್ಲಬ್ ಮಂಗಳೂರಿನ ಬಂಟ್ವಾಳದ ಲಯನ್ಸ್ ಕ್ಲಬ್ ಮಂಗಳೂರು ಹಾಗೆ ಸಾಹಿತ್ಯ ಸಮ್ಮೇಳನದಲ್ಲಿ ಕೂಡ ಉತ್ತಮ ಪ್ರಶಸ್ತಿಯನ್ನು ಪಡೆದವರು. ತಮ್ಮನ್ನು ನಾವು ಈ ಒಂದು ಸನ್ಮಾನದ ಪೀಠದಲ್ಲಿ ಅತ್ಯಂತ ಗೌರವಪೂರ್ವಕವಾಗಿ ಸನ್ಮಾನಿಸಿದ್ದೇವೆ. ತಾವು ಈ ಭಾಗದ ಒಂದಷ್ಟು ಮಂದಿಗೆ ಅತ್ಯಂತ ಗೌರವಪೂರ್ವಕವಾಗಿದ್ದೀರಿ. ಅನೇಕ ಮಂದಿಗೆ ಶ್ರೀಯುತ ರಾಮರಾವ್ ಕಲ್ಲೂರಾಯರವರು ಕೂಡ ನಮ್ಮೊಟ್ಟಿಗಿದ್ದಾರೆ. ಇಬ್ಬರು ದಂಪತಿಗಳು ಕೂಡ ಗೌರವದ ಪೀಠದಲ್ಲಿದ್ದೀರಾ. ಇಬ್ಬರನ್ನು ಕೂಡ ನಾವು ಗೌರವಪೂರ್ವಕವಾಗಿ ಸನ್ಮಾನಿಸಿದ್ದೇವೆ. ಶಾರದಾ ಮೇಡಮ್ ಅವರಿಗೆ ಇನ್ನಷ್ಟು ಆಯುರಾರೋಗ್ಯ, ಐಶ್ವರ್ಯ, ದೇವರು ಇನ್ನಷ್ಟು ನೆಮ್ಮದಿಯನ್ನು ಕೊಡಲಿ, ಸಂತೋಷವನ್ನು ಕೊಡಲಿ. ತಮ್ಮ ಶಿಷ್ಯಂದಿರ ಒಂದು ಮೊಹಮ್ಮದ್ ಫಯಾಜ್ ಇಬ್ರಾಹಿಂ 2018 ಮಿಸ್ಟರ್ ಕರ್ನಾಟಕ, ಉದಯ 2018ರಲ್ಲಿ ಸೌತ್ ಕೆನರಾ ಚಾಂಪಿಯನ್ ಆಫ್ ಚಾಂಪಿಯನ್, 2018ರಲ್ಲಿ ಮಿಸ್ಟರ್ ದಕ್ಷಿಣ ಕನ್ನಡ, 2019ರಲ್ಲಿ ಮಿಸ್ಟರ್ ಕರ್ನಾಟಕ ಗೋಲ್ಡ್ ಮೆಡಲ್, 2018ರಲ್ಲಿ ಮಿಸ್ಟರ್ ಇಂಡಿಯಾ ಗೋಲ್ಡ್ ಮೆಡಲ್, 2020ರಲ್ಲಿ ಏಷ್ಯಾ ಮಿಸ್ಟರ್ ವರ್ಲ್ಡ್ ಆ್ಯಂಡ್ ಥೈಲ್ಯಾಂಡ್ ಈ ಒಂದು ಗೌರವಕ್ಕೆ ಪಾತ್ರರಾಗಿರುವವರು. ತಮ್ಮನ್ನು ಅತ್ಯಂತ ಗೌರವಪೂರ್ವಕವಾಗಿ ನಾವು ಗೌರವಿಸ್ತಿದ್ದೇವೆ.
ಜೋರಾದ ಚಪ್ಪಾಳೆ ಬರಬೇಕು. ಬಹುಶಃ ಕೊರೋನಾ ಇಲ್ಲ ಇದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಾವು ಮಿಂಚುವಂತ ಒಂದು ಪ್ರತಿಭೆ, ತಮ್ಮ ಒಂದು ಕ್ರೀಡಾ ಒಂದು ಸ್ಫೂರ್ತಿಗೆ ನಾವೆಲ್ಲರೂ ಕೂಡ ಬದ್ಧರಾಗಿದ್ದೇವೆ. ತಮಗೆ ಅಭಿನಂದನೆಯನ್ನು ಸಲ್ಲಿಸಿದ್ದೇವೆ ಸರ್. ಫೈಜ್ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳು. ಇನ್ನಷ್ಟು ನಮ್ಮ ಕ್ರೀಡಾ ಕ್ಷೇತ್ರದ ಬೆಳೆಯಬೇಕು, ನಾವು ಅಂತಾರಾಷ್ಟ್ರೀಯ ಮಟ್ಟದ ಇನ್ನಷ್ಟು ಪ್ರಶಸ್ತಿಗಳನ್ನು ಪಡ್ಕೊಳ್ಳಿ ಎನ್ನುವಂಥದ್ದು ನಮ್ಮೆಲ್ಲರೂ ಕೂಡ ಹಾರೈಕೆ. ಇಂದಿನ 5ನೇ ವಾರ್ಷಿಕೋತ್ಸವ ಆಟೋ ರಾಜಕನ್ಮಾರ್ ಯೂನಿಯನ್ ದಕ್ಷಿಣ ಕನ್ನಡ ಜಿಲ್ಲೆ ಇದರ ಸೌಹಾರ್ದ ಸಂಗಮ ಹಾಗೂ ಸನ್ಮಾನ ಕಾರ್ಯಕ್ರಮದ ಸಮಾರಂಭದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದಂತಹ ಅಧ್ಯಕ್ಷರೇ ಹಾಗೂ ಎಲ್ಲ ಗೌರವಾನ್ವಿತ ಅತಿಥಿಗಳೇ ಹಾಗೂ ಅಪಾರ ಸಂಖ್ಯೆಯಲ್ಲಿ ಸೇರಿರುವಂತಹ ಆಟೋ ಚಾಲಕರೇ ಹಾಗೂ ಮಾಲಕರೇ, ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಇಲ್ಲಿ ನೆರೆದಿರುವಂತಹ ಪುಟಾಣಿಗಳೇ, ಸಹೋದರ ಸಹೋದರಿಯರೇ, ನಮ್ಮಲ್ಲಿ ನಾವು ಹಲವು ಸಂಘ ಸಂಸ್ಥೆಗಳನ್ನು ಕೇಳಿರ್ತೇವೆ. ಪ್ರತಿಯೊಂದು ಸಂಘ ಸಂಸ್ಥೆಯವರು ಅವರದ್ದೇ ಆದಂತಹ ಒಂದು ಧ್ಯೇಯ ಉದ್ದೇಶಗಳನ್ನು ಇಟ್ಟುಕೊಂಡು ಸ್ಥಾಪನೆ ಮಾಡ್ತಾರೆ. ಕೆಲವು ಸಂಘ ಸಂಸ್ಥೆಗಳು ಮುಂದರಿತವೆ, ಕೆಲವು ಸಂಘ ಸಂಸ್ಥೆಗಳು ನಿಂತ ನೀರಲ್ಲಿ ಇರ್ತದೆ. ಆದರೆ ಈ ದಿನ ನಾನು ಈ ಸಂಘದ ಒಂದು ಸೌಹಾರ್ದ ಕೂಟದಲ್ಲಿ ಭಾಗವಹಿಸಿದಂತಹ ಎಲ್ಲರನ್ನು ನೋಡುವಾಗ ತುಂಬ ಸಂತೋಷವಾಗ್ತದೆ. ಇವರು ಹಮ್ಮಿಕೊಂಡಂತಹ ಕಾರ್ಯಕ್ರಮಗಳನ್ನು ಕೇಳಿದಾಗ ತುಂಬ ಸಂತೋಷವಾಯಿತು. ಅದು ಅಲ್ಲದೆ ನಾನು ವೈಯಕ್ತಿಕವಾಗಿ ಹೇಳೋದಾದರೆ, ನಾನು ನಿವೃತ್ತಿ ಹೊಂದಿ 5 ವರ್ಷ ಆಯಿತು. ಆದರೂ ಕೂಡ ನನ್ನನ್ನು ನೆನಪಿಟ್ಟುಕೊಂಡು ನನ್ನ ವಿದ್ಯಾರ್ಥಿಗಳು ಹಾಗೂ ಆಟೋ ಚಾಲಕರು ಹಾಗೂ ಈ ಊರಿನ ಎಲ್ಲ ಬಾಂಧವರು ಕೂಡ ನನ್ನನ್ನು ನೆನಪಿಟ್ಟುಕೊಂಡು ಈ ದಿನ ಈ ವೇದಿಕೆಯಲ್ಲಿ ನನ್ನನ್ನು ಸನ್ಮಾನಿಸಿದ್ದೀರಿ. ಅದಕ್ಕಾಗಿ ನನಗೆ ತುಂಬ ಸಂತೋಷ ಆಗ್ತದೆ. ಈ ದಿನ ಅಂದರೆ ನಮ್ಮ ಊರಿನಲ್ಲಿ ಸನ್ಮಾನ ತಗೊಳ್ಳೋದು ಅಂತ ಹೇಳಿದರೆ ಅದೊಂದು ತುಂಬ ಸಂತೋಷದ ವಿಚಾರ. ಬೇರೆ ಕಡೆಯಲ್ಲಿ ತುಂಬ ಸನ್ಮಾನ ಆಗಿದೆ. ಆದರೂ ಕೂಡ ನಮ್ಮ ಊರಿನಲ್ಲಿ ನಮಗೆ ಸನ್ಮಾನ ಮಾಡುವಾಗ ಅದೊಂದು ಭಾವನಾತ್ಮಕ ವಿಷಯ ಅಂತ ಆಗ್ತದೆ. ಹಾಗೆ ಈ ಆಟೋ ರಿಕ್ಷಾ, ಕೆಲವರು ಹೇಳ್ತಾರೆ ಆಟೋ ರಿಕ್ಷಾದಲ್ಲಿ ರಿಕ್ಷಾ ಡ್ರೈವರ್ ಅಂತ. ಯಾಕೆ ನಾವು ಹಾಗೆ ರಿಕ್ಷಾ ಡ್ರೈವರ್ ಅಂತ ಸಣ್ಣ ಇದರಲ್ಲಿ ಹೇಳಬೇಕು? ಪ್ರತಿಯೊಂದು ವೃತ್ತಿ ಕೂಡ ಅವರವರಿಗೆ ಅದು ಗೌರವ ತಂದು ಕೊಡುವಂಥ ವೃತ್ತಿ. ಅದರಲ್ಲಿ ನಾವು ಏನು ಹಿಂಜರಿಕೆ ಮಾಡಬೇಕಂತಿಲ್ಲ. ನಮ್ಮ ಆತ್ಮಸಾಕ್ಷಿಯಾಗಿ ಪ್ರಾಮಾಣಿಕವಾಗಿ ನಾವು ದುಡಿದಾಗ ನಮಗೆ ಯಾರ ಹಂಗಿಲ್ಲದೆ ದುಡಿಯುವಂಥ ಒಂದು ಸ್ವ ಉದ್ಯೋಗ ಈ ರಿಕ್ಷಾ ಉದ್ಯೋಗ. ಇದರಲ್ಲಿ ನಾವು ಅವರನ್ನು ಕೇಳಿ ಅಥವಾ ಇವರನ್ನು ಕೇಳಿ ಮಾಡಬೇಕಂತಿಲ್ಲ. ನಾವು ಇದರಿಂದ ಧೈರ್ಯದಿಂದ ಮಾಡುವಂಥದ್ದು. ಎಲ್ಲ ಜಾತಿ ಧರ್ಮ ಅವರನ್ನು ಕೂಡ ನಾವು ಪ್ರಯಾಣಕ್ಕೆ ಕರ್ಕೊಂಡು ಹೋಗುವಂಥ ಒಂದು ವಾಹನ ಅಂದರೆ ಅದು ರಿಕ್ಷಾ ಮಾತ್ರ. ನನ್ನ ಎಷ್ಟೋ ವಿದ್ಯಾರ್ಥಿಗಳು ರಿಕ್ಷಾವನ್ನು ಓಡಿಸ್ತಾ ಇದ್ದಾರೆ. ಮೇಡಮ್, ನನ್ನ ಗುರ್ತ ಇಲ್ವಾ? ನಾವು ರಿಕ್ಷಾ ಹತ್ತಿ ಕುತ್ಕೊಳ್ತೇವೆ ಅಷ್ಟೇ, ಡ್ರೈವರ್ ಯಾರು ಏನು ಅಂತ ನಾವು ನೋಡೋದಿಲ್ಲ. ಅವನು ಮುಸ್ಲಿಮ, ಕ್ರಿಶ್ಚಿಯನ್, ಹಿಂದೂ ಅಂತ. ಅವರೇ ತಿರುಗಿ ಮತ್ತೆ ಕೇಳ್ತಾರೆ, ಮೇಡಮ್ ನಿಮಗೆ ನನ್ನ ಗುರ್ತ ಇಲ್ವಾ? ಆಗ ನಮಗೆ ಬಹುಮಾನ ಕೊಟ್ಟಷ್ಟು ಖುಷಿ ಆಗ್ತದೆ. ಅಷ್ಟೊಂದು ನಮ್ಮನ್ನು ನೆನಪಿಟ್ಕೊಂಡಿದ್ದಾರಲ್ಲ, ನಮ್ಮನ್ನು ಗುರುತಿಸ್ತಾರಲ್ಲ ಅಂತ ನಮಗೆ ಬಹಳ ಸಂತೋಷ ಆಗ್ತದೆ. ಯಾವುದೇ ಒಂದು ವೃತ್ತಿಯಲ್ಲಿ ನಾವು ವೃತ್ತಿ ಮಾಡುವಾಗ ಅದರಲ್ಲಿ ಆ ವೃತ್ತಿಯ ಬಗ್ಗೆ ನಮಗೆ ಗೌರವ ಇರಬೇಕು, ಹಿಂಜರಿಕೆ ಇರಬಾರ್ದು, ನಂಬಿಕೆ ಇರಬೇಕು, ಆ ವೃತ್ತಿಯಲ್ಲಿ ನಿಷ್ಠೆ ಇರಬೇಕು. ನಾನು ಯಾವಾಗಲೂ ನನ್ನ ಸಹೋದ್ಯೋಗಿಗಳಿಗೆ ಹೇಳ್ತಾ ಇದ್ದೇನೆ, ನಾವು ಮಾಡುವಂತಹ ಕೆಲಸ ನಿಷ್ಠೆಯಿಂದ ಮಾಡಿದರೆ, ಪ್ರಾಮಾಣಿಕವಾಗಿ ನಾವು ಮಾಡಿದರೆ, ನಾವು ತಗೊಳ್ಳುವಂತಹ ಸಂಬಳಕ್ಕೆ ಸರಿಯಾದ ಕೆಲಸ ಮಾಡಿದರೆ ದೇವರು ನಮಗೆ, ನಮ್ಮ ಮಕ್ಕಳಿಗೆ ಶ್ರೇಯೋಭಿವೃದ್ಧಿಯನ್ನು ಕೊಡ್ತಾರೆ, ಒಳ್ಳೆಯದು ಮಾಡ್ತಾರೆ ಅಂತ ಅದು ಅನುಭವದಿಂದ ಕೂಡ ಹೌದು. ನಾನು ಇನ್ನೂ ಕೂಡ ಅದೇ ಮೊದಲು ಪ್ರಾರಂಭದಲ್ಲಿ ಶಾಲೆಗೆ ಸೇರಿದಾಗ ಅದೇ ಧ್ಯೇಯವನ್ನು ಇಟ್ಟುಕೊಂಡು ನನ್ನ ಒಂದು ಆತ್ಮ ಇದರಿಂದ ಕೊನೆಯವರೆಗೆ ನಿವೃತ್ತಿ ಹೊಂದುವಲ್ಲಿವರೆಗೆ ಕೂಡ ನಾನು ಅದೇ ಧ್ಯೇಯದಿಂದ ಕಾರ್ಯ ಮಾಡಿದ್ದೇನೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತದೆ. ಈ ದಿನ ಇಷ್ಟು ಎಲ್ಲ ಆಟೋ ಚಾಲಕರು ಎಲ್ಲರೂ ಸೇರಿ ಈ ಒಳ್ಳೆಯ ಕಾರ್ಯಕ್ರಮವನ್ನು ನೀವು ನಡೆಸಿಕೊಟ್ಟಿದ್ದೀರಿ. ನಮ್ಮೆಲ್ಲರಿಗೆ ಇವರ ಪ್ರತಿಯೊಂದು ಕ್ಷೇತ್ರದಲ್ಲಿ ಯಾರು ಮುಂದುವರಿದ, ಯಾರು ಉನ್ನತ ಸಾಧನೆಯನ್ನು ಮಾಡಿದ್ದಾರೆ ಅವರನ್ನು ಗುರುತಿಸಿ ಅವರಿಗೆ ನೀವು ಸನ್ಮಾನವನ್ನು ಮಾಡಿದ್ದೀರಿ. ನನಗೂ ಸನ್ಮಾನ ಮಾಡಿದ್ದೀರಿ, ಬಹಳ ಸಂತೋಷ ಆಯಿತು. ಈ ಸನ್ಮಾನವನ್ನು ಮಾಡುವಂಥ ಮಾತನಾಡುವಾಗ ಖುಷಿ ಆಗ್ತಾ ಇದೆ. ನಮ್ಮ ವಿಪಕ್ಷ ಉಪನಾಯಕರು ಶ್ರೀಯುತ ಯುಟಿಕಾದವರವರು ಆಗಮಿಸಿದ್ದಾರೆ. ಅವರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ ಪ್ರೀತಿಯಿಂದ. ಹಲವು ಸನ್ಮಾನ ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸಿದ್ದೇನೆ. ಅವರಿಂದ ಸುಮಾರು ಸನ್ಮಾನಗಳನ್ನು ಅವರಿಂದ ನಾನು ಪಡ್ಕೊಂಡಿದ್ದೇನೆ. ಹಾಗಾಗಿ ಈ ದಿನ ಸನ್ಮಾನ
ಮಾಡಲಿಕ್ಕಿಲ್ಲದಿದ್ದರೂ ನಾನು ಮಾತನಾಡುವಾಗ ಅವರು ಆಗಮಿಸಿದ್ದಾರೆ, ತುಂಬ ಸಂತೋಷ ಆಯಿತು. ಹಾಗೆ ಇಲ್ಲಿ ಆ ರಿಕ್ಷಾ ಚಾಲಕರ ಮಾಲಕರಿಗೆ ದೇವರು ಆಯುರಾರೋಗ್ಯವನ್ನು ಐಶ್ವರ್ಯವನ್ನು ಕೊಟ್ಟು ಅವರ ಕುಟುಂಬದವರಿಗೂ ಮಕ್ಕಳಿಗೂ ಎಲ್ಲರಿಗೂ ದೇವರು ಸುಖವನ್ನು ಕೊಡಲಿ. ಪ್ರಾಮಾಣಿಕವಾಗಿ ದುಡಿದು ನಿಮ್ಮ ಜೀವನವನ್ನು ಉತ್ತಮ ಮಾರ್ಗದಲ್ಲಿ ಕೊಂಡೊಯ್ಯಿರಿ ಅಂತ ದೇವರಲ್ಲಿ ಆಶಿಸ್ತಾ ನನಗೆ ಸನ್ಮಾನ ಮಾಡಿದ್ದಕ್ಕೂ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತಹ ನಿಮಗೆಲ್ಲರಿಗೂ ವಂದಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ತಮ್ಮ ಕಾರ್ಯಕ್ರಮಕ್ಕೆ ಬಹಳ ಗೌರವಪೂರ್ವಕವಾಗಿ ಸ್ವಾಗತಿಸಿದ್ದಾರೆ ಸರ್. ಸಿದ್ದಿಕ್ ಅವರು, ಈ ಒಂದು ಸಂಘಟನೆಯ ಅಧ್ಯಕ್ಷರು ಸಿದ್ದಿಕ್ ಅವರು ಕಾರ್ಯಕ್ರಮಕ್ಕೆ ನಮ್ಮ ಶಾಸಕರನ್ನು ಸ್ವಾಗತಿಸಿದ್ದಾರೆ. ರಾಜಕುಮಾರ್ ಯೂನಿಯನ್ ರಿಜಿಸ್ಟರ್ ದಕ್ಷಿಣ ಕನ್ನಡ ಜಿಲ್ಲೆ ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಆಟೋ ರಾಜರಾಗಿರ್ತಕ್ಕಂಥ ಶ್ರೀ ಸಿದ್ದಿಕ್ ಕೊಡಕಲ್ರವರು, ಈಗ ತಾನೇ ಆಗಮಿಸಿ ನಮ್ಮ ಈ ಕಾರ್ಯಕ್ರಮಕ್ಕೆ ಹುರಿತುಂಬಿಸ್ತಕ್ಕಂಥ ಮಾಜಿ ಸಚಿವರು, ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಕ್ಷೇತ್ರ ಶಾಸಕರು ಆಗಿರ್ತಕ್ಕಂಥ ಯುಟಿ ಖಾದರ್ ಸರ್ ಅವರೇ, ಹಾಗೂ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಬಹಳಷ್ಟು ಕಾತುರದಿಂದ ಕಾಯ್ತಿರ್ತಕ್ಕಂಥ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಎಲ್ಲರೂ ಕಾಯ್ತಾ ಇದ್ದೀರಾ. ನಿಮಗೆ ಗೊತ್ತಿರ್ಬೋದು, ಈ ಒಂದು ಕಳೆದ 5 ವರ್ಷಗಳಿಂದ ಆಟೋ ಚಾಲಕರ ಹಾಗೂ ಮಾಲಕರ ಸಮಸ್ಯೆಗಳನ್ನು ಇಟ್ಕೊಂಡು ಸಿದ್ದಿಕ್ರವರು ಒಂದು ತಂಡವನ್ನು ಕಟ್ಟಿಕೊಂಡು ಸುಮಾರು 60 ಆಟೋ ಪಾರ್ಕ್ಗಳಲ್ಲಿ ಸುಮಾರು 1000 ಆಟೋ ಚಾಲಕರ ಹಾಗೂ ಮಾಲಕರ ತಂಡವನ್ನು ಕಟ್ಟಿಕೊಂಡು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಯೂನಿಯನ್ ಆಗಿ ಪರಿವರ್ತನೆಗೊಂಡದ್ದು. ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳ ಜೊತೆ ತಮ್ಮ ಆಟೋ ರಾಜರಿಗೆ ಏನು ತೊಂದರೆ ಆಗ್ತದೋ ಅವರ ಕುಟುಂಬದಲ್ಲಿ ಕೊರೋನಾ ಸಂದರ್ಭದಲ್ಲಿ ನಾವೆಲ್ಲ ನೋಡಿದ ಹಾಗೆ ಕೊರೋನಾ ಸಂದರ್ಭದಲ್ಲಿ ಅವರ ಕುಟುಂಬಕ್ಕೆ ಆಗಿರ್ತಕ್ಕಂಥ ಹಲವಾರು ಸಮಾಜದ ಮುಖ್ಯ ಕಾರ್ಯಕ್ರಮಗಳಿರ್ಬೋದು, ಆರ್ಥಿಕವಾಗಿ ಮಾಡಿರ್ತಕ್ಕಂಥ ಹಲವಾರು ಕಾರ್ಯಕ್ರಮಗಳಿರ್ಬೋದು, ಇವೆಲ್ಲವನ್ನು ಒಬ್ಬ ಆಟೋ ಚಾಲಕ ಹಾಗೂ ಮಾಲಕನಿಗೆ ಇರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳಿಗೆ ಹಾಗೂ ಅವರ ಕುಟುಂಬದಲ್ಲಿ ಇರ್ತಕ್ಕಂಥ ಅದು ವಿವಾಹ ಸಂಬಂಧಿತ ಸಮಸ್ಯೆಗಳಿರ್ಬೋದು, ಇತರ ಆರ್ಥಿಕ ಸಮಸ್ಯೆಗಳಿಗೆ ಸ್ಪಂದನೆಯನ್ನು ಕೊಡ್ತಕ್ಕಂಥ ಈ ಒಂದು ಆಟೋ ಚಾಲಕ ಆಟೋ ರಾಜಕುಮಾರ್ ಅಂತಕ್ಕಂಥ ಒಂದು ಈ ರಿಜಿಸ್ಟರ್ಡ್ ಸಂಸ್ಥೆಯು ಮುಂದಿನ ದಿನಗಳಲ್ಲಿ ನಾವು ಹಲವಾರು ಸಂಘ ಸಂಸ್ಥೆಗಳಲ್ಲಿ ಇದ್ದೇವೆ. ಈ ಒಂದು ಆಟೋ ರಾಜಕುಮಾರ ಸಂಸ್ಥೆಯನ್ನು ಕೂಡ ಇದರ ಜೊತೆಗೆ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಹಾಗೂ ಅವರ ಜೊತೆ ಕೊಂಡಿಯಾಗಿ ಕೆಲವೊಂದು ಸಮಾಜಮುಖಿ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ನಾವು ಸದಾ ಬದ್ಧರಿದ್ದಾರೆ ಅಂತ ಆಶಿಸ್ತಾ ಅವಕಾಶಕ್ಕಾಗಿ ಹೊಂದಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಒಂದು ಹೂವನ್ನಿಟ್ಟು ಅವರನ್ನು ಸ್ವಾಗತಿಸಬೇಕು. ಖಾಲಿದ್ ಮಂಟಪದವರು ಒಂದು ಹೂವನ್ನಿಟ್ಟು ಅವರನ್ನು ಸ್ವಾಗತಿಸಬೇಕು ವ್ಯಕ್ತ ಮಾಡಿಕೊಡ್ತಿದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಹಿರಿಯ ಪ್ರಾಥಮಿಕ ಶಾಲೆ ಮಲಾರಿನ 1ನೇ ತರಗತಿಯ ಮೊಹಮ್ಮದ್ ಶಾಜ್, ದ್ವಿತೀಯ ಸ್ಥಾನ ಪಡೆದ ಮರಿಯಂ ಮಿನ್ನತ್ ಮಕ್ಕಳು ಬರಬೇಕಿಲ್ಲಿ. ದಯವಿಟ್ಟು ಬಹುಮಾನಗಳನ್ನ ಸ್ವೀಕಾರ ಮಾಡಬೇಕು. ಮಾನ್ಯ ಶಾಸಕರು ಈ ಮಕ್ಕಳಿಗೆ ಗೌರವಿಸಬೇಕಾದ ವಿನಂತಿ ಮಾಡಿಕೊಡ್ತಿದ್ದೇನೆ. 1ನೇ ತರಗತಿಯಲ್ಲಿ ಪ್ರಥಮ ಸ್ಥಾನ ಮೊಹಮ್ಮದ್ ಶಾಜ್, ದ್ವಿತೀಯ ಸ್ಥಾನ ಮರಿಯಂ ಮಿನ್ನತ್ ಮಕ್ಕಳನ್ನ ಕರೆದಾಗ ಬರಬೇಕು. 2ನೇ ತರಗತಿಯಲ್ಲಿ ಅಹಮದ್ ಶಾಹಿನ್, ಫಾತಿಮಾ ಝಹರಾ. 3ನೇ ತರಗತಿಯಲ್ಲಿ ಆಯಿಷಾ ಹನ್ಫಾ, ನಫೀಸಾ ಇಲ್ಫಾ. 4ನೇ ತರಗತಿಯಲ್ಲಿ ಮೈಮನತುಲ್ ಮುಬೀನಾ ಹಾಗೆ ಮಿನ್ಹಾ ಮರಿಯಂ. 5ನೇ ತರಗತಿಯಲ್ಲಿ ಪ್ರಥಮ ಸ್ಥಾನ ಹಫೀಜಾ, ದ್ವಿತೀಯ ಸ್ಥಾನ ಮೈದೀನ್ ಅಲ್ಫಾಜ್. 6ನೇ ತರಗತಿ ಎಂಆರ್ ಫಾತಿಮಾ ಅಲ್ಫಾ, PM ಮರಿಯಂ ಶಫ್ನಾ. 7ನೇ ತರಗತಿ ಐಷತುಲ್ ಅಫ್ರಾ, ಐಷಾ ಸಹ್ಲಾ. ದಯವಿಟ್ಟು ಬರಬೇಕು ಮಕ್ಕಳೇ, ಆದಷ್ಟು ಬೇಗ ತಾವು ಬರಬೇಕು. ಈಗ ಶ್ರೀ ಭಾರತಿ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಮುಡಿಪು ಇಲ್ಲಿಯ ಮಕ್ಕಳು. ಯಶ್ವಿನ್ 6ನೇ ತರಗತಿ ಕ್ಲೇಮ್ ಮಾಡಲಿ. ಹಲೀಮಾ ಸುಜ್ನಾ ಇಂಗ್ಲಿಷ್ ಕಂಠಪಾಠ. ಜ್ಞಾನಶ್ರೀ ಕನ್ನಡ ಭಾಷಣ. ದಯವಿಟ್ಟು ಮಕ್ಕಳು ಬರಬೇಕು, ನೀವು ಚೇಲೂರಿನ ಎಲ್ಲ ಮಕ್ಕಳು. ಗೌತಮ್ 7ನೇ ತರಗತಿ ಹಿಂದಿ ಕಂಠಪಾಠ. ಹಾಗೆ ಆಟೋಟ ಸ್ಪರ್ಧೆಯಲ್ಲಿ 100 ಮೀಟರ್ ಓಟದಲ್ಲಿ ಅಹಮದ್ ಸುಹಾನ್ 6ನೇ ತರಗತಿ, ಐಶುಲ್ ನಿಫಾಮಾ 6ನೇ ತರಗತಿ. 400 ಮೀಟರ್ ಓಟದಲ್ಲಿ ಐಷತುಲ್ ನಿಫಾಮಾ. ಹಾಗೆ ನೃತ್ಯ ಸ್ಪರ್ಧೆಯಲ್ಲಿ
ಪರೀರಾ. ಕಲಿಕೆಯಲ್ಲಿ ಪ್ರಥಮ ಸ್ಥಾನ ದ್ವಿತೀಯ ಸ್ಥಾನ ಪಡೆದವರು. 1ನೇ ತರಗತಿಯಲ್ಲಿ ಮೊಹಮ್ಮದ್ ಜೈದ್ ಪ್ರಥಮ ಸ್ಥಾನ, ಐಶ್ ಜೈಬಾ ದ್ವಿತೀಯ ಸ್ಥಾನ, ಮೊಹಮ್ಮದ್ ರಾಶಿದ್ ಪ್ರಥಮ ಸ್ಥಾನ, ಮೊಹಮ್ಮದ್ ನಹೀಮ್ ದ್ವಿತೀಯ ಸ್ಥಾನ, ಮೊಹಮ್ಮದ್ ಇಜಾಜ್ ಪ್ರಥಮ ಸ್ಥಾನ, ರಾಬಿಯತುಲ್ ಆಲಿಫಾ ದ್ವಿತೀಯ ಸ್ಥಾನ. ನೋಡಿ ಆಕ್ಸಿಡೆಂಟ್ ಆಗಿ ನಾವು ಬರಬೇಕು, ಹಾಗೆ ಬರಬೇಕು. ಚಿರಶ್ರೀ ಪ್ರಥಮ ಸ್ಥಾನ, ಧನ್ಯಶ್ರೀ ದ್ವಿತೀಯ ಸ್ಥಾನ, ಕೃತಿಕಾ ಎಸ್ ಪ್ರಥಮ ಸ್ಥಾನ, ಕೃತಿಕಾ ಆರ್ ದ್ವಿತೀಯ ಸ್ಥಾನ, ಶ್ರೇಷ್ಠ ಪ್ರಥಮ ಸ್ಥಾನ, ಧ್ಯಾನಶ್ರೀ ದ್ವಿತೀಯ ಸ್ಥಾನ, ಗೌತಮ್ ಪ್ರಥಮ ಸ್ಥಾನ, ಚರಣ್ ದ್ವಿತೀಯ ಸ್ಥಾನ. ಇದೆಲ್ಲರೂ ಕೂಡ ನೀವು ಚೇಳೂರಿನ ಚೇಳೂರು ಶಾಲೆಯ ಏನು ಹೆಸರು ಹೇಳಿದೆ, ಚೇಳೂರಿನ ನಿಮಗೆಲ್ಲ ಗೊತ್ತಿರ್ಬೋದು. ತಾವು ದಯವಿಟ್ಟು ಬಂದು ಸ್ವೀಕಾರ ಮಾಡಬೇಕು ನಾವು ವಿನಂತಿ ಮಾಡಿಕೊಳ್ತಿದ್ದೇನೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಪಾವೂರು ಗ್ರಾಮದ 4ನೇ ತರಗತಿಯ ವಿದ್ಯಾರ್ಥಿಗಳು ಫಾತಿಮಾ ಸಹ ಅಭಿಷೇಕ್. 5ನೇ ತರಗತಿಯ ಮೋಕ್ಷಿತ ಫಾತಿಮಾ ಸರ, ಮುಂದೆ ಹೋಗಿ ಫಾತಿಮಾ ಸರ ಅಭಿಷೇಕ್. ಮೋಕ್ಷಿತ 5ನೇ ತರಗತಿ ಮೋಕ್ಷಿತ, ಫಾತಿಮಾ ಶಹೀಮಾ ಮಲ ಪಾವೂರ್ನವರನ್ನು ಕಳಿಸ್ಬಿಡಿ ಜೊತೆಗೆ. ಸುಮಯ್ಯ ಪಾವೂರ್ನವರೆಲ್ಲ ಕಳಿಸ್ಬಿಡಿ, ಪಾವೂರೆಲ್ಲ ಕಳಿಸ್ಬಿಡಿ, ಪಾವೂರವ್ರು ಮಾತ್ರ. ಫಾಹಿಮಾ ಶಹೀಮಾ, ಸುಮಯ್ಯ, ಲಕ್ಷ್ಮೀತಾ, ಇನ್ನು 6ನೇ ತರಗತಿಯಲ್ಲಿ ಫಾತಿಮಾ ಅಲಿದಾ, ಆಯಿಸಾ ಜನೈರ್, ಮೊಹಮ್ಮದ್ ಆಶಿಕ್, ರಫೀಜಾ. ದಯವಿಟ್ಟು ಎಲ್ಲ ಮಕ್ಕಳು ಅಂತ ಹೇಳಬೇಕು. ಕಾರ್ಯಕ್ರಮ ಪ್ರತಿ ವರ್ಷವೂ ನಡೆಯುವಂಥ ಅವಕಾಶ ಆಗಲಿ. ನಿಮ್ಗೆಲ್ಲರಿಗೂ ನಾನು ಶುಭಾಶಯ ಸಲ್ಲಿಸ್ತೇನೆ. ನಿಮ್ಮ ಶ್ರಮ ಮತ್ತು ನಿಮ್ಮ ಪ್ರಯತ್ನ, ನಿಮ್ಮ ಸ್ವಾಭಿಮಾನ ಬದುಕು ನಿಮ್ಮ ಮಕ್ಕಳನ್ನು ಅತ್ಯಂತ ದೊಡ್ಡ ಸ್ಥಾನಕ್ಕೆ ತಗೊಂಡು ಹೋಗಲಿ. ಮುಂದಿನ ದಿನಗಳಲ್ಲಿ ಅತ್ಯಂತ ಈ ದೇಶದ ಒಂದು ದೊಡ್ಡ ಮಟ್ಟದ ಒಂದು ವ್ಯಕ್ತಿತ್ವ ಬೆಳೆಸ್ಕೊಬಲ್ಲಿ ಅಂತೇಳಿ ಸರ್ವನು ಶುಭಾಶಯ ಸಲ್ಲಿಸ್ತೇನೆ. ಹೇಳಿದ್ರೆ ಎಲ್ಲರೂ ಬರಬೇಕು. ಮೊಹಮ್ಮದ್ ರಾಜೀವ್, ಮೊಹಮ್ಮದ್ ಅಲ್ಫಾನ್, ಆಯಿಷಾ ಸಿಫಾನಾ, ಫಾತಿಮಾ ಸ್ವಾಬೀರಾ, ಫಾತಿಮಾ ಆಯಿಜಾ, ಆಯಿಷಾ ಶಫಾ, ಆಯಿಷಾ ಸನಾ, ಫಾತಿಮಾ ಅಫ್ರಾ, ಮೊಹಮ್ಮದ್ ಆದಿಲ್, ನಫೀಸಾ ಶಾಹಿಪತ್, ಮೊಹಮ್ಮದ್ ಕೈಜ್ ರಖಯತುಲ್ ಶಹೀದು, ಮೊಹಮ್ಮದ್ ರೈಜ್, ಐಷತುಲ್ ರಾಲಿಯಾ, ಅಶೂರಾ, ಐಸತ್ ಉಬೈಮಾ. ಮೂಲ ಮಸೀದ್ ಬಳಿ ಶಾಲೆಯವರು ಎಲ್ಲರೂ ಬಂದಿದ್ದಾರೆ ಅಂತ ತಿಳ್ಕೊಡ್ತೇನೆ. ಹಾಗೆ ತೊಕ್ಕೊಟ್ಟಿನ ಮುನಾ ಫಾತಿಮಾ, ತೊಕ್ಕೊಟ್ಟಿನವರು ದಯವಿಟ್ಟು ಬರಬೇಕು. ಮುನಾ ಫಾತಿಮಾ ಸಣ್ಣ ಮುನೀರ್ ಅಜಿನಡ್ಕದಲ್ಲಿ ಕಲಿತಿರುವಂಥ ವಿದ್ಯಾರ್ಥಿ. ಮೊಹಮ್ಮದ್ ಅಹಿಲ್, ಮುನಾ ಫಾತಿಮಾ ತೊಕ್ಕೊಟ್ಟಿನವರು ಅಜಿನಡ್ಕ ಪ್ರೈಮರಿ ಸ್ಕೂಲಲ್ಲಿ ಕಲಿತಿರುವಂತಹ ವಿದ್ಯಾರ್ಥಿ ಮುನಾ ಫಾತಿಮಾ. ಮೊಹಮ್ಮದ್ ಅಹಿಲ್ ಮದನಿ ಉರ್ದು ಮದ್ರಸಾ ಪಿಲರ್ ಇಲ್ಲಿ ಉರ್ದು ಗಾನ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದಂತ ಮೊಹಮ್ಮದ್ ಅಹಿಲ್. ಹಾಗೆ ಮೊಹಮ್ಮದ್ ಆಜಿಮ್, ಅಹಿಲ್ ಮತ್ತೆ ಮೊಹಮ್ಮದ್ ಆಜಿಮ್ ಇಬ್ರು ಬನ್ನಿ. ಅಲ್ಫಿಯಾ ಬಾನು, ತನ್ನ ಅಶ್ರಫ್ ತೊಕ್ಕೊಟ್ಟು ಪಾರ್ಕಿನಿಂದ ಸೈಂಟ್ ಸೆಬಾಸ್ಟಿಯನ್ ತೊಕ್ಕೊಟ್ಟು ಇಲ್ಲಿಯ 3ನೇ ರ್ಯಾಂಕ್ ಪಡೆದಂತಹ ವಿದ್ಯಾರ್ಥಿ ಅಲ್ಫಿಯಾ ಬಾನು. ಹಾಗೆ ಮೊಹಮ್ಮದ್ ಶಾಹಿದ್ ಸನಫ್ ಅಲ್ತಾಫ್ ತೊಕ್ಕೊಟ್ಟು, ಸೈಯದ್ ಮದನಿ ಉರ್ದು ಹಳೆಕೋಟೆ ಇಲ್ಲಿಯ ಗಾಂಧೀಜಿ ಇದರಲ್ಲಿ ಪ್ರಥಮ ಸ್ಥಾನ ಪಡೆದಂತಹ ವಿದ್ಯಾರ್ಥಿ. ಖದೀಜಾ
ಝೋಯಾ ಸನ್ ಆಫ್ ತಾಸೀನ್ ಅಲಿ ಸ್ಪೋರ್ಟ್ಸ್ ಅಲ್ಲಿ ಫಸ್ಟ್ ಪ್ರೈಸ್ ಪಡೆದಂತಹ ವಿದ್ಯಾರ್ಥಿ. ರಿಕಾಸ್ ಕೊಟ್ಟು ಸನ್ ಆಫ್ ಇದು ಬುರ್ದಾ ಸಿಂಗಿಂಗ್ ಅಲ್ಲಿ ಮದ್ರಸದಲ್ಲಿ ಬುರ್ದಾ ಸಿಂಗಿಂಗ್ ಅಲ್ಲಿ ಪ್ರಥಮ ಸ್ಥಾನ ಪಡೆದಂತ. ಹಾಗೆ ಹೂ ಹಾಕುವ ಕಲ್ಲು ಇಲ್ಲಿಯ ಶಾಲೆಯ ರಕ್ಷನ್. ಹೂ ಹಾಕುವ ಕಲ್ಲು ಮಕ್ಕಳಿದ್ರೆ ದಯವಿಟ್ಟು ಮುಂದಕ್ಕೆ ಬನ್ನಿ. ರಕ್ಷನ್, ಮೊಹಮ್ಮದ್ ಸಹಾದ್, ಪ್ರಣಮ್ಯ, ಮುಜಮಿಲ್, ಸಾಬಿತ್, ರಸ್ಫಾನ್, ಹಾಬಿಲ್. ರಸ್ಫಾನ್ ರೈಫಾನ್ ಹಳೆಕೋಟೆ ಉಳ್ಳಾಲ, ಹಾಗೆ ಹಾಬಿಲ್ ದೇರಳಕಟ್ಟೆ. ಹೆಸರು ಕರೆದಂತ ಮಕ್ಕಳು ಬರ್ಬೇಕಲ್ಲಿ. ಹಾಗೆ ನಾನು ಹೆಸರು ಕೊಟ್ಟು ನೀವು ಹೆಸರು ಕೊಟ್ಟು ಕರೆದಿದ್ದ ದಯವಿಟ್ಟು ಇಲ್ಲಿ ಬಂದು ತಿಳಿಸ್ಬೇಕು. ತಾವು ಮತ್ತೆ ಬರ್ಬೇಕು ಇಲ್ಲಿಗೆ. ಇಲ್ಲಿಯ PUC ಇಲ್ಲಿಯ ಮುಡಿಪಿನ ವಿದ್ಯಾರ್ಥಿಗಳು. ಕುಟಿನೋ ಟಾಪರ್ ಆಫ್ ಸೆಕೆಂಡ್ ರ್ಯಾಂಕ್ ಇನ್ ಸ್ಟೇಟ್, ರಾಜ್ಯದಲ್ಲಿ ಸೆಕೆಂಡ್ ರ್ಯಾಂಕ್ ಪಡೆದಂತ ಡೆನಿಶಾ ಕುಟಿನ ಟಾಪರ್ ಆಫ್ ಸೆಕೆಂಡ್ ರ್ಯಾಂಕ್. ಸೂರಜ್ ಯೂನಿವರ್ಸಿಟಿ ಕಾಲೇಜ್ ಮುಡಿಪಿನ ವಿದ್ಯಾರ್ಥಿ. ಸೂರಜ್ ಅವರು ಇದ್ದರೆ ದಯವಿಟ್ಟು ಬನ್ನಿ. ಮನೀಷಾ ಸೆಕೆಂಡ್ ರ್ಯಾಂಕ್ ಟಾಪರ್ ಇನ್ ಸ್ಟೇಟ್. ಡೆನಿಶಾ ಮನೀಷಾ ಸೆಕೆಂಡ್ ರ್ಯಾಂಕ್. ಮೊಹಮ್ಮದ್ ರೈಫ್ ಹಾಗೆ ಮೊಹಮ್ಮದ್ ಆಸಿರ್ ರಾಜ್ಯದಲ್ಲಿ ಕುಸ್ತಿಯಲ್ಲಿ ಪ್ರಶಸ್ತಿ ಪಡೆದವರು. ಮೊಹಮ್ಮದ್ ರೈಫ್ ಮತ್ತೆ ಮೊಹಮ್ಮದ್ ಆಸಿರ್ ಸೂರಜ್ ಯೂನಿವರ್ಸಿಟಿ ಕಾಲೇಜಿನ ವಿದ್ಯಾರ್ಥಿಗಳು. ಮೊಹಮ್ಮದ್ ರೈಫ್ ಮತ್ತೆ ಮೊಹಮ್ಮದ್ ಆಸಿರ್ ಸ್ಟೇಟ್ ಇದರಲ್ಲಿ ಕುಸ್ತಿಯಲ್ಲಿ ಗೆದ್ದವರು. ಜೋರಾದ ಚಪ್ಪಾಳೆ ಬರಬೇಕು ಕುಸ್ತಿಯ ಈ ಕುಸ್ತಿಪಟುಗಳಿಗೆ. ಹಾಗೆ ಮೊಹಮ್ಮದ್ ಆಮೀರ್ ಶಿಬ್ಲಿ ಶಾರ್ಟ್ ಪುಟ್ ಅಲ್ಲಿ ರಾಜ್ಯದಲ್ಲಿ ವಿಜೇತರಾದಂಥ ಮೊಹಮ್ಮದ್ ಅನೀರ್ ಶಿಬ್ಲಿ ರಾಜ್ಯ ಮಟ್ಟದಲ್ಲಿ ವಿಜೇತರಾದಂತಹ ವಿದ್ಯಾರ್ಥಿ ಮೊಹಮ್ಮದ್ ಅನೀರ್ ಶಿಬ್ಲಿ. ಹಾಗೆ ಅಭಿಷೇಕ್ ಡ್ರಾಯಿಂಗ್ ನಲ್ಲಿ ವಿಜೇತರಾದಂತಹ ವಿದ್ಯಾರ್ಥಿ. ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ವಿಜೇತರಾದ ಅಭಿಷೇಕ್. ಹಾಗೆ ಫಾತಿಮಾ ರೇನಾಸ್ ಬಳ್ಳಾಯಿ 10ನೇ ಕ್ಲಾಸ್ ಅಲ್ಲಿ ಪ್ರಥಮ ಸ್ಥಾನ ಪಡೆದಂತಹ ವಿದ್ಯಾರ್ಥಿ ಫಾತಿಮಾ ರೇನಾಸ್. ಐಷತುಲ್ ಅಫ್ಲಾ ಕಣಚೂರು ಕಾಲೇಜ್ PU ಕಾಲೇಜಲ್ಲಿ 560 ಅಂಕಗಳೊಂದಿಗೆ ಅತ್ಯಂತ ಹೆಚ್ಚು ಅಂಕ ಪಡೆದಂತಹ ವಿದ್ಯಾರ್ಥಿ ಐಷತುಲ್ ಅಫ್ಲಾ. ಹಾಗೆ ಶಫೀಕ್ ಅಂಗನವಾಡಿಯ ವಿದ್ಯಾರ್ಥಿ ಶಫೀಕ್. ದಕ್ಷಿಣ ಕನ್ನಡ ಜಿಲ್ಲಾ ಹಿರಿಯ ಪ್ರಾಥಮಿಕ ಶಾಲೆ ಅರ್ಕಾಣದ ವಿದ್ಯಾರ್ಥಿಗಳು ತಯಾರಾಗಿರ್ಬೇಕು. ಇಲ್ಲಿ ಚಿತ್ರಕಲೆ ಕಲಿಕೆ ಬರವಣಿಗೆಯಲ್ಲಿ ವಿಜೇತರಾದವರು ಹನಾ ಫಾತಿಮಾ ಗ್ರೂಪ್ ಬಿಡುಗಡೆ ಮಾಡ್ತಿದ್ದಾರೆ. ಅಟು ರಜಕರ್ಮರ್ ಯೂನಿಯನ್ ನಮ್ಮ ರಿಕ್ಷದೊಂದಿಗೆ ಎಲ್ಲರ ಕೈಗಳು, ಬಹುಶಃ ಆ ಕೈಗಳಂತ ಹೇಳಿದ್ರೆ ಅದು ಸಹಾಯ ಹಸ್ತ ನೀಡುವಂತ ಕೈಗಳು. ಸಹಾಯ ಹಸ್ತವನ್ನು ನೀಡುವುದು ಹೇಗೆ ಅಂತ ಹೇಳಿದ್ರೆ ಬಹುಶಃ ಅವರ ಲೋಗೋ ಇಲ್ಲಿಯ ಸ್ಲೋಗನ್ ನೋಡಿದ್ರೆ ನಮ್ಗೆ ಗೊತ್ತಾಗ್ತದೆ. ಯಾವುದೇ ಕಷ್ಟದಲ್ಲಿ ನನಗೆ ಯಾರೂ ಸಹಾಯ ಮಾಡಿಲ್ಲ ಅಂತ ದುಃಖಿಸಬೇಡ, ಕಷ್ಟದಲ್ಲಿರುವವನಿಗೆ ಅಟೋ ರಾಜಕರ್ಮರ್ ಯೂನಿಯನ್ ರಿಕ್ಷ ದಕ್ಷಿಣ ಕನ್ನಡದಲ್ಲಿ ಯಾವತ್ತೂ ಸಹಾಯ ಹಸ್ತ ನೀಡುತ್ತದೆ ಎನ್ನುವಂಥ ವಿಶೇಷವಾದಂಥ ಲೋಗೋವನ್ನು ಬಿಡುಗಡೆ ಮಾಡ್ತಾರೆ ನಮ್ಮೆಲ್ಲ ಅತಿಥಿಗಳೊಂದಿಗೆ ಮಾನ್ಯ ಶಾಸಕರು. ನನ್ನ ನೋವಿನ ಕೂಗು ಯಾರು ಕೇಳುವುದಿಲ್ಲ ಅಂತ ಚಿಂತೆ ಬೇಡ, ನೀನು ಯಾವುದೇ ಮೂಲೆಯಲ್ಲಿ ಇದ್ದರೂ ಸಹ ಯಾವುದೇ ಲೋಗದ ಒಳಗಿನಿರುವಂತಹ ಅರ್ಥ. ಎಲ್ಲರೂ ಕೂಡ ಸರ್ವ ಧರ್ಮಗಳ ಒಂದು ಸಮನ್ವಯನ ಸಾಧಿಸಿರುವಂತಹ ಈ ಆಟೋ ಕಲ್ಮಾರ್ನ ಲೋಗೋ ಇನ್ನು ಮುಂದಕ್ಕೆ ಇದೇ ಆಗಿರ್ತದೆ. ಎಲ್ಲ ಕಡೆ ಕೂಡ ಈ ಲೋಗೋವನ್ನು ನೋಡಿದ್ರೆ ಅದು ಆಟೋ ರಾಜಕರ್ಮರ್ ಯೂನಿಯನ್ನ ಲೋಗೋ ಅನ್ನುವಂಥ ನಾವೆಲ್ಲರೂ ಕೂಡ ಅರ್ಥೈಸಿಕೊಳ್ಬೇಕು ಅನ್ನುವಂಥ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಈ ಒಂದು ವಿಶೇಷವಾದ ಕಾರ್ಯಕ್ರಮ ಸರ್ವರಿಗೂ ಹಾಗೂ ಸಭೆಯಲ್ಲಿ ನೆರೆದ ಸರ್ವರಿಗೂ ಮಗದೊಮ್ಮೆ ನನ್ನ ವಂದನೆಗಳು. ಒಂದು ಚಿಕ್ಕ ಪ್ರಕಟಣೆ. ನಮ್ಮ ಊರಿನ ಹೃದಯ ಭಾಗದಲ್ಲಿರುವ ಶ್ರೀ ಭಾರತಿ ಶಾಲೆ 1948ರಲ್ಲಿ ಸ್ಥಾಪನೆಯಾಗಿ 75ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದೆ. ಬಹಳ ಐತಿಹಾಸಿಕ ಮಹತ್ವವುಳ್ಳಂತ ಶಾಲೆ ಇದು. ಇದಕ್ಕಾಗಿ ಹಳೆ ವಿದ್ಯಾರ್ಥಿಗಳ ಗುಂಪು ರಚನೆಯಾಗಿದೆ. ಊರವರಾದ ನಿಮ್ಮೆಲ್ಲರ ಸಹಕಾರ ಬೇಕು. 2018ರಲ್ಲಿ ಆಂಗ್ಲ ಮಾಧ್ಯಮ ಆರಂಭ ಆಗಿ ಈಗ LKG ಹಿಡಿದು 10ನೇ ತರಗತಿಯವರೆಗೆ ವಿದ್ಯಾಭ್ಯಾಸ ಅಲ್ಲಿ ನಡೀತಾ ಇದೆ. ಫಸ್ಟ್ SLC ಬ್ಯಾಚ್ ಕಳೆದ ವರ್ಷ ಹೋಗಿದೆ. ಹೀಗೆ ಆ ಗತ ವೈಭವವನ್ನು ನಾವು ಮರಳಿಸಬೇಕು ಈ ಶಾಲೆಗೆ. ನಮ್ಮೂರ ಶಾಲೆ ಇದು. ಆದ ಕಾರಣ ನಿಮ್ಮೆಲ್ಲರ ಸಹಕಾರವನ್ನು ಕೇಳ್ತೇನೆ. ಇಲ್ಲಿ ಎಷ್ಟೋ ಹಳೆ ವಿದ್ಯಾರ್ಥಿಗಳಿದ್ದಾರೆ ನಮ್ಮದು. ಆಗಿನ ಕಾಲದಲ್ಲಿ ಸುತ್ತಮುತ್ತಲು ಇಷ್ಟು ಶಾಲೆಗಳಿರಲಿಲ್ಲ. ಅಸೇಗೊಳಿ, ಪಜೀರು, ಚೇಳೂರು, ಕಣಂತೂರು, ಬಾಕ್ರಬೈಲು ಸುತ್ತಮುತ್ತಲಿನ ಹಲವಾರು ಗ್ರಾಮದ ಮಕ್ಕಳು ವಿದ್ಯಾಭ್ಯಾಸ ಪಡೆದ ಶಾಲೆ ಇದು. ಹಾಗಾಗಿ ಆ ಅಮೃತ ಮಹೋತ್ಸವಕ್ಕೆ ತಮ್ಮೆಲ್ಲರನ್ನು ನಾನು ಆಹ್ವಾನಿಸ್ತೇನೆ. ಯಾಕೆಂದ್ರೆ ಪ್ರತಿ ತಿಂಗಳು ಉತ್ತಮವಾದ ಕಾರ್ಯಕ್ರಮಗಳು ನಡೀತಾ ಇವೆ. ಒಮ್ಮೆ ನಮ್ಮ ಶಾಲೆಗೆ ನೀವು ಬರಬೇಕು. ಶಾಲೆಯಲ್ಲಿ ಆಗುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಆದಷ್ಟು ಹಳೆ ವಿದ್ಯಾರ್ಥಿಗಳು ನಮ್ಮ ವಾಟ್ಸಪ್ ಗುಂಪಿಗೆ ಸೇರಬೇಕು ಅಂತ ಕೇಳಿಕೊಳ್ತೇನೆ. ಬೇರೆ ಬೇರೆ ಕಾರ್ಯಕ್ರಮಗಳು 2 ತಿಂಗಳಿಂದ ನಡೀತಾ ಇವೆ. ಸ್ನೇಹ ಮಿಲನ ಆಯಿತು. ಹಲವಾರು ಹಳೆ ವಿದ್ಯಾರ್ಥಿಗಳು ಸೇರಿ ತಮ್ಮ ಹಳೆಯ ನೆನಪುಗಳನ್ನೆಲ್ಲ ಮೆಲುಕು ಹಾಕಿಕೊಂಡಿದ್ದಾರೆ. ಹಾಗೆ ಇತ್ತೀಚೆಗೆ ಒಂದು ಜೀವರಕ್ಷಣಾ ಕೌಶಲ್ಯ ತರಬೇತಿ ನಡೆಯಿತು.
ಅವರು ಆ ಸಂಘಟಕರು ನಮ್ಮ ದೇಶದಾದ್ಯಂತ ಕಾರ್ಯಕ್ರಮ ಮಾಡಿ ಪ್ರಸಿದ್ಧಿಯನ್ನು ಪಡೆದವರು. ಮಕ್ಕಳಿಗಾಗಿ 1ನೇ ಹಂತದ ಕಾರ್ಯಕ್ರಮ ಮಾಡಿದ್ದಾರೆ. ನಾಡಿದ್ದು ಡಿಸೆಂಬರ್ 18ಕ್ಕೆ ಇನ್ನೊಂದು 2ನೇ ಸುತ್ತಿನ ಕಾರ್ಯಕ್ರಮ ಇದೆ. ಜೀವರಕ್ಷಣಾ ಕೌಶಲ್ಯ ತರಬೇತಿ ನಮಗೆ ಅತ್ಯಂತ ಅಗತ್ಯ ನಿತ್ಯ ಜೀವನದಲ್ಲಿ. ಅದಕ್ಕಾಗಿ ತಾವೆಲ್ಲರೂ ಆಗಮಿಸಬೇಕು, ಪೋಷಕರು, ಊರವರು ಎಲ್ಲರೂ ಬರಬೇಕು ಅಂತ ಕೇಳಿಕೊಳ್ತೇನೆ. ಒಮ್ಮೆ ನಮ್ಮ ಶಾಲೆಯತ್ತ ಬನ್ನಿ. ನಿಮ್ಮೆಲ್ಲರ ಪ್ರೀತಿಯ ಶಾಲೆ ಇದು, ಮುಡಿಪಿನ ಶಾಲೆ. ದಕ್ಷಿಣ ಕನ್ನಡ ಜಿಲ್ಲೆಯ 5ನೇ ವರ್ಷದ ವಾರ್ಷಿಕೋತ್ಸವದ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಸಭಾವೇದಿಕೆಯಲ್ಲಿ ಉಪಸ್ಥಿತವಾದ ಎಲ್ಲ ನಮ್ಮ ಹಿರಿಯ ಗಣ್ಯ ನಾಯಕರೇ, ಗಣ್ಯಾಧಿಗಣ್ಯ ಅತಿಥಿಗಳೇ, ನಮ್ಮೆಲ್ಲ ನಿವೃತ್ತ ಶಿಕ್ಷಕ, ನಮ್ಮೆಲ್ಲ ಗುರು ಹಿರಿಯರೇ, ಸೋದರ ಆತ್ಮೀಯ ಮಿತ್ರರೇ, ಆಟೋ ರಾಜಕನ್ಮಾರ್ ಯೂನಿಯನ್ನ ಅಧ್ಯಕ್ಷ ಸರ್ವ ಸದಸ್ಯರನ್ನು ಎಲ್ಲರ ಪರವಾಗಿ ನನ್ನ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಆಟೋ ರಿಕ್ಷಾ ಚಾಲಕರು ಮತ್ತು ಮಾಲಕರು ಬಹಳಷ್ಟು ವರ್ಷಗಳಿಂದ ಸ್ವಾಭಿಮಾನ ಮತ್ತು ಆತ್ಮವಿಶ್ವಾಸದ ಬದುಕನ್ನು ಕಂಡು ಸರ್ವಜನರಿಗೆ ಪ್ರೀತಿಗೆ ಪಾತ್ರರಾಗಿ ತನ್ನ ಸೇವೆಯನ್ನು ಮಾಡಿಕೊಂಡು ಸಮಾಜದ ಅಭಿವೃದ್ಧಿಗೆ ತನ್ನದ ಕೊಡುಗೆಯನ್ನು ಕೊಟ್ಟಿರುತ್ತಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾವುದೇ ಒಂದು ಕಷ್ಟ ಕಾಲದಲ್ಲಿರಲಿ, ಯಾವುದೇ ನಿತ್ಯ ಸಂಕಷ್ಟದ ಸಂದರ್ಭದಲ್ಲಿ ಪ್ರಪ್ರಥಮವಾಗಿ ಸಿಕ್ಕುವುದೇ ಅದು ಆಟೋ ಚಾಲಕರು ಮತ್ತು ಮಾಲಕರು ಎಂದು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಈ ರೀತಿಯ ಒಗ್ಗಟ್ಟಿನ ಕಾರ್ಯಕ್ರಮ ಇದು ಒಂದು ದೊಡ್ಡ ಮಟ್ಟದ ಭವಿಷ್ಯದ ತಮ್ಮ ಒಂದು ಸ್ವಾವಲಂಬನೆ ಮತ್ತು ಅಭಿವೃದ್ಧಿಯ ಕಾರ್ಯಕ್ರಮ ಪರಿವರ್ತನೆ ಆಗ್ತಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಬಹುಶಃ ಎಲ್ಲ ಜಾತಿ, ಎಲ್ಲ ಮತ್ತು ವರ್ಗದವರು ಒಂದೇ ತಾಯಿಯ ಮಕ್ಕಳ ರೀತಿಯಲ್ಲಿ ಬಹುಶಃ ನಮ್ಮ ವೃತ್ತಿಯೇ ನಮಗೆ ಧರ್ಮ ಅಂತ ಒಂದು ವಿಷಯವಿಟ್ಟುಕೊಂಡು ಅದರ ಮುಖಾಂತರ ತಮ್ಮ ವೃತ್ತಿಯನ್ನು ಅತ್ಯಂತ ಪ್ರೀತಿಯಿಂದ ಸರ್ವರಿಗೂ ಕೂಡ ಸೇರಿ ರೀತಿಯಂತ ಕೆಲಸ ಅತ್ಯಂತ ಸಂತೋಷ. ಆದ ಕಾರಣ ನಿಮಗೆಲ್ಲ ಶುಭಾಶಯ ಸಲ್ಲಿಸಿಕೊಂಡು ತಾವೆಲ್ಲ ಆಟೋ ಚಾಲಕ ಮಾಲಕರು ಬಹುಶಃ ಎಷ್ಟೇ ಕಷ್ಟ ಆದರೂ ಕೂಡ ನಿಮ್ಮ ಮಕ್ಕಳಿಗೆ ಅತ್ಯುತ್ತಮವಾದ ಶಿಕ್ಷಣ ಕೊಟ್ಟು ದೊಡ್ಡ ಸ್ಥಾನ ತೆಗೆದು ಹೋಗಿ ಇವತ್ತು ತಾವೆಲ್ಲ ಪ್ರೀತಿಯ ವಿದ್ಯಾರ್ಥಿನಿಗೆ ಯಾಕೆ ಮಕ್ಕಳನ್ನ ನೋಡಿಕೊಂಡು ಎಲ್ಲರಿಗೂ ಕೂಡ ಇವತ್ತು ತಮ್ಮ ಪ್ರಶಸ್ತಿ ಕೊಡುವ ಮೂಲಕ ಅವರಿಗೆ ದೊಡ್ಡ ಮಟ್ಟದ ಪ್ರೋತ್ಸಾಹ ಕೊಡುವಂಥ ಒಂದು ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದಕ್ಕೆ ನಿಮ್ಮ ಆಟೋ ಚಾಲಕ ಮಾಲಕ ಅಭಿನವ ಶುಭಾಶಯ ನಾನು ಇವತ್ತು ಸಲ್ಲಿಸ್ತೇನೆ. ಬಡತನದಲ್ಲಿ ಹುಟ್ಟಬಹುದು, ಬಡತನದಲ್ಲಿ ಸಾಯ್ಬೇಕಂತ ಯಾರು ಕೂಡ ಹೇಳಿಲ್ಲ. ನಿಮ್ಮ ಬಡತನ ಕಷ್ಟವನ್ನು ದೂರ ಮಾಡಿ ನಿಮಗೆ ನೆಮ್ಮದಿಯ ಜೀವನ, ನಿಮ್ಮ ಮಕ್ಕಳಿಗೆ ಸ್ವಾಭಿಮಾನ ಬದುಕು ಕಾಣಬೇಕಾದ್ರೆ ಅದು ಶೈಕ್ಷಣಿಕ ಕ್ಷೇತ್ರ ಮಾತ್ರ ಸಾಧ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ತಾವು ದೊಡ್ಡ ತೀರ್ಮಾನ ಮಾಡಬೇಕು. ಎಷ್ಟೇ ಕಷ್ಟ ಆದರೂ ಕೂಡ ತನ್ನ ಮಗ ಅಥವಾ ಮಗಳನ್ನು ಒಂದಲ್ಲೊಂದು ಹಂತಕ್ಕೆ ತೆಗೆದುಕೊಂಡು ಹೋಗುವಂಥ ಜವಾಬ್ದಾರಿ ವಹಿಸಿಕೊಂಡು ಆ ಉತ್ತಮವಾದ ಶಿಕ್ಷಣ ಕೊಡಲಿ, ಯಾವುದೇ ತ್ಯಾಗ ನಾವು ಮಾಡಲಿಕ್ಕೆ ತಯಾರಿದ್ದೇವೆ ಎಂಬ ಮನೋಭಾವವನ್ನು ಎಲ್ಲ ಶಿಕ್ಷಣ ಹಮ್ಮಿಕೊಂಡು ಅತ್ಯುತ್ತಮ ದೊಡ್ಡ ಸ್ಥಾನಕ್ಕೆ ತೆಗೆದುಕೊಂಡು ಹೋಗುವಂಥ ಒಂದು ಕನಸನ್ನು ಕೊಂಡು ಅದನ್ನು ಯಶಸ್ವಿ ಕೂಡ ಗಳಿಸುವ ವಿಚಾರ ಇವತ್ತು ಆಗಬೇಕಾಗ್ತದೆ. ಅದೇ ರೀತಿ ಸೌಹಾರ್ದ, ಪ್ರೀತಿ, ವಿಶ್ವಾಸ ಬಹುಶಃ ಇವತ್ತು ಎಲ್ಲ ಜಾತಿ, ಎಲ್ಲ ಮತ್ತು ವರ್ಗ ಆಟೋ ಚಾಲಕರು ಒಂದು ಕಡೆ ಕೂತ್ಕೊಂಡು ಒಂದು ನೆಮ್ಮದಿಯ ಸೋದರತೆ ಪ್ರೀತಿಯ ಸಂಕೇತ ಇಡೀ ಜಿಲ್ಲೆಗೆ ದೊಡ್ಡ ಮಟ್ಟದೊಂದು ಕೊಡುವ ಸಂಕೇತ ಮತ್ತು ಒಂದು ಸಂದೇಶ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆಗ ಎಲ್ಲ ಪ್ರದೇಶದಲ್ಲಿ ಕೂಡ ಈ ರೀತಿಯ ಒಗ್ಗಟ್ಟಿನ ಏಕತೆಯ ಸೋದರತೆಯ ಒಂದು ಸಂಕೇತವಾಗಿ ಇವತ್ತು ತಾವೆಲ್ಲರೂ ಕೂಡ ಮಾದರಿಯಾಗುವಂಥ ವಿಚಾರ ಇವತ್ತು ಆಗಲಿ ಅಂತ ಹೇಳಿಕೊಳ್ತಾ ಎಲ್ಲ ತಮ್ಮ ಆಟೋ ಚಾಲಕರು ಮಾಲಕರು ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ನಾನು ಸಲ್ಲಿಸಿಕೊಂಡು, ಸಮಸ್ಯೆ ಎಲ್ಲರಿಗೂ ಇದ್ದೇ ಇದೆ. ಸಮಸ್ಯೆ ಇಲ್ಲದಂಥ ಪ್ರದೇಶ ಇಲ್ಲ, ಸಮಸ್ಯೆ ಇದ್ದಂಥ ಕುಟುಂಬ ಇಲ್ಲ. ಎಲ್ಲ ಕಡೆ ಹೋದರೂ ಕೂಡ ಸಮಸ್ಯೆ ಇದ್ದದ್ದೇ. ಈ ಸಮಸ್ಯೆಗಳಿಗೆ ಧೈರ್ಯವಾಗಿ ಎದುರಿಸಿಕೊಂಡು ಬಂದು ನೆಮ್ಮದಿಯಿಂದ ಸಮಸ್ಯೆಯನ್ನು ಬಗೆಹರಿಸುವುದು ಅದು ನಮ್ಮ ವ್ಯಕ್ತಿತ್ವ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ತಾವೆಲ್ಲರೂ ಕೂಡ ತಮ್ಮ ಸಮಸ್ಯೆಗಳು ಆತ್ಮವಿಶ್ವಾಸ ಮುಖಾಂತರ, ಸಮಾಧಾನ ಮತ್ತು ನೆಮ್ಮದಿ ಮುಖಾಂತರ ವಹಿಸಿಕೊಂಡು ಸೌಹಾರ್ದ ಸಮಾಜಕ್ಕೆ ತಮ್ಮದಾದ ಕೊಡುಗೆ ತಾವು ಇವತ್ತು ಕೊಡಬೇಕನ್ನು ನಾನು ಇವತ್ತು ಕೇಳಿಕೊಳ್ತಾ ನಿಮ್ಗೆಲ್ಲರಿಗೂ ಕೂಡ ಶುಭಾಶಯ ಸಲ್ಲಿಸಿ, ಯಾವುದೇ ವೃತ್ತಿಯಲ್ಲಿದ್ದರೂ ಕೂಡ ಎಲ್ಲರ ಏನಿದೆ ಅಂತ ಹೇಳಿದ್ರೆ ಎಲ್ಲ ನೆಮ್ಮದಿಯಿಂದ ಬದುಕಬೇಕಂತಿದೆ. ಎಷ್ಟೇ ಕೋಟಿದ್ರೂ ಕೂಡ ನೆಮ್ಮದಿ ಇಲ್ಲದೆ ಏನು ಕೂಡ ಸುಖ ಇಲ್ಲ. ಸೊ ನೆಮ್ಮದಿ ಬೇಕು. ನೆಮ್ಮದಿ ಇರಬೇಕಾದ್ರೆ ಸೌಹಾರ್ದತೆ ಇರಬೇಕು. ಸೌಹಾರ್ದ ಬದುಕು ಬರಬೇಕಾದ್ರೆ ನಾವೆಲ್ಲರೂ ಕೂಡ ಒಟ್ಟುಗೂಡಿಸುವ ಮನೋಭಾವ ಬರಬೇಕು. ಎಲ್ಲಿ ಒಟ್ಟುಗೂಡಿಸುವ ಮನೋಭಾವ ಇದೆ ಅಲ್ಲಿ ಸೌಹಾರ್ದ ಮತ್ತು ನೆಮ್ಮದಿ ಇರೋದಕ್ಕೆ ಸಾಧ್ಯ ಆಗ್ತದೆ. ಎಲ್ಲಿ ನಾವು ಬೇರೆ ಬೇರೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಅಲ್ಲಿ ಒಟ್ಟಿಗೂ ಇಲ್ಲ, ಸೌಹಾರ್ದತೆ ಇಲ್ಲ, ಅಲ್ಲಿ ನೆಮ್ಮದಿ ಇಲ್ಲ ಅಂತ ಪರಿಸ್ಥಿತಿ ಆಗ್ತದೆ. ಆಗ ತಾವೆಲ್ಲ ಕೂಡ ಸಮಾಜವನ್ನು ಒಟ್ಟುಗೂಡಿಸಲಿಕ್ಕೆ ತಮ್ಮದೇ ಆದ ವಿಶೇಷವಾದ ಒಂದು ಪ್ರಯತ್ನ ಸಾಕು ತಾವೆಲ್ಲ ಯಾವಾಗ ಕೊಡ್ತಾ ಇದ್ದೀರಿ ಅದನ್ನು ತಾವೆಲ್ಲರೂ ಕೂಡ ಮುಂದುವರಿಸಿಕೊಂಡು ಹೋಗಿ ಅಂತ ಹೇಳಿಕೊಳ್ತಾ, ಬಹುಶಃ ನಿಮ್ಮ ರಿಕ್ಷಾ ಚಾಲಕ ಮಾಲಕರ ಹಲವಾರು ಸಮಸ್ಯೆಗಳು ನಮ್ಮ ಗಮನಕ್ಕೆ ಇವತ್ತು ಬಂದಿದೆ. ಎಲ್ಲರೂ ಕೂಡ ಹಂತವಾಗಿ ಬಗೆಹರಿಸಿಕೊಂಡು ಹೋಗೋದ ಕೆಲಸ ಮುಂದಿನ ಇವತ್ತು ಮಾಡ್ತೇವೆ ಅಂತ ನಾನು ಕೂಡ ಇವತ್ತು ಹೇಳಿಕೊಂತ, ಈಗಾಗಲೇ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ, ಮಂಗಳೂರಿಗೆ ಹೋಗುವಂಥ ಕಿರುಕುಳ ಏನಿದೆ ಆ ಕಿರುಕುಳ ನಮ್ಮ ರಿಕ್ಷಾ ಚಾಲಕ ಮಾಲಕರಿಗೆ ಕೊಡಲಿಕ್ಕೆ ಅದು ನಾವು ಯಾರು ಕೂಡ ಸಹಿಸುವುದಿಲ್ಲ. ಅದನ್ನು ತೀವ್ರವಾಗಿ ಬಹುಶಃ ವಿರೋಧ ಪ್ರತಿಭಟನೆ ಮಾಡ್ತಾ ಕೂಡ ಹೇಳಿದ್ದೇನೆ. ಅಷ್ಟೇ ಮಾತ್ರ ಅಲ್ಲ, ಇನ್ನು ಹೆಚ್ಚಾಗಿ ಅವರು ಕಿರುಕುಳ ಆದರೆ
ಯಾವ ಒಂದು ಬ್ಯಾನ್ ಹಾಕಿದ್ದಾರೆ ಆ ಬ್ಯಾನನ್ನು ಕಿತ್ತು ಬಿಸಾಡಬೇಕೆಂಬ ಒತ್ತಾಯ ಮತ್ತು ಹಕ್ಕೊತ್ತಾಯದ ಕಾರ್ಯಕ್ರಮ ಹಮ್ಮಿಕೊಳ್ತೇವೆ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ನಿಮ್ಗೆಲ್ಲ ಶುಭಾಶಯ ಸಲ್ಲಿಸ್ತೇನೆ. ನಮಸ್ಕಾರ. 5ನೇ ವಾರ್ಷಿಕೋತ್ಸವದ ಪ್ರಯುಕ್ತ ಇವತ್ತು ಕೆಲವೊಂದು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ ಸನ್ಮಾನ್ಯ ಕಾರ್ಯಕ್ರಮ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ. ನಾವು ಆಟೋ ರಾಜಕುಮಾರ್ ಅವರನ್ನ ಕೆಲಸ ಕಾರ್ಯಗಳನ್ನು ನೋಡಿದ್ದೇವೆ, ತುಂಬಾ ಕೆಲಸ ಕಾರ್ಯಗಳನ್ನು ನೋಡಿದ್ದೇವೆ. ಅದರಲ್ಲಿ ಮಕ್ಕಳಿಗೆ ಗೌರವಧನ ನೀಡುವುದರ ಮೂಲಕ, ಅದೇ ರೀತಿ ಯಾರಿಗಾದ್ರೂ ನಿರ್ಗತಿಕರಿಗೆ ಸಹಾಯದ ಮೂಲಕ ಮುಂತಾದ ಒಳ್ಳೆ ಸಮಾಜ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಮ್ಮಿಂದ ಇವರಿಗೆ ಏನನ್ನ ನೀಡಬಹುದು? ನಾವೆಲ್ಲರೂ ಒಂದು ನಿಮಿಷ ಎದ್ದು ನಿಂತು ಇವರಿಗೆ ಚಪ್ಪಾಳೆಯನ್ನ ತಟ್ಟುವುದರ ಮೂಲಕ ಇವರಿಗೆ ಗೌರವವನ್ನ ಸಲ್ಲಿಸೋಣ. ದಯವಿಟ್ಟು ಎಲ್ಲರೂ ಒಮ್ಮೆ ಎದ್ದು ನಿಂತು ಇವರಿಗೆ ಗೌರವ ಸಲ್ಲಿಸಬೇಕು. ಯಾಕಂದ್ರೆ ಇವರು ಮಾಡುವಂತಹ ಕೆಲಸ ಕಾರ್ಯಗಳು ನಮ್ಮಿಂದ ಮಾಡೋಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಇವತ್ತು ನೀವು ನೋಡ್ಬೋದು, ಬೆಳಿಗ್ಗೆಯಿಂದ ಇಲ್ಲಿಯ ತನಕ ಇಲ್ಲೇ ಇದ್ದಾರೆ. ಇವತ್ತು 1,000 ರೂಪಾಯಿ ದುಡಿಯುವಂತ ಎಷ್ಟೋ ಮಂದಿ ಇದ್ದಾರೆ, ಒಂದು 900 ದುಡಿಯುವಂತ ಎಷ್ಟೋ ಆಟೋ ಚಾಲಕರಿದ್ದಾರೆ. ಅವರೆಲ್ಲರೂ ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಬೇಕು, ನಮ್ಮಿಂದ ಏನಾದರೂ ಸಮಾಜಕ್ಕೆ ಒಳಿತಾಗಬೇಕು ಎಂಬ ಉದ್ದೇಶದಿಂದ ಎಲ್ಲರೂ ನೆರವೇರಿದ್ದಾರೆ. ಸೊ ಅವರಿಗೆ ಒಂದು ಗೌರವವನ್ನು ಸೂಚಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಇನ್ನೊಂದು ತುಂಬಾ ಖುಷಿಯ ವಿಚಾರ ಏನಂದ್ರೆ, ನಾನು ತುಂಬಾ ಕಡೆ ನೋಡಿದ್ದೆ, ಏನಂದ್ರೆ ಮಕ್ಕಳಿಗೆ ಎಲ್ಲಿ ಸ್ಕಾಲರ್ಶಿಪ್ ಸಿಗುತ್ತೋ ಅಥವಾ ಎಲ್ಲಿ ರೇಷನ್ ಸಿಗುತ್ತೋ ಅಲ್ಲಿ ಏನು ಆಟೋ ಚಾಲಕರು ನಿಲ್ತಾ ಇದ್ರು, ನಮಗೂ ರೇಷನ್ ಬೇಕು, ನಮಗೂ ಅಂದ್ರೆ ಅಷ್ಟು ಕಷ್ಟ ಇದೆ ಅಂತ. ಇವತ್ತು ಈ ವೇದಿಕೆಯಲ್ಲಿ ಅದೇ ಪ್ರತಿಭಾವಂತ ಮಕ್ಕಳಿಗೆ ಏನು ಬಹುಮಾನ ಕೊಡುವುದರ ಮೂಲಕ ತಮ್ಮ ಒಂದು ಬಂದಂತ ಹಾದಿಯನ್ನ ಬದಲಾವಣೆಯನ್ನು ಮಾಡಿದ್ದಾರೆ. ಈ ಬದಲಾವಣೆ ಇಲ್ಲಿಗೆ ನಿಲ್ಬಾರದು, ಇದು ಮುಂದಕ್ಕೆ ಹೋಗಬೇಕು. ಇನ್ನಷ್ಟು ನಿರ್ಗತಿಕರಿಗೆ ಹಾಗೂ ರೋಗಿಗಳಿಗೆ, ಅದೇ ರೀತಿ ಸಾಲ ಕಳೆಯುವಂತಹ ಮಕ್ಕಳಿಗೂ ಕೂಡ ನೀವೆಲ್ಲರೂ ಸಹಾಯವಾಗಬೇಕು. ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಉಪಸ್ಥಿತರಿರುವ ಗಣ್ಯ ವ್ಯಕ್ತಿಗಳೇ ಹಾಗೂ ನನ್ನ ಆಟೋ ಒಡನಾಡಿಗಳೇ, ಇವತ್ತು ಬಹಳ ಸಂತೋಷದ ಸುದಿನ. ಏಕೆಂದರೆ ಆಟೋ ರಾಜಕುಮಾರ್ 5ನೇ ವರ್ಷದ ವಾರ್ಷಿಕೋತ್ಸವದ ಸಾಮ್ರಾಜ್ಯ ಎಲ್ಲರೂ ಇದ್ದಾರೆ. ಇದು ಇಷ್ಟು ಎತ್ತರಕ್ಕೆ ಬೆಳೆಯಲು ಕಾರಣರಾದ ನನ್ನ ಎಲ್ಲ ಆಟೋ ಚಾಲಕರಿಗೆ ತುಂಬ ಹೃದಯ ಧನ್ಯವಾದಗಳು. ಇವತ್ತು ಉದ್ಘಾಟನೆ ಮಾಡುವಾಗ ಗಿಡಕ್ಕೆ ನೀರು ಹಾಕಿ ಉದ್ಘಾಟನೆ ಮಾಡಿದ್ದಾರೆ. ಅದೇ ತರ ನಮ್ಮ ಆಟೋ ರಾಜಕುಮಾರ್ ಚಿಕ್ಕ ಒಂದು ಸಂಘಟನೆ, ಒಂದು ಹೆಲ್ಪ್ ಲೈನ್ ಆಗಿದೆ, ಆಟೋ ರಾಜಕುಮಾರ್ ಹೆಲ್ಪ್ ಲೈನ್ ಅಂತೇಳಿ. ಆ ಹೆಲ್ಪ್ ಲೈನ್ ಈಗ ದೊಡ್ಡ ಸಂಘಟನೆ ಆಗಿ ಸರಿಸುಮಾರು 60 ಪಾರ್ಕ್ಗಳನ್ನು ಒಳಗೊಂಡು 1,000ಕ್ಕೂ ಸದಸ್ಯರು ಈ ಗ್ರೂಪ್ನಲ್ಲಿದ್ದಾರೆ. ಇಲ್ಲಿ ಒಬ್ಬ ಸದಸ್ಯ ಕೇರಳ ಅಥವಾ ಕರ್ನಾಟಕ ಅಥವಾ ಪುತ್ತೂರು ಯಾವ ಭಾಗದಲ್ಲಿ ಭಾಗಿಯಾದರೂ ನಮ್ಮ ಸದಸ್ಯರಲ್ಲಿದ್ದಾರೆ. ಇಲ್ಲಿಯ ಸದಸ್ಯರು ಯಾರಾದರೂ ಬ್ಯಾಗ್ ಅಥವಾ ಚಿಹ್ನೆ ಏನಾದರೂ ಕಳೆದು ಹೋದಲ್ಲಿ ಅದು ಕೂಡ ನಮ್ಮ ಗ್ರೂಪಿಗೆ ಹಾಕಿ ಎಷ್ಟೋ ಜನರಿಗೆ ಮಾನವತೆಯನ್ನು ಮೆರೆದಿದ್ದಾರೆ. ಎಷ್ಟೋ ಕುಟುಂಬಗಳಿಗೆ ಧನ ಸಹಾಯವನ್ನು ನೀಡಿದ್ದೇವೆ. ಅದೇ ರೀತಿ ರೇಷನ್ ಕಿಟ್ ತರ ಎಲ್ಲ ಧನ ಸಹಾಯ ಮಾಡುತ್ತಾ ಬಂದೆ. ಇನ್ನು ಮುಂದಕ್ಕೆ ನಿಮ್ಮ ಎಲ್ಲ ಚಾಲಕರ ಸಹಾಯ ಸಹಕಾರ ಮುಂದೆ ಇರಲಿ ಎಂದು ಆಶಿಸುತ್ತಾ ನನ್ನ ಅಧ್ಯಕ್ಷೀಯ ಭಾಷಣಕ್ಕೆ ವಿರಾಮಗೊಳಿಸುತ್ತೇನೆ. ಬಹಳ ಪ್ರೀತಿಯಿಂದ ನಿಂತಿದ್ದಾರೆ, ಧನ್ಯವಾದಗಳು. ಈಗ ಈ ಕಾರ್ಯಕ್ರಮದ ವಂದನಾರ್ಪಣೆ ಮಾಡಬೇಕಂತ ವಿನಂತಿ ಮಾಡ್ಕೊತಿದ್ದೇನೆ. ಇದರ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿಗಳು ಶ್ರೀ ಜಲೀಲ್ ಮಂಡಿಪದವರು. ಆಟೋ ರಾಜಕುಮಾರ್ ಯೂನಿಯನ್ನ ಈ 5ನೇ ವಾರ್ಷಿಕೋತ್ಸವದ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಬಂದಂತಹ ಅತಿಥಿಗಳಿಗೆ ಧನ್ಯವಾದ ಸಮರ್ಪಣೆ. ಜನಾಬ್ UT ಖಾದರ್, ಶಾಸಕರು, ಮಂಗಳೂರು ವಿಧಾನಸಭಾ ಕ್ಷೇತ್ರ, ಇವರಿಗೆ ಆಟೋ ರಾಜಕುಮಾರ್ ಯೂನಿಯನ್ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ಪ್ರಶಾಂತ್ ಕಾಜವ, ಅಧ್ಯಕ್ಷರು ಮುಡಿಪು ಬ್ಲಾಕ್ ಕಾಂಗ್ರೆಸ್, ಇವರಿಗೂ ಕೂಡ ಆಟೋ ರಾಜಕುಮಾರ್ ಯೂನಿಯನ್ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ಶ್ರೀ ಗಣೇಶ್ ನಾಯಕ್, ಅಧ್ಯಕ್ಷರು, ಕುರುನಾಡು ಗ್ರಾಮ ಪಂಚಾಯತ್, ಇವರಿಗೂ ಕೂಡ ಆಟೋ ರಾಜಕುಮಾರ್ ಯೂನಿಯನ್ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು. ಸಂತೋಷ್ ಕುಮಾರ್ ರೈ, ಉಪಾಧ್ಯಕ್ಷರು, BJP ದಕ್ಷಿಣ ಕನ್ನಡ, ಇವರಿಗೂ ಕೂಡ ಆಟೋ ರಾಜಕುಮಾರ್ ಯೂನಿಯನ್ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಜನಾಬ್ ಅಬ್ದುಲ್ ಜಲೀಲ್ ಮೌಂಟುಗೋಲಿ, ಇವರಿಗೂ ಕೂಡ ನಮ್ಮ ಆಟೋ ರಾಜಕುಮಾರ್ ಯೂನಿಯನ್ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಅದೇ ರೀತಿ ಬಾದಶಾ ಮಾಸ್ಟರ್ ಸಾಂಬಾರ್ ತೋಟ, ಮಾಜಿ ಸಿಂಡಿಕೇಟ್ ಸದಸ್ಯರು, ಮಂಗಳೂರು, ಇವರಿಗೂ ಕೂಡ ಆಟೋ ರಾಜಕುಮಾರ್ ಯೂನಿಯನ್ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಜನಾಬ್ ಮುಸ್ತಫಾ MD ಕಡಂಬರ್, AATUC ರಾಜ್ಯ ಉಪಾಧ್ಯಕ್ಷರು, ಕೇರಳ, ಇವರಿಗೂ ಕೂಡ ನಮ್ಮ ಆಟೋ ರಾಜಕುಮಾರ್ ಯೂನಿಯನ್ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು.
ಜನಾಬ್ ನವಾಜ್ ಕಲ್ಲರಕೋಡಿ ಉಪಾಧ್ಯಕ್ಷರು ನರಿಂಗಣ ಗ್ರಾಮ ಪಂಚಾಯತ್ ಇವರಿಗೂ ಕೂಡ ನಮ್ಮ ಅಟೋರಾಜ ಕನ್ಮಾರ್ ಯೂನಿಯನ್ ವತಿಯಿಂದ ಪೂರ್ವಕವಾದ ಧನ್ಯವಾದಗಳು. ಅಡ್ವೊಕೇಟ್ ಅಬು ಹರೀಶ್ ಕಾನೂನು ಸಲಹೆಗಾರರು ಅಟೋರಾಜ ಕನ್ಮಾರ್ ಯೂನಿಯನ್ ಇವರಿಗೂ ಕೂಡ ನಮ್ಮ ಅಟೋರಾಜ ಕನ್ಮಾರ್ ಯೂನಿಯನ್ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಅದೇ ರೀತಿ ಶ್ರೀ ಸಚಿನ್ ಮಾರ್ಕಲ್ ಸ್ಥಾನಿಕ ಸಂಪಾದಕರು ವೈಬ್ರೆಂಟ್ ಮೈಸೂರು ಪತ್ರಿಕೆ ಇವರಿಗೂ ಕೂಡ ನಮ್ಮ ಆಟೋರಾಜ ಯೂನಿಯನ್ ಕನ್ಮಾರ್ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು. ಜನಾಬ್ ಇಲಿಯಾಸ್ MNG ಸ್ಥಾಪಕರು ಫೌಂಡೇಶನ್ ಮಂಗಳೂರು ಇವರಿಗೂ ಕೂಡ ನಮ್ಮ ಆಟೋರಾಜ ಕನ್ಮಾರ್ ಯೂನಿಯನ್ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಅದೇ ರೀತಿ ಅಸ್ಗರ್ ಸಾಂಬಾರ್ ತೋಟ ಯುವ ವಕೀಲರು ಮಂಗಳೂರು ಇವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಜನಾಬ್ ಹಾಜಿ ಲದೀಪ್ ಕೋಡಿಜಾಲ್ ಇವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಶ್ರೀ ಪ್ರಸಾದ್ ಕುರ್ನಾಡ್ ಅಧ್ಯಕ್ಷರು ಕರಾವಳಿ ಆಟೋ ಪಾರ್ಕ್ ಮುಡಿಪು ಇವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಜನಾಬ್ ಅಹಮದ್ ಕುಂಜಿ ಗೌರವಾಧ್ಯಕ್ಷರು ಕರಾವಳಿ ಆಟೋ ಪಾರ್ಕ್ ಮುಡಿಪು ಇವರಿಗೂ ಕೂಡ ನಮ್ಮ ಯೂನಿಯನ್ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು. ಅದೇ ರೀತಿ ವಸಂತ ಕೊಣಾಜೆ ಕಾರ್ಯಕಾರಿ ಸಮಿತಿ ಸದಸ್ಯರು ಕೊಣಾಜೆ ಇವರಿಗೂ ಕೂಡ ಧನ್ಯವಾದಗಳು. ಅದೇ ರೀತಿ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದಂಥ ಶ್ರೀಮತಿ ಶಶಿಕಲಾ ಜಿ ಭಟ್ ನಿವೃತ್ತ ಶಿಕ್ಷಕರು ಇವರಿಗೂ ಕೂಡ ಅಟೋರಾಜ ಕನ್ಮಾರ್ ಯೂನಿಯನ್ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು. ಅದೇ ರೀತಿ ಸನ್ಮಾನಗೊಂಡಂತಹ ಶ್ರೀ ರೋಷನ್ ಬೆಲ್ಮನ್ ಇವರಿಗೂ ಕೂಡ ನಮ್ಮ ಯೂನಿಯನ್ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು. ಮೊಹಮ್ಮದ್ ಫಯಾಜ್ KC ರೋಡ್ ಇವರಿಗೂ ಕೂಡ ನಮ್ಮ ಯೂನಿಯನ್ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು. ಶ್ರೀಮತಿ ಶಾರದಾ P ನಿವೃತ್ತ ಮುಖ್ಯೋಪಾಧ್ಯಾಯರು ಇವರಿಗೂ ಕೂಡ ನಮ್ಮ ಯೂನಿಯನ್ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ವೇದಿಕೆಯಲ್ಲಿ ಯಾರಾದರೂ ಹೆಸರು ಬಿಟ್ಟು ಹೋದಲ್ಲಿ ಕ್ಷಮೆ ಇರಲಿ ಅಂತ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ ಈ ಕಾರ್ಯಕ್ರಮಕ್ಕೆ ಹಾಜರಾಗಿ ಬಂದಂಥ ಸಭಿಕರಿಗೂ ಹಾಗೂ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂತಹ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಈ ಧನ್ಯವಾದ ಕಾರ್ಯಕ್ರಮವನ್ನು ಕೊನೆಗಾಣಿಸ್ತಾ ಇದ್ದೇನೆ. ಅಟೋ ರಾಜಕುಮಾರಿಗೆ ಇನ್ನು ಮುಂದಕ್ಕೆ ಇನ್ನಷ್ಟು 5 ವರ್ಷ ಅಲ್ಲ 50 ವರ್ಷ 100 ವರ್ಷಗಳು ಇನ್ನಷ್ಟು ವರ್ಷಗಳು ಹೀಗೆ ಮುಂದುವರಿತು. ಜೈ